ಈಗ ನಮ್ಮ ಅತಿಥಿ ಡಾಕ್ಟರ್ ಶಾಲಿನಿ ಮ್ಯಾಮ್ ಬಂದಿದ್ದಾರೆ. ಅವರು ಈ ಮಹಿಳಾ ಸಬಲೀಕರಣದ ಅಂಗವಾಗಿ ಮಹಿಳೆಯರಿಗೆ ಏನು ದೈಹಿಕವಾಗಿಯೂ ಸಹ ಅವರು ಸದೃಢರಾಗಿರ್ಬೇಕು. ಏಕೆಂತಂದ್ರೆ ಹೆಲ್ತಿ ಮೈಂಡ್ ಇನ್ ಹೆಲ್ತಿ ಬಾಡಿ ಅಂತ. ಮೈಂಡ್ ಚೆನ್ನಾಗಿರ್ಬೇಕು ಮತ್ತೆ ಬಾಡಿನೂ ಚೆನ್ನಾಗಿರ್ಬೇಕು. ಎಷ್ಟೋ ಸಲ ವೈದ್ಯರು ಹೇಳ್ತಾರೆ, ಡಿಪ್ರೆಷನ್ ಅನ್ನು ಹೋಗ್ಬೇಕಾದ್ರೆ ನೀವು ವಾಕ್ ಮಾಡ್ರಿ, ಮತ್ತೆ ಆಟ ಆಡ್ರಿ. ಈ ಸ್ವಾಮಿ ವಿವೇಕಾನಂದ ಶತಮಾನಗಳಿಂದನೇ ಹೇಳ್ತಾರೆ, ಒಬ್ಬ ವ್ಯಕ್ತಿ ಬಲಿಷ್ಠನಾಗ್ಬೇಕು ಅಂತಂದ್ರೆ ಅವನು ಫುಟ್ಬಾಲ್ ಆಡ್ಬೇಕು ಅಂತ ಹೇಳ್ತಾರೆ. ಸೊ ಫುಟ್ಬಾಲ್ ಆಡೋದ ಸಂದರ್ಭದಲ್ಲಿ ಅವನು ಹೆಚ್ಚು ಓಡ್ತಾನೆ, ಹೆಚ್ಚು ಅವನ ಒಂದು ದೇಹಕ್ಕೆ ಪರಿಶ್ರಮವನ್ನ ಕೊಡ್ತಾನೆ. ಅಂತ ಸಂದರ್ಭದಲ್ಲಿ ದೇಹದಲ್ಲಿ ಏನು ಒಂದು ಕೆಮಿಕಲ್ ಉತ್ಪತ್ತಿ ಆಗ್ತದೆ. ಆ ಉತ್ಪತ್ತಿ ಆಗುವಂತ ಕೆಮಿಕಲ್ ಆ ಮೂಡ್ ಸ್ವಿಂಗ್ಸ್ ಅನ್ನ ಬದಲಾಯಿಸುತ್ತೆ ಅನ್ನೋ ಒಂದು ಇದೆ. ಇನ್ನು ಸೆರೋಟಿನಿನ್ ಅನ್ನೋ ಒಂದು ಕೆಮಿಕಲ್ ಬ್ರೈನ್ ಅಲ್ಲಿ ರಿಲೀಸ್ ಆದಾಗ ಡಿಪ್ರೆಷನ್ ಹೋಗುತ್ತೆ ಅಂತ ಹೇಳಿ ಮನೋವೈದ್ಯರು ಹೇಳ್ತಾರೆ. ಸೊ ಈ ನಿಟ್ಟಿನಲ್ಲಿ ದೈಹಿಕವಾಗಿ ಪರಿಶ್ರಮವನ್ನ ಪಡಬೇಕು. ಮತ್ತೆ ಇತ್ತೀಚಿನ ಒಂದು ದಿನಗಳಲ್ಲಿ ಹೆಚ್ಚು ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋಂತ ಒಂದು ಪ್ರಕರಣಗಳನ್ನ ಹೆಚ್ಚು ನೋಡ್ತಾ ಇದೀವಿ. ಯಾಕೆಂದ್ರೆ ಮನೆಯಲ್ಲಿ ಕೆಲಸನೇ ಮಾಡ್ತಾ ಇಲ್ಲ, ಟೆಕ್ನಾಲಜಿಯನ್ನ ಬಳಸ್ಕೊಳ್ಳುವಂಥದ್ದು, ಏನು ದೇಹಕ್ಕೆ ಯಾವುದೇ ರೀತಿಯಾದಂತಹ ಯಾವುದೇ ತರ ಒಂದು ಕೆಲಸವನ್ನ ಕೊಡ್ದಲೇ ಇರುವಂತದ್ದು, ಡೆಸ್ಕ್ಟಾಪ್ ಜಾಬ್ ಅನ್ನ ಮಾಡುವಂಥದ್ದು. ಸೊ ಇದೆಲ್ಲವೂ ದೇಹದ ಮೇಲೆ ಪರಿಣಾಮವನ್ನ ಉಂಟು ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಆಹಾರ ಕ್ರಮ, ಈ ಫಾಸ್ಟ್ ಫುಡ್ ಆಹಾರಗಳು, ಪದಾರ್ಥಗಳನ್ನು ತಿನ್ನುವಂಥದ್ದು, ಸೊ ಇದರಿಂದ ಹೆಚ್ಚು ಏನು BP ಬರುವಂಥದ್ದು, ಮತ್ತೆ ಡಯಾಬಿಟಿಸ್ಗೆ ಒಳಗಾಗ್ತಾ ಇರುವಂಥದ್ದು, ಹೆಣ್ಮಕ್ಳು ಥೈರಾಯ್ಡ್ ಸಮಸ್ಯೆಯನ್ನ ಅನುಭವಿಸ್ತಾ ಇರುವಂಥದ್ದು. ಸೊ ಈ ರೀತಿಯಾದಂತ ಸುಮಾರು ಕಾಯಿಲೆಗಳಿರುವಂತ ಒಂದು ಸಂದರ್ಭದಲ್ಲಿ ದೇಹವನ್ನ ಹೇಗೆ ನಾವು ಗಟ್ಟಿಮುಟ್ಟಾಗಿ ಇಟ್ಕೊಬೇಕು ಅಂತ ಹೇಳಿ ಮೇಡಮ್ ಅವರು ಬಂದಿದ್ದಾರೆ. ಅವ್ರಿಗೆ ನಾವು ತುಂಬ ಹೃದಯದ ಒಂದು ಧನ್ಯವಾದಗಳನ್ನ ಅರ್ಪಿಸ್ತಾ ಅವರನ್ನ ನಾವು ಬರ್ಮಾಡ್ಕೊಳ್ಳೋಣ. ನಮಸ್ಕಾರ ಮೇಡಮ್. ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾನೆ ಇರ್ತಾರೆ. ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಒಂದು ಸೆಷನ್ಸ್ ಗಳನ್ನ ಕೊಟ್ಟು ಎಂಪವರ್ ಮಾಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಸಂದರ್ಭದಲ್ಲೂ ಅವ್ರು ಬಂದಿದ್ದಾರೆ. ಸೊ ಅವ್ರಿಗೆ ನಾವು ಬಹಳ ಕೃತಜ್ಞರಾಗಿರ್ಬೇಕು ಅಂತ ಹೇಳ್ತಾ ಅವ್ರನ್ನ ನಾವು ಬರ್ಮಾಡ್ಕೊಳ್ಳೋಣ. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ನಮಸ್ತೆ ಸರ್. ಈ ಅವಕಾಶನ ಮಾಡಿಕೊಟ್ಟಿದ್ದಕ್ಕೆ ನಿಮಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ದಸರಾ ನಡೀತಾ ಇದೆ. ಸೊ ನವದುರ್ಗೆಯರ ಎಲ್ಲ ರೆಪ್ರೆಸೆಂಟೇಟಿವ್ ಆಗಿ ಹಲವಾರು ಹೆಣ್ಮಕ್ಳಿದ್ದೀರಾ ಮೀಟಿಂಗ್ ನಲ್ಲಿ. ಹಾಗೆ ಎಲ್ಲರಿಗೆ ಮೀಟಿಂಗ್ ನಲ್ಲಿ ಇರ್ತಕ್ಕಂತಹ ಎಲ್ರಿಗೂ ನಾನು ಮೊದಲನೇ ನಮಸ್ಕಾರ ಹೇಳ್ತೀನಿ. ಸರ್ ಆಲ್ಮೋಸ್ಟ್ ಬ್ರೀಫ್ ಆಗಿ ಹೇಳಿದ್ದಾರೆ ಏನೇನ್ ಫಿಸಿಕಲ್ ಪ್ರಾಬ್ಲಮ್ಸ್ ನಾವು ಮಹಿಳೆಯರಲ್ಲಿ ನೋಡ್ತೀವಿ ಅಂತ ಹೇಳ್ಬಿಟ್ಟು. ಮೊಟ್ಟ ಮೊದಲನೇದಾಗಿ ನಮ್ಗೆ ನಿಮ್ಮ ಸಂವಿಧಾನದ ಪ್ರಕಾರ ನಮಗೆ ಗೊತ್ತಿದೆ, ಆರ್ಟಿಕಲ್ 21 ಅನ್ಸುತ್ತೆ ಸರ್ ಅಲ್ವಾ? So it states that it imposes a duty on the state to ensure that no person is deprived of the right to health except in a situation that law demands ಅಂತ ಹೇಳ್ಬಿಟ್ಟು. ಸೊ ಆರೋಗ್ಯ ಎಲ್ಲರಿಗೂ ಸಮಾನವಾಗಿ ಸಿಗ್ತಕ್ಕಂತಹ ಒಂದು ಪ್ರಾಥಮಿಕ ಒಂದು ಹಕ್ಕು ಅನ್ನೋ ರೀತಿಯಲ್ಲಿ ಸಂವಿಧಾನದಲ್ಲೂ ಕೂಡ ಹೇಳಿದ್ದಾರೆ. ನಮ್ಮ ಮೆಡಿಕಲ್ ಫೀಲ್ಡ್ ಅಲ್ಲಿ ನೋಡಿದ್ರೆ ಆರೋಗ್ಯ ಅನ್ನೋದಾದ್ರೆ ವಾಟ್ ಇಸ್ ಹೆಲ್ತ್? ಸೊ ಹೆಲ್ತ್ ಅಂತ ಹೇಳಿದ್ರೆ ಇಟ್ಸ್ ಅ ಕಂಪ್ಲೀಟ್ ಫಿಸಿಕಲ್, ಮೆಂಟಲ್ ಅಂಡ್ ಸೋಷಿಯಲ್ ವೆಲ್ ಬೀಯಿಂಗ್ and not merely the absence of disease or infirmity ಅಂತ ಹೇಳ್ತೀವಿ. ಸೊ ಕಂಪ್ಲೀಟ್ ಎಲ್ಲ ರೀತಿಯಲ್ಲಿ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಹಾಗೆ ಸಾಮಾಜಿಕ ಆರೋಗ್ಯವಾಗಿರ್ತಕ್ಕಂತಹದನ್ನ ನಾವು ಆರೋಗ್ಯ ಅಂತ ಹೇಳ್ತೀವಿ. ನಮ್ಮ ICMR ಅವರು 1947 ಅಲ್ಲಿ ಇದನ್ನ ಸ್ಟಾರ್ಟ್ ಮಾಡಿ 1989 ಅಲ್ಲಿ ಒಂದು ಸರಿಯಾದಂತಹ ಒಂದು ಡೆಫಿನೇಷನ್. ಸೊ ಇವತ್ತಿನ ಕಾಲದಲ್ಲಿ ಫಿಸಿಕಲ್ ಹೆಲ್ತ್ ಅನ್ನೋದಾದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಹೌ ವೆಲ್ ಯುವರ್ ಆಲ್ ಆರ್ಗನ್ಸ್ ಆರ್ ವರ್ಕಿಂಗ್, ನಿಮ್ಮ ಎಲ್ಲಾ ಅಂಗಾಂಗಗಳು ಎಷ್ಟು ಚೆನ್ನಾಗಿ ವರ್ಕ್ ಮಾಡ್ತವೆ ಅನ್ನೋದ್ರ ಮೇಲೆ ನಾವು ಫಿಸಿಕಲ್ ಹೆಲ್ತ್ ಅಂತ ಹೇಳ್ತೀವಿ. ನಾರ್ಮಲ್ ಫಿಸಿಕಲ್ ಹೆಲ್ತ್ ಅಂತ ಹೇಳಿದ್ರೆ ಬಹುಶಃ ನಮ್ಗೆ ಯಾವುದೇ ರೀತಿಯ ದೈಹಿಕ ತೊಂದರೆಗಳು ಇದ್ರೂ ಕೂಡ ನಾವು ಎಷ್ಟು ಚೆನ್ನಾಗಿ, ಸಿಕ್ನೆಸ್ ಇದ್ರೂ ಕೂಡ ಎಷ್ಟು ಚೆನ್ನಾಗಿ ಆಚೆ ಕಡೆ ಬದುಕ್ತೀವಿ ಅಂದ್ರೆ ಎಲ್ಲವನ್ನು ಓವರ್ಕಮ್ ಮಾಡಿ ಹೇಗೆ ನಾವು ಇವತ್ತಿನ ಕಾಲದಲ್ಲಿ ಸಾಮಾನ್ಯವಾಗಿ ಎಲ್ರಿಗೂ ಡಯಾಬಿಟಿಸ್, ಹೈಪರ್ ಟೆನ್ಷನ್, ಥೈರಾಯ್ಡ್ ಸಾಮಾನ್ಯ ಆಗೋಗ್ಬಿಟ್ಟಿದೆ. ಸೊ ಇದೆಲ್ಲಾನು ಇಟ್ಕೊಂಡು ಕೂಡ ಎಷ್ಟು ನಾರ್ಮಲ್ ಆಗಿ ನಾವು ಸಮಾಜದಲ್ಲಿ ಹೇಗೆ ನಾರ್ಮಲ್ ಆಗಿ ಬದುಕ್ತೀವಿ ಅನ್ನೋದನ್ನ ನಾರ್ಮಲ್ ಫಿಸಿಕಲ್ ಹೆಲ್ತ್ ಅನ್ನೋದು ಡಿಫೈನ್ ಮಾಡುತ್ತೆ. ಈಗ ಮಹಿಳೆಯರಿಗೆ ಬಂದಾಗ ಸಾಮಾನ್ಯವಾಗಿ ಯಾವೆಲ್ಲ ತರದ ರೋಗಗಳನ್ನ ನಾವು ನೋಡ್ತೀವಿ ಅಂತ ಹೇಳೋದಾದ್ರೆ, ಸರ್ ನಾನು ಸ್ಕ್ರೀನ್ ನ ಶೇರ್ ಮಾಡ್ತೀನಿ. ನಾವು ಮಹಿಳೆಯರಲ್ಲಿ ಫಿಸಿಕಲ್, ನಾವು ಮಾನಸಿಕ ಆರೋಗ್ಯದ ಬಗ್ಗೆ ಬಹುಶಃ ಡಾಕ್ಟರ್ ಪದ್ಮಾಕ್ಷಿ ಅವ್ರು ಮಾತಾಡಿದ್ದಾರೆ ಅಂತ ಅನ್ಕೋತೀನಿ. ಫಿಸಿಕಲ್ ಪ್ರಾಬ್ಲಮ್ಸ್ ನಾವ್ ಏನೆಲ್ಲ ನೋಡ್ತೀವಿ ಅಂದ್ರೆ ಅಡಿಯಿಂದ ಮೂಡಿವರೆಗೆ
ಒಂದು ಪುರುಷನಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ನ ನೋಡ್ತೀವಿ ಅದಕ್ಕಿಂತ ಒಂದೆರಡು ಹೆಚ್ಚಾಗಿ ಹೆಣ್ಣು ಮಕ್ಕಳಲ್ಲಿ ನಾವು ಪ್ರಾಬ್ಲಮ್ಸ್ ನ ನೋಡ್ತೀವಿ. ಸ್ಟಾರ್ಟಿಂಗ್ ಇಂದ ಹಿಡಿದು ಹೈಪರ್ ಟೆನ್ಷನ್, ಡಯಾಬಿಟೀಸ್, ಕ್ಯಾನ್ಸರ್ ಇಂದ ಹಿಡಿದು ಮಹಿಳೆಯರಲ್ಲಿ ವಿಶೇಷತಃ ಮಹಿಳೆಯರಲ್ಲಿ ಗರ್ಭಕೋಶದ ಸಮಸ್ಯೆ ಇವತ್ತಿನ ಕಾಲದಲ್ಲಿ ತುಂಬಾ ಪ್ರಚಲಿತ ಇರತಕ್ಕಂತಹ PCOD ಸಮಸ್ಯೆ ಇರಬಹುದು, ಇವೆಲ್ಲವನ್ನು ನೋಡ್ತೀವಿ. ಜೊತೆಯಲ್ಲಿ ಯಾಕೆಲ್ಲ ಈ ಪ್ರಾಬ್ಲಮ್ಸ್ ಬರ್ತಾ ಇದೆ, ಮುಂಚೆ ಯಾಕೆ ಇರ್ಲಿಲ್ಲ, ಇವಾಗ ಯಾಕೆ ಇರ್ತಾ ಇದೆ, ಪುರುಷರಿಗೂ ಮಹಿಳೆಯರಿಗೂ ಏನ್ ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ ಬೇಸಿಕ್ ನಮ್ ಬಾಡಿ ಸ್ಟ್ರಕ್ಚರೇ ಕೂಡ ವ್ಯತ್ಯಾಸ ಇದೆ ಮಹಿಳೆಯರಲ್ಲಿ ಮತ್ತು ಪುರುಷರಲ್ಲಿ. ನಮ್ಮ ಜೆನೆಟಿಕಲ್ ಕಂಪೋಸಿಷನ್ ಕೂಡ ಬಹಳ ವ್ಯತ್ಯಾಸ ಇರುತ್ತೆ. ನಾವು ಪುರುಷರಿಗಿಂತ ಹೆಚ್ಚು ಸಾಮರ್ಥ್ಯ ಕೆಲವು ವಿಷಯದಲ್ಲಿ ಹೊಂದಿದ್ರೆ, ಕೆಲವು ವಿಷಯದಲ್ಲಿ ಖಂಡಿತ ನಮ್ದು ಅವ್ರದ್ದು ಬೇರೆ ಬೇರೆ ರೀತಿಯಲ್ಲಿ ದೈಹಿಕ ಸಾಮರ್ಥ್ಯ ಇದೆ. ಸೊ ಕಮಿಂಗ್ ಟು ಮುಂಚೆಲ್ಲ ಹೇಳ್ತಾ ಇದ್ರು ಹೈಪರ್ ಟೆನ್ಷನ್ ಮಹಿಳೆಯರಲ್ಲಿ ಮೊದಲನೇದಾಗಿ ತಗೊಳ್ಳೋದಾದ್ರೆ BP ಅಲ್ವಾ. ಹೈಪರ್ ಟೆನ್ಷನ್ ಮಹಿಳೆಯರಲ್ಲಿ ಹೆಚ್ಚು ಇಲ್ಲ, ಇರ್ಲಿಕ್ಕೆ ಕಾರಣ ಇಲ್ಲ, ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಹಾರ್ಮೋನಲ್ ಏನು ಸೆಕ್ಯೂರಿಟಿ ಇರತ್ತೆ ಅನ್ನೋ ಕಾರಣಕ್ಕೆ. ಒವೇರಿಯನ್ ಹಾರ್ಮೋನ್ಸ್ ಯಾವುದು, ಪ್ರೊಜೆಸ್ಟ್ರಾನ್ಸ್ ಮತ್ತೆ ಈಸ್ಟ್ರೋಜನ್ಸ್ ಹಾರ್ಮೋನ್ಸ್ ಇರೋ ಕಾರಣದಿಂದಾಗಿ ಅವ್ರಿಗೆ ಯಾವ BP ಸಮಸ್ಯೆ ಬರಲ್ಲ, ಹಾರ್ಟ್ ಪ್ರಾಬ್ಲಮ್ ಬರಲ್ಲ ಅಂತ ಹೇಳಿ. ಆದ್ರೆ ನಾವು ಸಾಕಷ್ಟು ನ್ಯೂಸ್ ಪೇಪರ್ಗಳಲ್ಲಿ ಇತ್ತೀಚೆಗೆ ಎಲ್ಲ ನ್ಯೂಸ್ಗಳಲ್ಲಿ ನೋಡ್ತಿದೀವಿ. ಮೊನ್ನೆ ಒಂದು 2 ವಾರದೊಳಗಡೆ ಒಂದು 26 ವರ್ಷದ ಒಂದು ಮಹಿಳೆ ಹಾರ್ಟ್ ಅಟ್ಯಾಕ್ ಆಗಿ ತೀರೋಗ್ತಾರೆ. ಏನಿದಕ್ಕೆಲ್ಲ ಕಾರಣ? ಮಹಿಳೆಯರು, ಮಕ್ಕಳು ಎಲ್ಲರೂ ಇದಕ್ಕೆ ಒಂದು ಒಳಗಾಗ್ತಾ ಇದ್ದಾರೆ. ಏನು ಹೃದಯ ಸಮಸ್ಯೆಗೆ ಒಳಗಾಗ್ತಿದ್ದಾರೆ. ತದನಂತರ ಬರ್ತಕ್ಕಂತಹದ್ದು ಡಯಾಬಿಟಿಸ್ಗೂ ಕೂಡ ನಮ್ಗೆ ಹಾರ್ಮೋನಲ್ ಪ್ರೊಡಕ್ಷನ್ ಇದೆ ಅಂತ ಹೇಳ್ತಾರೆ. ಆದರೆ ಈಗ ನೋಡಬಹುದು ನೀವು ಟೈಪ್ 2 ಡಯಾಬಿಟೀಸ್ ಒಂದು 25-26 ವರ್ಷ 30ನೇ ವಯಸ್ಸಲ್ಲಿ ಅದು ಜೆಸ್ಟೇಷನಲ್ ಡಯಾಬಿಟೀಸ್ ಆಲ್ರೆಡಿ ಸ್ಟಾರ್ಟ್ ಆಗ್ತಾ ಇದೆ. ಇದಕ್ಕೇನ್ ಕಾರಣ ಇರಬಹುದು? ಅಥವಾ ಕ್ಯಾನ್ಸರ್ ಇರಬಹುದು. ಕ್ಯಾನ್ಸರ್ಗಂತೂ ಮುಂಚೆ ಆದ್ರೆ ಜೆನೆಟಿಕ್ ಪ್ರಿಡಿಸ್ಪೋಸಿಷನ್ ಇದೆ ಅಂತ ಹೇಳ್ತಾ ಇದ್ರು. ಇವಾಗ ಯಾವ ವಯಸ್ಸಿನವರಿಗೆ ಯಾವಾಗ ಬೇಕಾದ್ರೂ ಯಾವ ರೀತಿಯಲ್ಲಿ ಬೇಕಾದ್ರೂ ಬರ್ತಕ್ಕಂತಹ ಸಮಸ್ಯೆ ಶುರುವಾಗ್ಬಿಟ್ಟಿದೆ. ಮತ್ತಷ್ಟು ಸಮಸ್ಯೆಗಳು, ಯಾವ್ದು ಗರ್ಭಕೋಶಕ್ಕೆ ಸಮಸ್ಯೆ ಸಂಬಂಧಪಟ್ಟಿರೋ ಸಮಸ್ಯೆಗಳಾದ್ರೆ ಓವೇರಿಯನ್ ಕ್ಯಾನ್ಸರ್ಸ್ ಇರ್ಬೋದು ಅಥವಾ ಸರ್ವೈಕಲ್ ಕ್ಯಾನ್ಸರ್ಸ್ ಇರ್ಬೋದು, ಅದೆಲ್ಲ ಕ್ಯಾನ್ಸರ್ಗೆ ಬರ್ತದೆ. ಅದ ನಂತರ ಏನು PCOD ಸಮಸ್ಯೆ ಇರಬಹುದು. ಇವೆಲ್ಲ ಏನಕ್ಕೆ ಬರ್ತಾ ಇದೆ ಇವತ್ತಿನ ಕಾಲದಲ್ಲಿ? ಮುಂಚೆ ಇರ್ಲಿಲ್ವಾ? ಈಗ ಯಾಕೆ ಇಷ್ಟು ಸಮಸ್ಯೆ ಹೆಚ್ಚು ಪ್ರಚಲಿತದಲ್ಲಿದೆ? ಅದರ ನಂತರ ನಿಮಗೆ ಇರಿಟಬಲ್ ಬೌಲ್ ಸಿಂಡ್ರೋಮ್ ಇರ್ಬೋದು, ಅಂದ್ರೆ ಏನು ನಿಮ್ಗೆ ಅನ್ನನಾಳದ ಸಮಸ್ಯೆ ಇರಬಹುದು, ಜಠರದ ಸಮಸ್ಯೆ ಇರಬಹುದು, ಅಥವಾ ಇದ್ರ ಜೊತೆಲಿ ಬೇರೆ ಎಲ್ಲಾ ತರದ್ದು ಸಾಕಷ್ಟು ಮೈಕೈ ನೋವು ಇರತಕ್ಕಂತಹದ್ದು. ಯಾವ ಮಹಿಳೆಯರಲ್ಲಿ ಕೇಳಿದ್ರು ನನಗೆ ಮೈಕೈ ನೋವಿರುತ್ತೆ, ತಲೆ ನೋವಿದೆ, ಮೈಗ್ರೇನ್ ಇದೆ ಈ ತರ, ಅಥವಾ COPD ಅಂತಂದ್ರೆ ಕನ್ಸ್ಟ್ರಕ್ಟಿವ್ ಅಬ್ಸ್ಟ್ರಕ್ಟಿವ್ ಡಿಸೀಸ್ ಅಂದ್ರೆ ಏನು ಉಸಿರಾಟ ಸಮಸ್ಯೆ ಇರ್ಬೋದು. ಈ ತರ ಸಾಕಷ್ಟು ಕಾನ್ಸ್ಟಿಪೇಷನ್ ಎಲ್ಲ ಸಮಸ್ಯೆಗಳು ಯಾಕೆ ದೈಹಿಕವಾಗಿ ಮಹಿಳೆ ಸಾಕಷ್ಟು ಸಮಸ್ಯೆಗಳಿಗೆ ಒಳಗಾಗ್ತಾಳೆ. ಮೊದಲನೇದು, ಹೆಣ್ಣಿಗೆ ಪುರುಷರಿಗಿಂತನೂ ಹೆಚ್ಚು ಜವಾಬ್ದಾರಿಗಳು ಇವತ್ತಿನ ಕಾಲದಲ್ಲಿದೆ. ಇವತ್ತಿನ ಕಾಲದ ಮಹಿಳೆಯರು ದೇ ಆರ್ ಮೋರ್ ಪ್ರೊಡಕ್ಟಿವ್ ಆರ್ ಮೋರ್ ವರ್ಕಿಂಗ್ ಅಂತ ಹೇಳ್ಬಹುದು. ಯಾಕಂದ್ರೆ ಮೊದಲನೇದಾಗಿ ಅವ್ರಿಗಿರ್ತಕ್ಕಂತಹ ಏನು ದೈಹಿಕ ಚೌಕಟ್ಟಿನ ಆಚೆ ಅವರು ಓದ್ಬೇಕಾಗತ್ತೆ, ಅವ್ರು ಕೆಲಸ ಮಾಡ್ಬೇಕಾಗತ್ತೆ, ಸಾಂಸಾರಿಕವಾಗಿ ಮತ್ತೆ ಆಚೆ ಕಡೆ ಕೆಲಸ ಮಾಡೋ ಜಾಗದಲ್ಲಿ ಕೂಡ ಎಕ್ಸೆಲ್ ಆಗ್ಬೇಕಾಗತ್ತೆ. ಮನೆಯಲ್ಲಿ ಮಕ್ಕಳನ್ನ ನೋಡ್ಕೊಳ್ಳೋದ್ರಿಂದ ಹಿಡಿದು ಮನೆಯ ಪ್ರತಿಯೊಂದು ಕೆಲಸದ ನಿರ್ವಹಣೆಯ ಜೊತೆಗೆ ಅವರು ಆಚೆ ಕಡೆ ಪ್ರಪಂಚದ ಜೊತೆಲಿ ಹೇಗೆ ಕಾಂಪಿಟೇಷನ್ ಅಲ್ಲಿ ಒಂದು ರ್ಯಾಟ್ ರೇಸ್ ಅಲ್ಲಿ ಓಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವೆಲ್ಲವೂ ನಮ್ಮ ಮಹಿಳೆಯರ ಒಂದು ದೈಹಿಕ ಪರಿಸ್ಥಿತಿ ಈ ಇಷ್ಟೊಂದು ಸ್ಟ್ರೆಸ್ ನ ತೆಕ್ಕೊಳ್ಳೋದಿಕ್ಕೆ ಅದು ರೆಡಿ ಇಲ್ಲ. ಬಿಕಾಸ್ ನನ್ನ ಅನಿಸಿಕೆ ಪ್ರಕಾರ ನಾವು 2ನೇ ಜನರೇಷನ್ 3ನೇ ಜನರೇಷನ್ ಇರ್ಬೇಕನ್ಸುತ್ತೆ. ವಿ ಆರ್ ಆಲ್ ಬೀನ್ ಎಜುಕೇಟೆಡ್ ಅಂಡ್ ವಿ ಆರ್ ವರ್ಕಿಂಗ್ ಔಟ್ಸೈಡ್ ಆಲ್ಸೋ ವಿತ್ ಮೆನಿ ಇಶ್ಯೂಸ್ ಇನ್ ದ ಸೊಸೈಟಿ. ಸರ್ ಮೋಸ್ಟ್ ಪ್ರಾಬಬ್ಲಿ ಪಾಸ್ಟ್ 4-5 ಡೇಸ್ ಇಂದ ಎಲ್ಲಾ ಇಶ್ಯೂಸ್ ಬಗ್ಗೆನೂ ಮಾತಾಡಿದ್ರು ಕಾನೂನು ಚೌಕಟ್ಟಿನಲ್ಲಿ. ಈ ಎಲ್ಲಾ ಇಶ್ಯೂಸ್ ಜೊತೆಯಲ್ಲೂ ಕೂಡ ನಾವು ಹೋರಾಟ ಮಾಡ್ತಾ ಇದೀವಿ. ಮುಂಚೆ ಆದ್ರೆ ಮಹಿಳೆಯರು ಮನೆ ಒಳಗಡೆನೆ ಇರ್ತಾ ಇದ್ರು. ಅವರು ಒಂದು ಸಾಂಸಾರಿಕ ಕೌಟುಂಬಿಕ ದೌರ್ಜನ್ಯದಲ್ಲಿ ಒಳಗಾಗಿ ಅದೊಂಥರ ಬೇರೆ ಸಮಸ್ಯೆ ಇದ್ರೆ, ಇವಾಗ ಆಚೆ ಬಂದ ಮೇಲೆ ಮತ್ತಷ್ಟು ಸಮಸ್ಯೆಗಳಿಗೆ ನಾವು ಒಳಗಾಗ್ತಾ ಇದ್ದೀವಿ. ಈ ಸಮಸ್ಯೆಗಳ ಎಲ್ಲಾದ್ರೂ ಮಧ್ಯದೊಳಗಡೆ ನಮ್ಮ ದೈಹಿಕ ಕ್ಷಮತೆಯನ್ನ ನಾವು ಕಾಪಾಡ್ಕೋಬೇಕು. ಹೌ ವಿ ಹ್ಯಾವ್ ಟು ಬಿ ಫಿಟ್, ಫಿಸಿಕಲಿ ಫಿಟ್, ಮೆಂಟಲಿ ಫಿಟ್ ಟು ಡೂ ಆಲ್ ದೀಸ್ ಥಿಂಗ್ಸ್ ಅಂತ ಹೇಳಿ. ನಾನು ಒಂದೊಂದೇ ಕಾಯಿಲೆ ಬಗ್ಗೆ ನಿಧಾನಕ್ಕೆ ಮಾತಾಡ್ಕೊಂತ ಹೋಗ್ತೀನಿ. ಬಹುಶಃ ಎಷ್ಟು ಫಿಸಿಕಲ್ ಪ್ರಾಬ್ಲಮ್ಸ್ ಬಗ್ಗೆ ಇಲ್ಲಿ ಅಡ್ರೆಸ್ ಮಾಡ್ಲಿಕ್ಕೆ ಆಗುತ್ತೆ ಅಂತ ಗೊತ್ತಿಲ್ಲ. ಮೊದಲನೇದಾಗಿ ಹಾರ್ಟ್ ಇಶ್ಯೂಸ್, BP ಅಂತ ಹೇಳಿದೆ ನಾನು. ಯಾಕೆ ಹೆಚ್ಚು ಮುಂಚೆ ಆದ್ರೆ ಪುರುಷರಲ್ಲಿ 40ನೇ ವಯಸ್ಸಿನ ನಂತರ ಬರ್ತಕ್ಕಂತಹ ಈ ಒಂದು ರಕ್ತದ ಒತ್ತಡ ತೊಂದರೆ ಹೆಣ್ಣು ಮಕ್ಕಳಲ್ಲಿ ಇವಾಗ ಯಾಕೆ ಕಾಣಿಸ್ಕೊಂತಿದೆ? ಅಫ್ಕೋರ್ಸ್ ಒವೇರಿಯನ್ ಹಾರ್ಮೋನ್ ಎಸ್ಟ್ರೋಜನ್ ಒಂದು ಪ್ರೊಟೆಕ್ಷನ್ ಇದ್ದರೂ ಕೂಡ ಅದರ ಆಚೆಗೆ ಯಾಕೆ ಹೆಣ್ಣು ಮಕ್ಕಳಿಗೆ
ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಯಾಕೆ ಅವರು ಇದಕ್ಕೆ ಬಲಿ ಆಗ್ತಾ ಇದ್ದಾರೆ, ಸ್ಟ್ರೋಕ್ ಗಳಿಗೆ ಒಳಗಾಗ್ತಾ ಇದ್ದಾರೆ, ಏನು ಸಮಸ್ಯೆ, ಅಥವಾ ರೀನಲ್ ಫೇಲ್ಯೂರ್ಗೆ ಒಳಗಾಗ್ತಾ ಇದ್ದಾರೆ. ಇದಕ್ಕೆ ಸಮಸ್ಯೆನ ನಾವು ಮೂಲ ಹುಡುಕ್ತಾ ಹೋದ್ರೆ ಮೊದಲನೇದು ನಮ್ಮ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್. ಸರ್ ಹೇಳ್ದ ಹಾಗೆ ಕೂತ್ಕಡೆನೆ ಡೆಸ್ಕ್ಟಾಪ್ ಮೇಲೆ ಕೆಲಸ ಮಾಡೋದು, ಕೂತ್ಕಡೆನೆ ಕೂತ್ಕೊಳ್ಳೋದು, ದೈಹಿಕವಾಗಿ ಯಾವುದೇ ರೀತಿಯಲ್ಲಿ ಎಕ್ಸಸೈಸ್ ಇಲ್ದಲೇ ಇರುವುದು, ಅಥವಾ ನಮ್ಮ ಈಟಿಂಗ್ ಹ್ಯಾಬಿಟ್ಸ್, ನಮ್ಮ ಆಹಾರ ಪದ್ಧತಿ ಮೇಲೆ ಕೂಡ ಡಿಪೆಂಡ್. ಎಲ್ಲದಕ್ಕಿಂತ ದೊಡ್ಡ ಕಿಲ್ಲರ್ ಅಂತ ಹೇಳಿದ್ರೆ ದಟ್ ಇಸ್ ಸ್ಟ್ರೆಸ್. ನಾವೇನು ಎಷ್ಟು ಒತ್ತಡಕ್ಕೊಳಗಾಗ್ತಿದ್ವಿ, ಎಲ್ಲ ರೀತಿಯಲ್ಲಿ ಒತ್ತಡಕ್ಕೊಳಗಾಗ್ತಿದೀವಿ. ನಾನು ಆಗ್ಲೇ ಹೇಳ್ದಾಗೆ ಸಾಂಸಾರಿಕ ಒತ್ತಡ ಇರ್ಬೋದು, ಓದೋ ಒತ್ತಡ ಇರ್ಬೋದು, ಕೆಲಸದಲ್ಲಿ ನಾವು ಎಷ್ಟು ನಾವು ಮೊದಲನೇಗರಾಗಬೇಕು ಅನ್ನೋ ಒಂದು ಕಾಂಪಿಟೇಷನ್ ಅಲ್ಲಿ ಇದೀವಿ, ಅಥವಾ ನಮ್ಮ ಮಕ್ಕಳುಗಳಿದ್ರೆ ಮಕ್ಕಳನ್ನ ನಾವು ಎಕ್ಸೆಲ್ ಮಾಡ್ಬೇಕು, ಅವರ ಎಜುಕೇಶನ್, ಇವೆಲ್ಲವೂ ಒತ್ತಡಗಳು ಏನಾಗತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ಇಟ್ like stress gives a trigger point to start with the cortisol ಅನ್ನೋ ಒಂದು ಹಾರ್ಮೋನ್ ನ ಪ್ರೊಡಕ್ಷನ್ ಮಾಡುವಂತಹ ಒಂದು ಸ್ಟಾರ್ಟ್ ಆಗುತ್ತೆ. ಕಾರ್ಟಿಸಾಲ್ಸ್ ತದನಂತರ ಎಲ್ಲಾ ರೀತಿಯಾದ ಕ್ಯಾಟಕೋಲಮೈನ್ಸ್ ಅಂತ ಸ್ಟಾರ್ಟ್ ಆಗುತ್ತೆ. ಈ ಎಲ್ಲಾ ಹಾರ್ಮೋನ್ಸ್ ನಮ್ಮ ಅಂಗಾಂಗಗಳ ಮೇಲೆ ಒತ್ತಡ ಹೇರ್ತಾ ಹೋಗುತ್ತೆ. ಏನ್ ಮಾಡುತ್ತಪ್ಪ ಅಂತ ಹೇಳಿದ್ರೆ ಹೃದಯ ನಾನು PPT ಶೇರ್ ಮಾಡ್ಲಿ ಮ್ಯಾಮ್? ಮಾಡಿ ಸರ್ ಪ್ಲೀಸ್. Yes, ma'am. ಕಾಣಿಸ್ತಾ ಇದೆ ಮ್ಯಾಮ್ ತಮ್ಗೆ? ಹಾ ಸರ್ ಕಾಣಿಸ್ತಾ ಇದೆ. ಎರಡನೇದಕ್ಕೆ ಹೋಗಿ ಸರ್. ಎಸ್ ಮ್ಯಾಮ್. ಸೊ ನಾನು ಆಗ್ಲೇ ಹೇಳ್ದಾಗ ಹೌದು, ಈಗ ನಮ್ಮ ಮಹಿಳೆಯರ ಜೀವನ ಮುಂಚೆ ಇದ್ದಿದ್ದಕ್ಕಿಂತ ಬಹಳಷ್ಟು ಬದಲಾವಣೆ ಆಗ್ತಾ ಹೋಗ್ತಾ ಇದೆ. ಸೊ ನಾವ್ ಹೇಗೆ ಮಹಿಳೆಯರು ಪುರುಷರಿಗಿಂತ ಭಿನ್ನವಾಗಿದ್ದೀವಿ ಅಂತ ಹೇಳಿದ್ರೆ ನಮ್ಗೆ ಇರ್ತಕ್ಕಂತಹ ರಿಪ್ರೊಡಕ್ಟಿವ್ ಪವರ್, ಇದರಿಂದ ನಾವು ಬಹಳ ಭಿನ್ನವಾಗಿದ್ದೀವಿ ಪುರುಷರಿಗಿಂತ. ನಾನು ಆಗ್ಲೇ ಹೇಳ್ದಾಗೆ ಯಾಕೆ ಈ ಒತ್ತಡ ಏನ್ ಮಾಡ್ತಾ ಇದೆಯಪ್ಪ ಅಂತ ಹೇಳಿದ್ರೆ, ಒತ್ತಡ ಏನ್ ಮಾಡುತ್ತೆ, ರಕ್ತನಾಳಗಳನ್ನ ತುಂಬಾ ಸಂಕುಚಿತಗೊಳಿಸ್ತಾ ಹೋಗುತ್ತೆ, ಅಂದ್ರೆ ಕನ್ಸ್ಟ್ರಿಕ್ಟ್ ಮಾಡ್ತಾ ಹೋಗುತ್ತೆ. ಕನ್ಸ್ಟ್ರಿಕ್ಟ್ ಮಾಡ್ದಂಗ್ ಏನಾಗತ್ತೆ ಅಂತ ಹೇಳಿದ್ರೆ ಅದ್ರ ಜೊತೆಲಿ ಅಥಿರೋಸ್ಕ್ಲಿರೋಸಿಸ್, ಈ ಒತ್ತಡದ ಹಾರ್ಮೋನ್ಸ್ ಗಳು ಏನ್ ಮಾಡತ್ತೆ ಅಂತ ಹೇಳಿದ್ರೆ ಫ್ಯಾಟ್ ಮೆಟಬಾಲಿಸಮ್ ಅನ್ನ ಸರಿಯಾಗಿ ಮಾಡೋದಿಲ್ಲ. ತಿಂದಿರ್ತಕ್ಕಂತಹ ಎಲ್ಲವೂ ಕೂಡ ಟ್ರೈಗ್ಲಿಸರೈಡ್ಸ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಇವು ರಕ್ತನಾಳಗಳನ್ನ ಅಲ್ಲಲ್ಲಿ ಗಾಯ ಮಾಡ್ತಾ ಹೋಗುತ್ತವೆ. ಆ ಗಾಯಗಳಲ್ಲಿ ಪ್ಲಾಕ್ ಅಂತ ಹೇಳಿದ್ರೆ ಕೊಬ್ಬಿನಂಶ ತುಂಬಿ ರಕ್ತನಾಳಗಳು ಸಂಕುಚಿತ ಆಗಿ ಕೊನೆಗೆ ಅದು ಹೃದಯಾಘಾತಕ್ಕೆ ಕಾರಣ ಆಗಬಹುದು. ಇಸ್ಟ್ರೋಜನ್ಸ್ ಆಕ್ಚುಲಿ ಇರ್ತಕ್ಕಂತಹ ಮಹಿಳೆಯಲ್ಲಿ ಇರ್ತಕ್ಕಂತಹ ಹಾರ್ಮೋನು ಏನ್ ಮಾಡ್ತಿತ್ತು ಅಂದ್ರೆ ಮುಂಚಿನ ಕಾಲದಲ್ಲಿ ಈ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂದ್ರೆ ಈ ಗಾಯ ಆಗ್ತಕ್ಕಂತಹ ಪ್ರಕ್ರಿಯೆಯನ್ನ ಸ್ಟಾಪ್ ಮಾಡ್ತಿತ್ತು. ಆದರೆ ಈಗಿರ್ತಕ್ಕಂತಹ ಏನು ನಮಗಿರ್ತಕ್ಕಂತಹ ಒತ್ತಡ ಎಷ್ಟ್ರ ಮಟ್ಟಿಗೆ, ಇಲ್ಲೇ ಸ್ಟಾಪ್ ಮಾಡಿ ಸರ್, ಎಷ್ಟ್ರ ಮಟ್ಟಿಗೆ ಜಾಸ್ತಿ ಇದೆ ಅಂತ ಹೇಳಿದ್ರೆ ಈ ಹಿಸ್ಟ್ರೋಜನ್ ಹಾರ್ಮೋನಿನ ಎಫೆಕ್ಟ್ ಕೂಡ ಮಾಡದಲೆ ರಕ್ತನಾಳಗಳಲ್ಲಿ ಗಾಯವನ್ನ ಮಾಡಿ ಹೃದಯಕ್ಕೆ ಸರಿಯಾದಂತಹ ಒಂದು ರಕ್ತದ ಪರಿಚಲನೆ ಆಗದಲೇ ಇರೋ ತರ ಮಹಿಳೆಯರು ಕೂಡ ಹಾರ್ಟ್ ಅಟ್ಯಾಕ್ ಗೆ ಒಳಗಾಗ್ತಕ್ಕಂತಹ ಒಂದು ಸಮಸ್ಯೆಯನ್ನ ತಂದು ಹುಡುಕ್ತಾ ಇದೆ. ಸ್ಟ್ರೆಸ್ ಅನ್ನುವಂತಹ ಒಂದು ದೊಡ್ಡ ಕಿಲ್ಲರ್, ಇಟ್ಸ್ ಅ ಸೈಲೆಂಟ್ ಕಿಲ್ಲರ್. ಸೊ ಇಲ್ಲಿ ನಮ್ಗೆ ಹೃದಯ ಸಮಸ್ಯೆಯಲ್ಲಿ ಬೇಕಾದಷ್ಟು ಅಂದ್ರೆ ಏನು, ನಮ್ಗೆ ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಆಗಬಹುದು, ಅಥವಾ CVD ಆಗಬಹುದು, ಅಥವಾ ಸ್ಟ್ರೋಕ್ ಆಗಬಹುದು. ಇದೆಲ್ಲವೂ ಕಾರಣ, ಇದೆಲ್ಲದಕ್ಕೂ ಒಂದು ರೀತಿಯಲ್ಲಿ ಈ ಒಂದು ಸ್ಟ್ರೆಸ್ ಕೂಡ ಕಾರಣ ಆಗ್ಬಹುದು. ಮತ್ತೊಂದು ಕುಳಿತಲ್ಲೇ ಕೂತು ಕೆಲಸ ಮಾಡ್ತಕ್ಕಂತಹ ಒಂದು ಪ್ರಕ್ರಿಯೆ, ಅಥವಾ ನಮ್ಮ ಆಹಾರ ಪ್ರಕ್ರಿಯೆಯಲ್ಲಿ ಸರಿಯಾದಂತಹ ಆಹಾರವನ್ನ ಸರಿಯಾದ ಸಮಯದಲ್ಲಿ ತೆಗೊಳ್ತಲೇ ಇರ್ತಕ್ಕಂತಹ ಒಂದು ಸಮಸ್ಯೆ. ಅಂದ್ರೆ ಅತಿ ಹೆಚ್ಚು ಸಕ್ಕರೆ ಅಂಶನ ನಾವು ಕನ್ಸ್ಯೂಮ್ ಮಾಡೋದಿರ್ಬಹುದು, ಅನ್ವಾಂಟೆಡ್ ಟ್ರಾನ್ಸ್ಫ್ಯಾಟಿ ಆಸಿಡ್ಸ್ ಇರಬಹುದು, ಇವನ್ನ ಕನ್ಸ್ಯೂಮ್ ಮಾಡೋದ್ರಿಂದ ಕೂಡ ನಾವು ಹೃದಯದ ಸಮಸ್ಯೆಗೆ ಬಹಳ ಹತ್ತಿರ ಆಗ್ತಾ ಹೋಗ್ತಾ ಇದೀವಿ, ಇರ್ರೆಸ್ಪೆಕ್ಟಿವ್ ಆಫ್ ದ ಏಜ್ ಆಫ್ ಅ ಪರ್ಸನ್. ಎರಡನೇ ಬಂದು ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಹೇಳ್ತೀವಿ, PCOS ಅಥವಾ PCOD ಅಂತ ಹೇಳ್ತೀವಿ. ಇದು ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಓವರೀಸ್ ಅಲ್ಲಿ ಅಥವಾ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಸ್ಮಾಲ್ ಸಣ್ಣ ಗುಳ್ಳೆಗಳು ಎದುರುತ್ತೆ. ಈ ಗುಳ್ಳೆಗಳು ಏನ್ ಮಾಡ್ತವೆ ಅಂತ ಹೇಳಿದ್ರೆ ಅದು ನಮ್ಮ ಗರ್ಭಕೋಶದಿಂದ ಆಚೆ ಕೂಡ ಆಗಬಹುದು. ಇದು ಅಬ್ನಾರ್ಮಲ್ ಪೀರಿಯಡ್ಸ್ ಅಥವಾ ಅಬ್ನಾರ್ಮಲ್ ವೇಟ್ ಗೇನ್ ಆಗಬಹುದು, ಫರ್ಟಿಲಿಟಿ ಅಂದ್ರೆ ಮಕ್ಕಳಾಗ್ತಕ್ಕಂತಹ ಚಾನ್ಸಸ್ ನ ಕಮ್ಮಿ ಮಾಡಬಹುದು. ಇದಕ್ಕೂ ಕಾರಣ ಕೂಡ ನಮ್ಮ ಒಂದು ಆಧುನಿಕ ಜೀವನ ಶೈಲಿ ಅಂತ ಹೇಳಿದ್ರೆ ಅದರಲ್ಲೂ ಕೂಡ ಸೆಡೆಂಟರಿ ಲೈಫ್ ಸ್ಟೈಲ್, ಕುಳಿತಿದ್ ಕಡೆನೆ ಕೂತ್ಕೊಳ್ಳೋದು, ಅಥವಾ ಯಾವ್ದು ರೀತಿಯಲ್ಲಿ, ಮತ್ತೆ ಒನ್ ಆಫ್ ದ ಅದರ್ ರೀಸನ್ ಇಸ್ ಆಲ್ಸೋ ಸ್ಟ್ರೆಸ್. ಕ್ಯಾನ್ ಯು ಗೋ ಫಾರ್ ದ ನೆಕ್ಸ್ಟ್ ಸ್ಲೈಡ್ ಸರ್?
ಇದ ನಂತರ ಮತ್ತೊಂದು ಸಮಸ್ಯೆ ಅಂದ್ರೆ ಆಸ್ಟಿಯೋಪೊರೋಸಿಸ್ ಅಂತ ಹೇಳಿದ್ರೆ ಮೂಳೆಗಳ ಸಾಂದ್ರತೆ ಕಮ್ಮಿ ಆಗೋದು, ಡೆನ್ಸಿಟಿ ಆಫ್ ದ ಬೋನ್ ಕಮ್ಮಿ ಆಗ್ತಕ್ಕಂಥದ್ದು. ಹಳೆ ಕಾಲದಲ್ಲಾದ್ರೆ ಇದಕ್ಕೆ ಒಂದಷ್ಟು ಏಜ್ ಆದ್ಮೇಲೆ, ಒಂದು 60-70 ವರ್ಷ ಆದ್ಮೇಲೆ ಬಹುಶಃ ಅವರಿಗೆ ಮೂಳೆ ಮುರಿತ ಒಂದು ಪ್ರಾಬ್ಲಮ್ ನೋಡ್ಬೋದು. ಆದರೆ ಇವತ್ತಿನ ಕಾಲದಲ್ಲಿ ಯಂಗ್ಸ್ಟರ್ಸ್ 20-25 ಅಲ್ಲಿ ಇರೋರು ಕೂಡ ಆಸ್ಟಿಯೋಪೊರೋಸಿಸ್ ಅನ್ನ ನೀವು ನೋಡಬಹುದು. ಅಂತಂದ್ರೆ ಅವ್ರ ಮೂಳೆಯಲ್ಲಿ ಕ್ಯಾಲ್ಸಿಯಂ ಮತ್ತೆ ಫಾಸ್ಫರಸ್ ಕಮ್ಮಿ ಆಗಿ ಏನು ಮೂಳೆ ತುಂಬಾ ಏನ್ ಹೇಳಿದ್ರೆ ತುಂಬಾ ವೀಕ್ ಆಗ್ಬಿಟ್ಟಿರುತ್ತೆ ಬೋನ್. ಫಾರ್ ಈವನ್ ಅ ಸ್ಮಾಲ್ ದಿಸ್ ಥಿಂಗ್ ಆಲ್ಸೋ ಒಂದು ಇಂಪ್ಯಾಕ್ಟ್ ಕೂಡ ಮೂಳೆಗಳು ಮುರಿತ ಆಗಬಹುದು. ಇದೆಲ್ಲದಕ್ಕೂ ಕಾರಣ ಮತ್ತೊಮ್ಮೆ ನಮ್ಗೆ ಎಸ್ಟ್ರೋಜನ್ ಹಾರ್ಮೋನ್ ಎಷ್ಟು ಪ್ರೊಡಕ್ಟಿವ್ ಆಗಿರ್ತಾ ಇತ್ತು ಹಳೆ ಕಾಲದಲ್ಲಿ, ಅಂದ್ರೆ ಆರೋಗ್ಯವಂತರಲ್ಲಿ ಅಂತ ಹೇಳಿದ್ರೆ ಅಲ್ಲಿ ಆಸ್ಟಿಯೋಬ್ಲಾಸ್ಟ್ ಅಂತ ಹೇಳಿದ್ರೆ ಮೂಳೆಯನ್ನ ರೂಪಿಸ್ತಕ್ಕಂತಹ ಸೆಲ್ಗಳಿಗೆ ಒಂದು ಸ್ಟಿಮ್ಯುಲೇಷನ್ ಕೊಟ್ಟು ಮೂಳೆಯ ಸಾಂದ್ರತೆ ಚೆನ್ನಾಗಿರ್ತಿತ್ತು. ಆದ್ರೆ ಇವತ್ತಿನ ಕಾಲದಲ್ಲಿ ಏನಾಗ್ತಾ ಇದೆ ಅಂದ್ರೆ ಎಸ್ಟ್ರೋಜನ್ಸ್ ಕಮ್ಮಿ ಇರ್ಬೋದು, ಮೇ ಬಿ ಬಿಕಾಸ್ ಆಫ್ ದ ಸ್ಟ್ರೆಸ್ ಆರ್ ಅದರ್ವೈಸ್ ಏನು ನಮ್ಗೆ ಸೂರ್ಯನ ಕಿರಣಗಳಿಗೆ ಹೆಚ್ಚು ನಾವು ಹೊಂದ್ಕೊಳ್ದಲೇ ಇರೋದು, ಅಥವಾ ಕ್ಯಾಲ್ಸಿಯಂ ಇಂಟೇಕ್ ಕಮ್ಮಿ ಇರಬಹುದು, ಅಥವಾ ಕ್ಯಾಲ್ಸಿಯಂ ತಗೊಂಡಾಗ ಕ್ಯಾಲ್ಸಿಯಂ ಇನ್ಹಿಬಿಟರ್ಸ್ ಅಂತ ಜೊತೆಯಲ್ಲಿ ಕಾಫಿ ಟೀ ಕುಡಿಯೋದು, ಇದೆಲ್ಲವೂ ಕಾರಣ. ಅಥವಾ ಇವಾಗಿನ ಹೆಣ್ಮಕ್ಳಲ್ಲಿ ಸ್ಮೋಕಿಂಗ್ ಅನ್ನೋದು ಮತ್ತೆ ಆಲ್ಕೋಹಾಲ್ ಕನ್ಸಂಪ್ಷನ್ ನಾರ್ಮಲ್ ಆಗಿ ನಾವು ಹುಡುಗರಲ್ಲಿ ಎಷ್ಟು ನೋಡ್ತೀವೋ ಅಷ್ಟೇ ನೋಡ್ತಾ ಇದೀವಿ ಹೆಣ್ಮಕ್ಳಲ್ಲೂ ಕೂಡ. ಇದು ರೀತಿ ಕೂಡ ಒಂದು ಕಾರಣ ಆಗ್ಬೋದು. ನಾವ್ ಹೇಳ್ಬೋದು ಈಗ ಗಂಡಸರುಗಳು ಅಷ್ಟೇನೆ ಮಾಡ್ತಾರೆ, ಎಲ್ಲದರಲ್ಲೂ ನಾವು ಸಮಾನತೆ ಕೇಳ್ತಾ ಹೋಗ್ತೀವಿ. ಹಾಗಾದ್ರೆ ನಾವು ಈಗ ಕೆಟ್ಟ ಹ್ಯಾಬಿಟ್ಸ್ ಅಲ್ಲೂ ನಾವು ಯಾಕೆ ಸಮಾನತೆ ಮಾಡಬಾರ್ದು? ಖಂಡಿತ ಮಾಡಬಾರ್ದು. ಅವರ ಫಿಸಿಯಾಲಜಿನೇ ಬೇರೆ, ಮಹಿಳೆಯರ ಫಿಸಿಯಾಲಜಿನೇ ಬೇರೆ. ನಮ್ಮಲ್ಲಿ ಅದನ್ನ ತಡ್ಕೊಳ್ಳೋ ಶಕ್ತಿ ಇರಲ್ಲ ಹೆಚ್ಚು. ನಮ್ಗೆ ಅನ್ನೆಸೆಸರಿ ನಾವು ಫಿಸಿಕಲ್ ಏಲ್ಮೆಂಟ್ಸ್ ಗೆ ಗುರಿ ಆಗ್ತಾ ಹೋಗ್ತೀವಿ ನಾವು ಯಾವಾಗ ಈ ಬ್ಯಾಡ್ ಹ್ಯಾಬಿಟ್ಸ್ ಗೆ ನಾವು ಹೆಚ್ಚು ಮಾಡ್ತಾ ಹೋದ್ರೆ. ಸರ್ ನೆಕ್ಸ್ಟ್ ಸ್ಲೈಡ್ ಹೋಗಿ. ಮತ್ತೊಂದು ಎಲ್ಲಾ ಕಡೆ ಇತ್ತೀಚೆಗೆ ಕೇಳ್ತಾ ಇರೋದು ಡಿಪ್ರೆಷನ್. ಏನಪ್ಪ ಡಿಪ್ರೆಷನ್, ಇದು ಏನಂತ ಹೇಳಿದ್ರೆ ಇದು ಕೂಡ ಒಂದು ಶಾರೀರಿಕ ಕಾಯಿಲೆ ಹೇಗೆ ಇಂಪಾರ್ಟೆಂಟು ಅದೇ ರೀತಿಯಲ್ಲಿ ಮಾನಸಿಕ ಕಾಯಿಲೆ ಕೂಡ. ಡಿಪ್ರೆಷನ್ ಕೂಡ ಮೋರ್ ದನ್ 50% ಗಿಂತನೂ 50% ಮೋರ್ ದನ್ ಮೆನ್, ವಿಮೆನ್ ಆರ್ ಮೋರ್ ಪ್ರೋನ್ ಫಾರ್ ಡಿಪ್ರೆಷನ್. ಯಾಕೆ ಅಂತ ಹೇಳಿದ್ರೆ ಮೊದಲನೇದು ನಮ್ಗೆ ಹಾರ್ಮೋನಲ್ ಚೇಂಜಸ್ ಆಗ್ತಿರತ್ತೆ. ಒಂದು ತಿಂಗಳಲ್ಲಿ ಸರಾಸರಿ 3 ಸತಿ ನಮ್ಗೆ ಹಾರ್ಮೋನಲ್ ಚೇಂಜಸ್ ಆಗುತ್ತೆ ಪ್ರತಿ ಸತಿ. ಆವಾಗ ಪೋಸ್ಟ್ ಪಾರ್ಟಲ್ ಡಿಪ್ರೆಷನ್ ಇರ್ಬೋದು ಅಂತ ಹೇಳಿದ್ರೆ ಇದು ಏನು ಹೆರಿಗೆಯ ನಂತರ ಬರ್ತಕ್ಕಂತಹ ಡಿಪ್ರೆಷನ್ ಇರಬಹುದು, ಅಥವಾ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಇರ್ಬೋದು ಅಂತ ಹೇಳಿದ್ರೆ ಫೀಲಿಂಗ್ ಡಿಸ್ಕನೆಕ್ಟೆಡ್ ಫ್ರಮ್ ದ ಲವ್ಡ್ ಒನ್ಸ್. ಅಂದ್ರೆ ಈಗ ಮನೆಯಿಂದ ದೂರ ಇರ್ತಾರೆ ಹೆಣ್ಮಕ್ಳು, ಎಲ್ಲೋ ಕೆಲಸ ಮಾಡ್ಕೊಂಡಿರ್ತಾರೆ, ಎಲ್ಲೋ ಅವರು ಎಜುಕೇಶನ್ ಮಾಡ್ಕೊಳ್ತಾ ಇರ್ತಾರೆ. ಅವಾಗ ಯಾರ ಜೊತೆಯಲ್ಲೂ ಅವರು ಮನೆಯವ್ರ ಜೊತೆಲಿ ಹೆಚ್ಚು ಬೆರಿದಲೇ ಇರೋದು, ಅಥವಾ ಸಬ್ಸ್ಟೆನ್ಸ್ ಯೂಸಸ್ ಅಂತ ಹೇಳಿದ್ರೆ ಡ್ರಗ್ಸ್ ಅಡಿಕ್ಟ್ಸ್ ಕೂಡ ಇದೆಲ್ಲ ಡಿಪ್ರೆಷನ್ಸ್ಗೆ ಒಂದು ಕಾರಣ ಆಗ್ತಾ ಹೋಗುತ್ತೆ. ಇದ್ರ ಜೊತೆಲಿ ಅವರಿಗೆ ಸಣ್ಣ ವಯಸ್ಸಿನಲ್ಲಿ ಆಗಿರ್ತಕ್ಕಂತಹ ಯಾವ್ದಾದ್ರು ಅಬ್ಯೂಸ್ ಇರ್ಬೋದು, ನೆಗ್ಲೆಕ್ಟ್ ಇರ್ಬೋದು, ಇವೆಲ್ಲವನ್ನು. ಸೊ ಡಿಪ್ರೆಷನ್ ಅನ್ನೋದು ಒಂದು ಸಾರ್ವಕಾಲಿಕ ತೊಂದರೆ ಆಗ್ತಾ ಹೋಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ನಾವು ಇದನ್ನ ನಮ್ಮ ಮಾನಸಿಕ ತಜ್ಞರು ಬಹಳ ಚೆನ್ನಾಗಿ ಹೇಳಿರ್ತಾರೆ ಅಂತ ನಾನು ಅನ್ಕೋತೀನಿ. ಇದ್ರ ಬಗ್ಗೆ ನಾನು ಇದು ಹೆಚ್ಚು ಡಿಪ್ರೆಷನ್ ಬಗ್ಗೆ ಹೆಚ್ಚು ಡೀಪ್ ಆಗಿ ಹೋಗಲ್ಲ ನಾನು. ನಂತರ ಬಂದು ನಂತರ ಬಂದು ಅತಿ ಹೆಚ್ಚು ದೊಡ್ಡ ತೊಂದರೆ ಅಂತ ಹೇಳಿದ್ರೆ ಕ್ಯಾನ್ಸರ್. ಬಿಕಾಸ್ ಇಟ್ಸ್ ಕ್ಯಾನ್ಸರ್ ಅಂದ್ರೆ ಇಟ್ಸ್ ಅಬ್ನಾರ್ಮಲ್ ಗ್ರೋತ್ ಆಫ್ ದ ಅನ್ಕಂಟ್ರೋಲ್ ಗ್ರೋತ್ ಆಫ್ ದ ಅಬ್ನಾರ್ಮಲ್ ಸೆಲ್ಸ್. ಮುಂಚೆ ಇರ್ಲಿಲ್ವಾ ಈ ಕಾಯಿಲೆ? ಖಂಡಿತ ಇತ್ತು. ಆದರೆ ಈಗ ನಾವು ಹೆಚ್ಚು ಪ್ರೋನ್ ಆಗಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ವಿ ಆರ್ ಜಸ್ಟ್ ಎಕ್ಸ್ಪೋಸ್ ಟು ಲಾಟ್ ಆಫ್ ಕೆಮಿಕಲ್ಸ್. ಬಹುಶಃ ಈ ಪೊಲ್ಯೂಷನ್ ಇಂದ ಇರಬಹುದು, ಸ್ಮೋಕಿಂಗ್ ಇಂದ ಇರಬಹುದು. ಅಂದ್ರೆ ಟೊಬ್ಯಾಕೋ. ಟೊಬ್ಯಾಕೋ ಅನ್ನೋದು ನಾನು ಇಲ್ಲೇ ಹೇಳ್ಬಿಡ್ತೀನಿ, ಯಾಕೆ ತಂಬಾಕನ್ನ ಯಾರು ಅದನ್ನ ಕನ್ಸ್ಯೂಮ್ ಮಾಡಬಹುದು. ಯಾಕೆಂದ್ರೆ ತಂಬಾಕಲ್ಲಿ ಆಲ್ಮೋಸ್ಟ್ ಅರೌಂಡ್ 1000ಕ್ಕಿಂತನೂ ಹೆಚ್ಚು ಕೆಮಿಕಲ್ಸ್ ಇರತ್ತೆ ವಿಚ್ ಆರ್ ನಾಟ್ ಗುಡ್ ಫಾರ್ ಹೆಲ್ತ್. ಯಾವ್ದು ನಿಕೋಟಿನ್ ಇರ್ಬೋದು, ಫಾರ್ಮಾಲ್ಡಿಹೈಡ್ ಇರ್ಬೋದು, ಯಾವುದೇ ಕೆಮಿಕಲ್ಸ್ ಎಲ್ಲವೂ ಕೂಡ ನಮ್ಮ ದೇಹಕ್ಕೆ ಮಾರಕವಾದಂತಹ ಒಂದು ವಿಷಕಾರಿ ವಸ್ತುಗಳೇ ಆಗಿರ್ತವೆ. ಅದರಲ್ಲಿ ಹೆಚ್ಚಾಗಿ ಮಹಿಳೆಯರಿಗೆ ಈ ವಿಷಕಾರಿ ವಸ್ತುಗಳಿಂದ ನಮ್ಗೆ ಪ್ರೊಟೆಕ್ಟಿವ್ ಆಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ವಿ ಆರ್ ಲೈಕ್ ಮಹಿಳೆಯರಲ್ಲಿ ಏನು ರಿಪ್ರೊಡಕ್ಷನ್ ಇರ್ತಕ್ಕಂತಹ ಒಂದು ಇರೋದ್ರಿಂದಾಗಿ, ಅಂದ್ರೆ ನಾವು ಮಕ್ಕಳನ್ನ ಹೆರುವಂತಹ ಒಂದು ಪ್ರಕ್ರಿಯೆ ನಮ್ಮಲ್ಲಿ ಇರೋದ್ರಿಂದಾಗಿ ವಿ ಆರ್ ಮೋರ್ ಡಬಲ್ ಪ್ರೋನ್. ನಾವು ಜೊತೆಲಿ ನಮ್ಗೆ ಹುಟ್ಟೋ ಮಕ್ಕಳು ಕೂಡ ಪ್ರೋನ್ ಆಗಿ ಇರ್ತಾರೆ. ಎರಡನೇದು ಬಂದು ರೇಡಿಯೇಷನ್ಸ್. ಸಾಕಷ್ಟು ರೇಡಿಯೇಷನ್ಸ್ಗೆ ನಾವು, ಅದರಲ್ಲೂ ನಗರವಾಸಿಗಳು ತುಂಬಾ ರೇಡಿಯೇಷನ್ಸ್ ಒಳಗಾಗ್ತೀವಿ. ನಾವು ಫೋನ್ ರೇಡಿಯೇಷನ್ಸ್ ಇಂದ ಹಿಡಿದು ಆಯ್ತಾ, ಎಲ್ಲ ಏನು ಕಾರ್ಖಾನೆಗಳಿಂದ ಇರಬಹುದು, ಇವೆಲ್ಲ ರೇಡಿಯೇಷನ್ಸ್ ಒಳಗಾಗೋದು ಕೂಡ ಒನ್ ಆಫ್ ದ ರೀಸನ್ ಫಾರ್ ದ ಕ್ಯಾನ್ಸರ್. ಅನದರ್ ಒನ್ ಇಸ್ ದ ಮೈಕ್ರೋ ಆರ್ಗ್ಯಾನಿಸಮ್ಸ್. ಕೆಲವು ವೈರಸಸ್, ಕೆಲವು ಬ್ಯಾಕ್ಟೀರಿಯಾಸ್. ವೈರಸಸ್, ಬ್ಯಾಕ್ಟೀರಿಯಾಸ್ ಮತ್ತು ಫಂಗಸ್ ಅಂತ ನಾ ಹೇಳೋದಾದ್ರೆ
ನಾವು ಆಧುನಿಕ ಜೀವನ ಶೈಲಿಯಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಸಾಕಷ್ಟು ಆಹಾರ ಪದ್ಧತಿಗಳು ಹೇಗಿರುತ್ತೆ ಅಂತ ಹೇಳಿದ್ರೆ ಪ್ರಿಸರ್ವ್ಡ್ ಫುಡ್ ಅನ್ನ ಅಥವಾ ಪ್ಯಾಕ್ಡ್ ಫುಡ್ ಅಥವಾ ಟೆಟ್ರಾ ಪ್ಯಾಕ್ ಅಲ್ಲಿ ಇರುವಂತಹ ಫುಡ್ ಅಥವಾ ಆನ್ ದ ಶೆಲ್ಫ್ ಫುಡ್ ಅಂತ ನಾವ್ ಏನ್ ಹೇಳ್ತೀವಿ, ಅಂಗಡಿಯಿಂದ ತಗೊಂಡ್ ಬರೋದು ಮೈಕ್ರೋವೇವ್ ಅಲ್ಲಿ ಹಾಕೋದು ಹಾಗೆ ತಿನ್ನೋದು. ಅದು ತುಂಬಾ ಈಗ ನೆನ್ನೆ ಒಂದು ಡೆತ್ ಆಗಿದೆ, ನೀವು ಪೇಪರ್ ಅಲ್ಲಿ ನೋಡಿರಬಹುದು. ಫ್ರಿಡ್ಜ್ ನಲ್ಲಿ ಇಟ್ಟಿ ತೆಕೊಂಡು ತಿಂದಿರತಕ್ಕಂತಹ ಆಹಾರದಿಂದ 3 ಜನರದು ಸಾವಾಗಿದೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ದಟ್ ಇಸ್ ಯಾಕೆಂದ್ರೆ ಅಲ್ಲಿ ಸ್ಟ್ರೆಪ್ಟೋಕಾಕಲ್ ಇನ್ಫೆಕ್ಷನ್ಸ್ ಬೆಳೆದ್ಬಿಟ್ಟಿರುತ್ತೆ ಪ್ರಿಸರ್ವ್ ಮಾಡಿರುವಂತಹ ಫುಡ್ ಅಲ್ಲಿ. ರೆಫ್ರಿಜರೇಟ್ ಮಾಡೋದು ತಿನ್ನೋದು ಅಥವಾ ಓವನ್ ಅಲ್ಲಿ ಹಾಕೋದು ತಿನ್ನೋದು, ಅದ್ರೊಳಗಡೆ ಯಾವ ಫಂಗಸ್ ಬೆಳೆದಿರುತ್ತೆ, ವೈರಸ್ ಬೆಳೆದಿರುತ್ತೆ ಅಥವಾ ಏನ್ ಅದ್ರೊಳಗೆ ಅಥವಾ ಪ್ರಿಸರ್ವೇಟಿವ್ಸ್ ಏನ್ ಹಾಕಿರ್ತಾರೆ, ಅದು ಎಷ್ಟು ದಿನ ಆಗಿರುತ್ತೆ, ಇವೆಲ್ಲವೂ ನಾವು ನೋಡ್ದಲೆ ಫ್ರೆಶ್ ಆಗಿ ಆಹಾರ ತಿಂದಲೇ ಇರ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಈಗಿನ ಕಾಲದ ಜನರೇಷನ್ ಅವರು ಹೆಚ್ಚು ಹೆಚ್ಚು ಕ್ಯಾನ್ಸರ್ಗೆ ಒಳಗಾಗ್ತಿದ್ದಾರೆ. ಈ ಕ್ಯಾನ್ಸರ್ಗೆ ಮತ್ತೊಂದು ಕಾರಣ ಒನ್ಸ್ ಅಗೇನ್ ಸ್ಟ್ರೆಸ್. ಸೊ ಸ್ಟ್ರೆಸ್ ಏನ್ ಕ್ಯಾಟಕೋಲಮೈನ್ಸ್ ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಆಗತ್ತೆ. ನಮ್ಗೆ ದೇಹದಲ್ಲಿ ಕೂತಿದ್ದ ಜಾಗದಲ್ಲಿ ಕುತ್ಕೊಳ್ಳೋದು, ಸುಮ್ನೆ ಸ್ಟ್ರೆಸ್ ಮಾಡ್ಕೊಳ್ಳೋದು, ಇವೆಲ್ಲವೂ ಏನಾಗುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ಆಗ್ತಕ್ಕಂತಹ ಮೆಟಬಾಲಿಸಮ್ ಅಲ್ಲಿ ಈ ಆಕ್ಸಿಜನ್ ಆಸ್ ಅ ಬೈ ಪ್ರಾಡಕ್ಟ್ ರಿಲೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಯಾವಾಗ ಒಂದು ಮಾಲಿಕ್ಯೂಲ್ ಆಫ್ ಗ್ಲೂಕೋಸ್ ನಮಗೆ ಎನರ್ಜಿ ಕೊಡ್ಬೇಕಾದ್ರೆ ಅದು ರೆಡ್ಯೂಸ್ ಆಗ್ಬೇಕು, ಅದು ವಿಘಟನೆ ಆಗುವಂತಹ ಸಮಯದಲ್ಲಿ ಬರೀ ಒಂದು ಸೂಪರ್ ನೀಸೆಂಟ್ ಆಕ್ಸಿಜನ್ ಅಥವಾ ಆಕ್ಸಿಜನ್ ಪ್ರೊಡಕ್ಷನ್ ಆಗ್ತಾ ಇರುತ್ತೆ. ಅಂದ್ರೆ ಅದು ಒಳ್ಳೇದಲ್ಲ ದೇಹಕ್ಕೆ. ಸೇರ್ಕೊಂಡು ಏನಾಗುತ್ತೆ ಅಂತ ಹೇಳಿದ್ರೆ ಸೆಲ್ಸ್ ಗೆ ಟ್ರಿಗರ್ ಮಾಡುತ್ತೆ, ಅನ್ವಾಂಟೆಡ್ ಗ್ರೋತ್ ಆಫ್ ದ ಅಬ್ನಾರ್ಮಲ್ ಸೆಲ್ಸ್ ನ ಪ್ರೊಡಕ್ಷನ್ ಮಾಡುತ್ತೆ. ಈ ನಾವು ಏನಾಗತ್ತೆ ಸರಿಯಾಗಿ ಇರೋ ಆಹಾರ ತಿಂದಲೇ ಇರ್ತಕ್ಕಂತಹ ಸಂದರ್ಭದಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಇರ್ಬೋದು, ಫೈಟೋ ಕೆಮಿಕಲ್ಸ್ ಏನೂ ಇಲ್ದಲೇ ಇರ್ತಕ್ಕಂತಹ ಸಂದರ್ಭದಲ್ಲಿ ಈ ಅಬ್ನಾರ್ಮಲ್ ಕ್ಯಾನ್ಸರ್ ಸೆಲ್ಸ್ ಹೆಚ್ಚು ಬೆಳೀತಾ ಹೋಗುತ್ತೆ. ಸಾಮಾನ್ಯವಾಗಿ ಎಲ್ಲರಲ್ಲೂ ಸಮ್ ಪರ್ಸೆಂಟೇಜ್ ಆಫ್ ಕ್ಯಾನ್ಸರ್ ಸೆಲ್ಸ್ ಇದ್ದೇ ಇರುತ್ತೆ, ಬಟ್ ಅದನ್ನ ಅಟ್ ಚೆಕ್ ಪಾಯಿಂಟ್ ಅಲ್ಲಿ ಇಟ್ಕೊಳ್ತಾ ಇರೋದು ನಮ್ಮ ಒಂದು ದೊಡ್ಡ ಸಮಸ್ಯೆ. ಹೆಂಗಸರಲ್ಲಿ ಮೊಟ್ಟ ಮೊದಲನೇ ಸ್ಥಾನಕ್ಕೆ ಹೋಗೋದು ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಓವೇರಿಯನ್ ಕ್ಯಾನ್ಸರ್ ಸೆಕೆಂಡ್ ಪ್ಲೇಸ್ ಬರುತ್ತೆ. ಯಾಕೆಲ್ಲ ಬ್ರೆಸ್ಟ್ ಕ್ಯಾನ್ಸರ್ ಬರುತ್ತೆ ಅಂದ್ರೆ ಒನ್ಸ್ ಅಗೇನ್ ದ ಸೇಮ್ ಟೈಪ್ಸ್ ಲೈಕ್ ಗೆಟಿಂಗ್ ಎಕ್ಸ್ಪೋಸ್ ಟು ಆಲ್ ದೀಸ್ ಟೈಪ್ಸ್ ಆಫ್ ರೇಡಿಯೇಷನ್ಸ್ ಇರ್ಬೋದು, ಇವೆಲ್ಲವಕ್ಕೂ ಎಕ್ಸ್ಪೋಸ್ ಆಗೋದ್ರಿಂದಾಗಿ ಬ್ರೆಸ್ಟ್ ಕ್ಯಾನ್ಸರ್ ಬರುತ್ತೆ. ಬ್ರೆಸ್ಟ್ ಕ್ಯಾನ್ಸರ್ 2 ರೀತಿಯಲ್ಲಿ ಹರಡುತ್ತೆ. ಮೊದಲನೇದಾಗಿ ಅಲ್ಲೇ ಲೋಕಲ್ ಅಲ್ಲಿ ಆಗಿರ್ತಕ್ಕಂತಹ ಒಂದು ಸೆಲ್ಸ್ ಡಿವಿಷನ್ ಇರ್ಬೋದು ಅಥವಾ ಬೇರೆ ಎಲ್ಲೋ ಆಗಿ ಅದು ಅಲ್ಲಿಗೆ ಮೆಟಸ್ಟಸೈಸ್ ಆಗಿರ್ಬೋದು. 2 ರೀತಿ ಟ್ಯೂಮರ್ಸ್ ಬರುತ್ತೆ ಬ್ರೆಸ್ಟ್ ಅಲ್ಲೂ ಕೂಡ, ಮೆಲಿಗ್ನೆಂಟ್ ಮತ್ತೆ ಬಿನೈನ್ ಅದೇ ನಾನ್ ಕ್ಯಾನ್ಸರಸ್ ಫೈಬ್ರಾಯ್ಡ್ಸ್ ಅಂತ ಹೇಳ್ತೀವಿ. ಈ ಫೈಬ್ರಾಯ್ಡ್ಸ್ ಕೂಡ ಬಿಕಾಸ್ ಆಫ್ ದ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಏನಿದೆ. ಸೊ ಇದಕ್ಕೆ ಎಲ್ಲಾನು ಕಂಟ್ರೋಲ್ ಮಾಡೋದಕ್ಕೆ ಅಂತ ಹೇಳಿ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳಿದ್ರೆ ಬೇಕಾದಷ್ಟು ಆಗ್ಲೇ ಹೇಳಿದ ಹಾಗೆ ಜೆಂಡರ್ ಮತ್ತೆ ಏಜ್ ಆಗ್ತಾ ಇದಕ್ಕೆ ಮೋರ್ ಪ್ರೋನ್ ಆಗಿರಬಹುದು, ಅಥವಾ ಇದಕ್ಕೆ ಹಿಸ್ಟ್ರಿ ಇರಬಹುದು, ಜೆನೆಟಿಕಲ್ ಹಿಸ್ಟ್ರಿ ಇರಬಹುದು, ಫ್ಯಾಮಿಲಿ ಹಿಸ್ಟ್ರಿ ಇರಬಹುದು. ಎಲ್ಲವೂನು ಲೇಟ್ ಮೊನೋಪಾಸಲ್ ಸ್ಟೇಜ್ ತುಂಬಾ ದೊಡ್ಡ ಕಾರಣಗಳು ಬಂದು ಹೈ ಬಾಡಿ ವೇಟ್ ಇರೋದು ಅಥವಾ ಹಾರ್ಮೋನಲ್ ರಿಪ್ಲೇಸ್ಮೆಂಟ್ ಥೆರಪಿ ಏನಾದ್ರೂ ತಗೊಂಡಿದ್ರೆ ಅವರು ಲೈಫ್ ಅಲ್ಲಿ, ಅಥವಾ ಓರಲ್ ಕಾಂಟ್ರಾಸೆಪ್ಟಿವ್ಸ್ ಯೂಸ್ ಮಾಡೋದು, ಟೊಬ್ಯಾಕೊ ಕನ್ಸಂಪ್ಷನ್ ಅಥವಾ ಆಲ್ಕೋಹಾಲ್ ಕನ್ಸಂಪ್ಷನ್, ಇವೆಲ್ಲವೂ ಕೂಡ ರಿಸ್ಕ್ ಫ್ಯಾಕ್ಟರ್ಸ್ ಆಗ್ತಾ ಹೋಗುತ್ತೆ ಬ್ರೆಸ್ಟ್ ಕ್ಯಾನ್ಸರ್ ಗಾಗಿ. ಮತ್ತೆ ಹೋಗಿ ಸರ್. ಸೊ ಅದೇ ನಾ ಆಗ್ಲೇ ಹೇಳ್ದಾಗೆ ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು, ಬಟ್ ಇವಾಗಿನ ಕಾಲದಲ್ಲಿ ಫ್ಯಾಮಿಲಿ ಹಿಸ್ಟ್ರಿಗಿಂತನೂ ಹೆಚ್ಚಾಗಿ ಯಾರು ಬೇಕಾದ್ರೂ ಪ್ರೋನ್ ಆಗಿರಬಹುದು. ಅದು ಮೋಸ್ಟ್ ಪ್ರಾಬ್ಲಿ ಇಟ್ ಇಸ್ ಔಟ್ಡೇಟೆಡ್ ಥಿಯರಿ, ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ಅಂತ. ಇವಾಗ ಎಲ್ರು ಯಾರು ಬೇಕಾದ್ರೂ ಇದಕ್ಕೆ ಒಳಗಾಗ್ಬೋದು. ಆ ರೀತಿಯಲ್ಲಿ ಒಂದು ತೊಂದರೆ ಹೆಚ್ಚಾಗಿ ಕಾಣಿಸ್ಕೊತಾ ಇದೆ. ಆಮೇಲೆ ಮೊದಲೇ ಕಟ್ಟಕಡೆದಾಗಿ ನೈಟ್ ವರ್ಕಿಂಗ್, ಯಾವಾಗ ಸ್ಲೀಪ್ ಡಿಪ್ರವೇಶನ್ ಆಗುತ್ತೆ. ತುಂಬಾ ಜನ ನೈಟ್ ಟೈಮಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಎಷ್ಟು ಜನ. ಆಮೇಲೆ ತುಂಬಾ ಹೊತ್ತು ಎದ್ದಿರೋದು ತುಂಬಾ. ನಮ್ಗೆ ಒಂದು ದಿವಸದಲ್ಲಿ 24 ಗಂಟೆ ಅಂತ ಹೇಳಿದ್ರೆ 8 ಗಂಟೆ ಟೈಮ್ ನ ಎಲ್ಲದಕ್ಕೂ ನಾವು ಡಿವೈಡ್ ಮಾಡ್ಕೊಂತ ಹೋಗ್ಬೋದು. 8 ಗಂಟೆ ಟೈಮ್ ನಿದ್ದೆ ಅಲ್ಲಿದ್ರು ಅಟ್ಲೀಸ್ಟ್ ಮಿನಿಮಮ್ 6 ಗಂಟೆ ಟೈಮ್ ಇಂದ 7 ಗಂಟೆ ಟೈಮ್ ಆದ್ರೂ ನಿದ್ದೆ ಮಾಡ್ಬೇಕು. ಆದ್ರೆ ಈಗಿನ ಒಂದು ಟ್ರೆಂಡ್ ಅಂತ ಹೇಳಿದ್ರೆ ನಮ್ಮ ಸಿಟಿ ಜನರಲ್ಲಿ ನೆಟ್ಫ್ಲಿಕ್ಸ್ ಏನು ನಾನು ಸುಮ್ನೆ ಹೆಸರು ತಗೋತಾ ಇದ್ದೀನಿ ಅಷ್ಟೇ. ಇಂಟರ್ನೆಟ್ ಎಲ್ರು ನಮ್ಮನ್ನ ನಾವೇ ಅರ್ಪಿಸ್ಕೊಂಡು ನಾವು ಅದನ್ನ ನೋಡ್ಕೊಂಡು ಮಲಗೋದು 12 ಗಂಟೆ 1 ಗಂಟೆ. ಸೊ ಅಲ್ಲಿ ನಮ್ಗೆ ನೈಟ್ ಮತ್ತೆ ಬೆಳಗ್ಗೆ ಎದ್ದು ನಮ್ಮ ಕೆಲಸಗಳ ಕಾರ್ಯಗಳಿಗೆ ಓಡ್ಬೇಕು. ಯಾಕೆ ನಾವು ನಿದ್ದೆಯನ್ನ ಕಮ್ಮಿ ಮಾಡಿದ್ರೆ ಕಾಯಿಲೆಗೆ ಹೆಚ್ಚು ಒಳಗಾಗ್ತೀವಿ ಅಂತ ಹೇಳಿದ್ರೆ, ನಿದ್ದೆಯಲ್ಲಿ ನಮ್ಮ ಸಾಕಷ್ಟು ಅಂಗಾಂಗಗಳು ರಿಪೇರಿ ಆಗ್ತಕ್ಕಂತಹ ಟೈಮ್ ಅದು. ನಾವು ಅಂಗಾಂಗಗಳಿಗೆ ರಿಪೇರಿ ಆಗಕ್ ಟೈಮೇ ಕೊಡಲ್ಲ. ಸೊ ಈ ಒಂದು ಕಾರಣದಿಂದ ನಮ್ಗೆ we are all prone for many diseases like osteoporosis, sleep deprivation ಇಂದ ಡಯಾಬಿಟಿಸ್, mellitus, hypertension, ಇವೆಲ್ಲವುದಕ್ಕೂ ಕಾರಣ ಸರಿಯಾದ ಟೈಮ್ ಅಲ್ಲಿ
ನಿದ್ದೆ ಮಾಡ್ದಲೇ ಇರ್ತಕ್ಕಂತಹದ್ದು. ಒನ್ಸ್ ಅಗೇನ್ ಎಲ್ಲವನ್ನು ಹೇಗೆ ತಡಿಬಹುದು ಅಂತ ಹೇಳಿದ್ರೆ ಆಲ್ಕೋಹಾಲ್ ಕನ್ಸಂಪ್ಷನ್ ಕಮ್ಮಿ ಮಾಡ್ಬೇಕಾಗತ್ತೆ, ಫಿಸಿಕಲ್ ಎಕ್ಸರ್ಸೈಸ್ ಮಾಡ್ಬೇಕಾಗತ್ತೆ, ಪ್ರಾಪರ್ ಡಯಟ್ ಮಾಡ್ಬೇಕಾಗತ್ತೆ. ಹೇಳ್ತೀನಿ ನಾನು ಯಾವ್ದೆಲ್ಲ ಬರುತ್ತೆ ಅಂತ ಹೇಳಿದ್ರೆ. ಸೊ ಮಹಿಳೆಯರಿದ್ರೆ ಸಿಂಪ್ಟಮ್ಸ್ ಆಫ್ ದ ಬ್ರೆಸ್ಟ್ ಕ್ಯಾನ್ಸರ್ ಗೊತ್ತಿರ್ಬೇಕಾಗತ್ತೆ. ಬಹುಶಃ ಲಂಪ್ ಇಂದ ಬ್ರೆಸ್ಟ್ ಅದ್ರ ಮೇಲೆ ಸ್ಕಿನ್ ಮೇಲೆ ಆಗ್ತಕ್ಕಂತಹ ಒಂದು ಚೇಂಜಸ್ ಪ್ರತಿ ತಿಂಗಳು ನಾವು ನೋಡ್ಕೊತಾ ಇರ್ಬೇಕಾಗುತ್ತೆ. ಟ್ರೀಟ್ಮೆಂಟ್ ಆಪ್ಷನ್ಸ್ ಕೂಡ ತುಂಬಾ ಇದೆ. ಇನ್ನೊಂದು ಬಂದು ಮಹಿಳೆಯರಲ್ಲಿ ಹೆಚ್ಚು ಮಹಿಳೆಯರಲ್ಲಿ ಕಾಣಿಸ್ತಕ್ಕಂತಹದ್ದು ಸರ್ವೈಕಲ್ ಕ್ಯಾನ್ಸರ್. ಇದು ಇಟ್ಸ್ ಕ್ಯಾನ್ಸರ್ ಆಫ್ ದ ಫೀಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಅಲ್ಲಿ ಆಗೋದು. ಇದಕ್ಕೆ ಕಾರಣ ಬಂದು ಒನ್ಸ್ ಅಗೇನ್ ಟೊಬ್ಯಾಕೊ ಕನ್ಸಂಪ್ಷನ್, ಆಲ್ಕೋಹಾಲ್ ಕನ್ಸಂಪ್ಷನ್ ಅಥವಾ ಅರ್ಲಿ ಮ್ಯಾರೇಜಸ್. 16-17 ವರ್ಷಕ್ಕಿಂತ ಮುಂಚೆನೆ ಅರ್ಲಿ ಮ್ಯಾರೇಜಸ್ ಆದ್ರೆ, ಮಲ್ಟಿಪಲ್ ಪಾರ್ಟ್ನರ್ಸ್ ಇದ್ರೆ, ಅಂದ್ರೆ ಏನ್ HPV ಇನ್ಫೆಕ್ಷನ್ಸ್ ಏನಾದ್ರು ಇದ್ರೆ ಆವಾಗ ಸರ್ವೈಕಲ್ ಕ್ಯಾನ್ಸರ್ಗೆ ಒಳಗಾಗ್ತಕ್ಕಂತಹ ಚಾನ್ಸಸ್ ತುಂಬಾ ಇರುತ್ತೆ. ಇದಕ್ಕೆ ಹೇಗೆ ಒನ್ಸ್ ಅಗೇನ್ ನಾವು ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ನಾವು ಅಲ್ಲಿ ಮ್ಯಾಮೋಗ್ರಫಿ ಮಾಡಿದ್ರೆ ಎವ್ರಿ 2 years ಒಂದ್ಸತಿ ಮ್ಯಾಮೋಗ್ರಫಿ ಮಾಡ್ಕೊಂತ ಹೋದ್ರೆ ಅಲ್ಲಿ ನಮ್ಗೆ ಅದು ತಡಿತಾ ಹೋಗ್ಬೋದು. ಬ್ರೆಸ್ಟ್ ಸರ್ವೈಕಲ್ ಕ್ಯಾನ್ಸರ್ ಅಲ್ಲಿ ಪಾಪ್ ಸ್ಮಿಯರ್ ಟೆಸ್ಟ್ ಅಂತ ಬರುತ್ತೆ, ಅದನ್ನ ಮಾಡ್ತಾ ಹೋದ್ರೆ ನೀವು ಅದಕ್ಕೆ ಏನು ಅದ್ರದ್ದು ಏನಾದ್ರು ಸಿಂಪ್ಟಮ್ಸ್ ಏನಾದ್ರು ಇದ್ರೆ ಗೊತ್ತಾಗ್ತಾ ಹೋಗುತ್ತೆ. ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ರೆಗ್ಯುಲರ್ ಏನೆಲ್ಲ ಇರುತ್ತೆ ಅಂತ ಹೇಳಿದ್ರೆ ಅಬ್ನಾರ್ಮಲ್ ಬ್ಲೀಡಿಂಗ್ ಇರಬಹುದು, ಪೇನ್ ಇರಬಹುದು, ಇವೆಲ್ಲವೂ ಕೂಡ ಸಿಂಪ್ಟಮ್ಸ್ ಆಗ್ತಾ ಹೋಗುತ್ತೆ. ಸೇಮ್ ಮ್ಯಾನೇಜ್ಮೆಂಟ್ ಬಂದು ಸೇಮ್ ಕೀಮೊಥೆರಪಿ, ರೇಡಿಯೋಥೆರಪಿ, ಸರ್ಜಿಕಲ್ ಮ್ಯಾನೇಜ್ಮೆಂಟ್, ಲೇಸರ್, ಇವೆಲ್ಲವೂ ಕೂಡ ಯಾವುದೇ ಕ್ಯಾನ್ಸರ್ಗೆ ಇರ್ತಕ್ಕಂತಹ ಒಂದು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಇದಕ್ಕೂ ಕೂಡ ಇರುತ್ತೆ. ಮ್ಯಾಮ್ ಇಷ್ಟೆಲ್ಲ ಸಮಸ್ಯೆಗಳಿದಾವೆ, ಬೇಕಾದಷ್ಟು ಸಮಸ್ಯೆಗಳಿದಾವೆ. ನಮ್ಗೆ ಸಾಮಾನ್ಯವಾಗಿ ಎಲ್ಲಾ ಮಹಿಳೆಯರನ್ನು ಮೊದಲನೇದಾಗಿ ಸರ್ ಇಲ್ಲಿ ಸ್ಟಾಪ್ ಮಾಡಿ ಸ್ಟ್ರೆಸ್ ಏನು ಇದೇನು ಮೈಗ್ರೇನ್ ಇರ್ಬೋದು, ತಲೆನೋವು ಇರ್ಬೋದು, ಕೋಲ್ಡ್ ಶೋಲ್ಡರ್ಸ್ ಇರ್ಬೋದು, ಕಾಲ್ ನೋವು, ಆಮೇಲೆ ಡಯಾಬಿಟೀಸ್, ಥೈರಾಯ್ಡ್ ಪ್ರಾಬ್ಲಮ್, ಆರ್ಥ್ರೈಟಿಸ್. ಮ್ಯಾಮ್ ಇದೆಲ್ಲದಕ್ಕೂ ಏನೆಲ್ಲ ನಾವು ನಾವೇ ಹುಡ್ಕೊಳ್ತಕ್ಕಂತಹ ಒಂದು ಯಾವ್ದಾದ್ರೂ ಒಂದು ದಾರಿ ಇದೆಯಾ? ಅಥವಾ ನಾವು ಖಂಡಿತ ನಾವು ಡಾಕ್ಟರ್ಸ್ ನ ರೆಗ್ಯುಲರ್ ಇಂಟರ್ವ್ಯೂ ಅಲ್ಲಿ ಹೋಗಿ ನಾವು ಕಾಣ್ತಾ ಇರ್ಬೇಕಾಗ್ತದೆ, ನೋಡ್ಕೊತಾ ಇರ್ಬೇಕಾಗುತ್ತೆ. ಇದೆಲ್ಲದ್ರ ಜೊತೆಲಿ ನಾವೇ ಮಾಡ್ಕೊಳ್ತಕ್ಕಂತಹ ಕೆಲವು ಬದಲಾವಣೆಗಳು, ನಮ್ಮ ಜೀವನ ಶೈಲಿ ಬದಲಾವಣೆಗಳಿದ್ದಾವೆ. ಮೊದಲನೇದಾಗಿ ಬಂದು ನಾವು ಎಲ್ಲರೂ ಬದುಕೋದು ಊಟಕ್ಕೋಸ್ಕರ. ಸೊ ಆಹಾರ ಪದ್ಧತಿಯನ್ನ ತುಂಬಾ ಚೆನ್ನಾಗಿ ಇಟ್ಕೊಳ್ಳಿ. ನಮ್ಮ ದೇಹದ ನಾವು ಪ್ರತಿನಿತ್ಯ ನಮ್ಮ ತಟ್ಟೆಯಲ್ಲಿ ಏನ್ ಆಹಾರ ಇರುತ್ತೆ, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಅಂಡ್ ಫ್ಯಾಟ್ಸ್ ಎಷ್ಟು ಬೇಕೋ ಅಷ್ಟು. ನಾವು ಮೊದಲನೇದಾಗಿ ಕಾರ್ಬೋಹೈಡ್ರೇಟ್ಸ್ ಅಂತ ತಗೊಳ್ಳೋದಾದ್ರೆ ನಮ್ಗೆ 60-70% ನಮ್ಮ ತಟ್ಟೆಯಲ್ಲಿ ನಮ್ಮ ಒಂದು ಸೋರ್ಸಸ್ ಆಫ್ ಫುಡ್ ಅಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರ್ಬೇಕಾಗುತ್ತೆ. 16-18% ಪ್ರೋಟೀನ್ ಸೋರ್ಸ್ ಇರ್ಬೇಕಾಗತ್ತೆ. ನಂತರದ್ದು 18-20% ಫ್ಯಾಟ್ ಸೋರ್ಸಸ್ ಇರ್ಬೇಕಾಗತ್ತೆ. ಮತ್ತೆಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದ್ರೆ ವೈಟಮಿನ್ಸ್, ಫೈಟೋಕೆಮಿಕಲ್ಸ್, ಮಿನರಲ್ಸ್, ಇವೆಲ್ಲವನ್ನು RDA ಪ್ರಕಾರ, ರೆಕಮೆಂಡೆಡ್ ಡಯಟರಿ ಅಲೋವೆನ್ಸಸ್ ಪ್ರಕಾರ ಬೇಕಾಗುತ್ತೆ. ಮಹಿಳೆಯರಲ್ಲಿ ಸಾಮಾನ್ಯವಾಗಿ ನಾ ಹೇಳ್ತೀನಿ ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ನಾವು ಎಲ್ಲ ತಿಂದ್ರು ಕಾರ್ಬೋಹೈಡ್ರೇಟ್ಸ್ ಅಲ್ಲ ಮ್ಯಾಮ್, ಏನು ಶುಗರ್ ತಿಂದ್ರು ಕಾರ್ಬೋಹೈಡ್ರೇಟ್ಸ್, ಬ್ರೆಡ್ ತಿಂದ್ರು ಅದೇನೆ ಇಲ್ಲ. ನೀವು ರಿಫೈನ್ಡ್ ಶುಗರ್ಸ್ ಅನ್ನ ಖಂಡಿತವಾಗ್ಲೂ ಸ್ಟಾಪ್ ಮಾಡ್ಬೇಕಾಗತ್ತೆ. ವೈಟ್ಸ್ ಅಂತ ನಾವೇನ್ ಹೇಳ್ತೀವಿ, ತುಂಬಾ ಬಿಳಿ ಅಕ್ಕಿ ಇರಬಹುದು, ಮೈದಾ ಇರಬಹುದು, ಅಥವಾ ವೈಟ್ ಶುಗರ್, ಇವು ಏನಾಗ್ತದೆ, ನಾನು ಆಗ್ಲೇ ಹೇಳ್ದೆ, ಹೆಚ್ಚು ಕನ್ಸ್ಯೂಮ್ ಮಾಡೋದ್ರಿಂದಾಗಿ ಇವೆಲ್ಲವೂ ಡೈರೆಕ್ಟ್ ಆಗಿ ಟ್ರೈಗ್ಲಿಸರೈಡ್ಸ್ ಆಗಿ ಕನ್ವರ್ಟ್ ಆಗತ್ತೆ. ಈ ಟ್ರೈಗ್ಲಿಸರೈಡ್ಸ್ ವಿಚ್ ಆರ್ ವಾಟ್ ಅದು ಏನಂದ್ರೆ ನಮ್ಗೆ ನಮ್ಮ ಸಿಸ್ಟಮ್, ಪ್ರತಿಯೊಂದು ಸಿಸ್ಟಮ್ ಅನ್ನು ಕೂಡ ಅದು ಹಾಳು ಮಾಡ್ತಾ ಹೋಗುತ್ತೆ. ಸೊ ಹಾಗಾದ್ರೆ ಕಾರ್ಬೋಹೈಡ್ರೇಟ್ಸ್ ನ ಹೇಗೆ ಕನ್ಸ್ಯೂಮ್ ಮಾಡ್ಬೇಕು ಅಂತ ಹೇಳಿದ್ರೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ನ ನಾವು ಕನ್ಸ್ಯೂಮ್ ಮಾಡ್ಬೇಕಾಗತ್ತೆ. ಹೇಗೆ ಅಂತ ಹೇಳಿದ್ರೆ ಅದು ರಾಗಿ ರೂಪದಲ್ಲಿ ಇರಬಹುದು ಅಥವಾ ಗೋಧಿ ರೂಪದಲ್ಲಿ ಇರಬಹುದು. ಅನ್ನದಲ್ಲಿ ಹೆಚ್ಚು ನಾರಿನಂಶ ಇರ್ತಕ್ಕಂತಹ ಅನ್ನವನ್ನ ಕನ್ಸ್ಯೂಮ್ ಮಾಡೋದ್ರಿಂದಾಗಿ ನಾವು ಈ ನಾರಿಯುಕ್ತ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅನ್ನ ಹೆಚ್ಚು ಬಳಕೆ ಮಾಡೋದ್ರಿಂದಾಗಿ ನಾವು ಬೇರೆ ಎಲ್ಲ ಅಂದ್ರೆ ಈ ಕೊಲೆಸ್ಟ್ರಾಲ್ ಲೆವೆಲ್ ಕಮ್ಮಿ ಮಾಡಬಹುದು, ಟ್ರೈಗ್ಲಿಸರೈಡ್ಸ್ ಲೆವೆಲ್ಸ್ ನ ಕಮ್ಮಿ ಮಾಡಬಹುದು. ಸೊ ಒಂದಷ್ಟು ಮಟ್ಟಿಗೆ ನಾವು ನಮ್ಮ ಹೃದಯ, ನಮ್ಮ ಮೆದುಳು, ಬಾಕಿ ಎಲ್ಲ ಏನು ಎಲ್ಲವನ್ನು ಆರೋಗ್ಯವನ್ನು ಕ್ಷಮತೆಯನ್ನ ಕಾಪಾಡ್ಕೊಂತ ಹೋಗ್ಬೋದು. ಎರಡನೇದು ಬಂದು ಪ್ರೋಟೀನ್ ಸೋರ್ಸಸ್ ಏನಿರ್ಬೇಕು ಮ್ಯಾಮ್? ನಾವು ಬಯೋಲಾಜಿಕಲ್ ವ್ಯಾಲ್ಯೂ ಪ್ರೋಟೀನ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಆನಿಮಲ್ ಪ್ರೋಟೀನ್ಸ್ ಆಗ್ತದೆ. ಮೊಟ್ಟೆ ಇರಬಹುದು, ಫಿಶ್ ಇರಬಹುದು, ಅಥವಾ ಇದು ಪೌಲ್ಟ್ರಿ ಇರಬಹುದು, ಇದು ಸೋರ್ಸಸ್ ಆಗುತ್ತೆ. ಆದ್ರೆ ರೆಡ್ ಮೀಟ್, ಕೆಂಪು ಮಾಂಸನ ಆದಷ್ಟು ಕಮ್ಮಿ ಮಾಡ್ಬೇಕಾಗ್ತದೆ. ಸೊ ಪ್ರೋಟೀನ್ಸ್ ಸೋರ್ಸ್ ನಮ್ಮ ಒಂದು ಸಿಂಪಲ್ ಆಗಿ ಹೇಳ್ತೀನಿ, ನನ್ನ ವೇಟ್ 60 kg ಅಂತ ಹೇಳಿದ್ರೆ ನನಗೆ 60 ಗ್ರಾಮ್ ಆಫ್ ಪ್ರೋಟೀನ್ಸ್ ಈಸ್ ನೀಡೆಡ್ ಫಾರ್ ಡೈಲಿ ರೆಕಮೆಂಡೆಡ್ ಅಲೋಯನ್ಸಸ್. ಅದು 60 ಗ್ರಾಮ್ ಪ್ರೋಟೀನ್ಸ್ ತಿಂದ್ರೇನೆ ನನಗೆ ಸರಿಯಾಗಿ ನನ್ನ ಬಾಡಿ ವರ್ಕ್ ಆಗ್ಲಿಕ್ಕೆ ಸಾಧ್ಯ. ಪ್ರೋಟೀನ್ಸ್ ಜೊತೆಲಿ ಎನರ್ಜಿ ಕೂಡ ಪ್ರಾಪರ್ ಆಗಿರ್ಬೇಕಾಗತ್ತೆ. ಯಾಕಂದ್ರೆ ಇದು ಒಂದಕ್ಕೊಂದು ಏನು ಸಂಬಂಧ ಇರುತ್ತೆ. ನಾನು ಎನರ್ಜಿ ತಗೊಳ್ದಲೇ ಇದ್ರೆ ಅಂತ ಹೇಳಿದ್ರೆ, ಕರೆಕ್ಟ್ ಆಗಿ ನಾನು ಫ್ಯಾಟ್ ಅನ್ನ ತಗೊಳ್ದಲೇ ಇದ್ರೆ ಈ ಪ್ರೋಟೀನ್ಸ್ ನನ್ನ ದೇಹಕ್ಕೆ
ಅದು ಸಿಕ್ಕೋದಿಲ್ಲ. ಸೊ ಫ್ಯಾಟ್ ಕಂಪ್ಲೀಟ್ ನಾನು ಆಯಿಲ್ಲೆಸ್ ತಿಂತಾ ಇದ್ದೀನಿ, ಆಯಿಲ್ಲೆಸ್ ಚಪಾತಿ, ಆಯಿಲ್ಲೆಸ್ ದೋಸಾ ಏನು ತಿಂತಾ ಇಲ್ಲಪ್ಪ, ಬರೀ ಪ್ರೋಟೀನ್ಸ್, ಐ ಆಮ್ ಆನ್ ಕೀಟೋ ಡಯಟ್, ಐ ಆಮ್ ಆನ್ ಕಾರ್ಬೋ ಡಯಟ್ ಅಂತ ಹೇಳಿದ್ರೆ ನೋ, ಇಟ್ ಡಸ್ ನಾಟ್ ವರ್ಕ್. ಸಮ್ ಅಮೌಂಟ್ ಆಫ್ ಫ್ಯಾಟ್ಸ್ ಆರ್ ಆಲ್ಸೋ ನೆಸೆಸರಿ. ಇಲ್ಲ ಅಂತ ಹೇಳಿದ್ರೆ ನಮಗೆ ಬೇಕಿರ್ತಕ್ಕಂತಹ ವೈಟಮಿನ್ಸ್ ಅಂದ್ರೆ ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಸ್ ಅವೈಲಬಿಲಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಈ ಮೂರನ್ನು ಈ ರೀತಿಯಲ್ಲಿ ಹೆಚ್ಚು ಕಾಂಪ್ಲೆಕ್ಸ್ ಎಲ್ಲ ಬೇರೆದ್ರ ಜೊತೆ ಅಟ್ಯಾಚ್ಡ್ ಇರ್ತಕ್ಕಂತಹ ಒಂದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ತಗೊಳ್ಳೋದ್ರಿಂದ ನಿಧಾನವಾಗಿ ಅರಗತ್ತೆ, ನಿಧಾನಕ್ಕೆ ನಮ್ಮ ದೇಹಕ್ಕೆ ಅದು ಒದಗ್ತಾ ಹೋಗುತ್ತೆ. ಇದು ಒಂದು. ನಂತರ ಬಂದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬಂದು ವೈಟಮಿನ್ಸ್ ಇರ್ಬೋದು, ಫೈಟೋಕೆಮಿಕಲ್ಸ್ ಇರ್ಬೋದು, ಆಂಟಿ ಆಕ್ಸಿಡೆಂಟ್ಸ್, ಇವೆಲ್ಲ ಎಲ್ಲಿ ಸಿಕ್ಕತ್ತೆ ಅಂತ ಹೇಳಿದ್ರೆ ತರಕಾರಿಗಳಲ್ಲಿ, ಹಣ್ಣುಗಳಲ್ಲಿ ಇವೆಲ್ಲವೂ ಸಿಗ್ತಾ ಹೋಗುತ್ತೆ. ಬಿ ಕಾಂಪ್ಲೆಕ್ಸ್ ವೈಟಮಿನ್ಸ್, ನಾನು ಆಗ್ಲೇ ಹೇಳಿದೆ, ಬಿ ಕಾಂಪ್ಲೆಕ್ಸ್ ವೈಟಮಿನ್ಸ್ ಈಗ ನಮ್ಮಲ್ಲಿ ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಯಾಕೆ ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಇಶ್ಯೂಸ್ ಜಾಸ್ತಿ ಆಗ್ತದೆ, ಕ್ಯಾನ್ಸರ್ ಇಶ್ಯೂಸ್ ಜಾಸ್ತಿ ಆಗ್ತಿದೆ ಅಂದ್ರೆ ಈ ವೈಟಮಿನ್ B12, B6 ತುಂಬಾ ಕಮ್ಮಿ ಆಗ್ತಾ ಇದೆ. ಮೊದಲನೇದಾಗಿ ಕೆಲವು B12 ಎಲ್ಲಾನು ನಮ್ಗೆ ಆನಿಮಲ್ ಸೋರ್ಸಸ್ ಇಂದ ಸಿಕ್ಕಿದ್ರೆ, ಕೆಲವೆಲ್ಲಾನು ಈ ತರಕಾರಿ ಮತ್ತೆ ಹಣ್ಣುಗಳಲ್ಲಿ ಸಿಗ್ತಾ ಹೋಗುತ್ತೆ. ಇವು ಏನಾಗತ್ತಂದ್ರೆ ಸ್ಟ್ರೆಸ್ ಹೆಚ್ಚು ಆದಷ್ಟು ಈ ವೈಟಮಿನ್ಸ್ ಅವೈಲಬಿಲಿಟಿ ತುಂಬಾ ಕಮ್ಮಿ ಆಗುತ್ತೆ ಬಾಡಿಗೆ. ಒನ್ಸ್ ಅಗೇನ್ ಈಗ ರಕ್ತನಾಳಗಳಲ್ಲಿ ಆಗ್ತಕ್ಕಂತಹ ಗಾಯ ವಾಸಿ ಆಗೋದಿಲ್ಲ. ಗಾಯ ಮತ್ತಷ್ಟು ಗಾಯ ಮತ್ತಷ್ಟು ಗಾಯ ಎಲ್ಲ ಆಗಿ ಕಡೆಗೆ ಅದು ಒಂದು ದೇಹ ಅಥವಾ ಒಂದು ಏನು ಹೃದಯದ ಸಮಸ್ಯೆಗೆ ಒಳಗಾಗುವಂತಹ ಸಮಸ್ಯೆ ಬರುತ್ತೆ. ಸೊ ಆಹಾರದಲ್ಲಿ ಆದಷ್ಟು ಹೋಮ್ ಕುಕ್ಡ್ ಫುಡ್ಗೆ ಹೋಗಿ, ಪ್ರಿಸರ್ವೇಟಿವ್ಸ್ ಇಲ್ಲದೆ ಇರ್ತಕ್ಕಂತಹ ಫುಡ್ಸ್, ಲೋ ಸಾಲ್ಟ್ ಇಂಟೇಕ್. ನಮ್ಮ ಡಯಟ್ ರೆಕಮೆಂಡೆಡ್ ಅಲೋವೆನ್ಸ್ ಪ್ರಕಾರ ಭಾರತೀಯರು 5 ರಿಂದ 8 ಗ್ರಾಮ್ ಆಫ್ ಸಾಲ್ಟ್ ಅನ್ನ ನಾವು ರೆಕಮೆಂಡೆಡ್. ಬಟ್ ನಮ್ಮ ಸಾಲ್ಟ್ ಇಂಟೇಕ್ ಎಷ್ಟಿದೆ ಅಂತ ಹೇಳಿದ್ರೆ, ಉಪ್ಪಿನಕಾಯಿ ತಿಂತೀವಿ, ಮತ್ ಮೇಲೆ ಉಪ್ಪು ಹಾಕೊಂತೀವಿ, ಅದ್ರ ಜೊತೆ ಚಿಪ್ಸ್ ಅದು ಇದು ತಿನ್ನೋದ್ರಿಂದಾಗಿ ವಿ ಹ್ಯಾವ್ ಆಲ್ರೆಡಿ ಕ್ರಾಸ್ ಅರೌಂಡ್ 15 grams of salt. So salt is also a white poison, as I said about the sugar. Adu kuda it is predisposing the things like for the this one what hypertension, one of the thing causes. Diabetes kuda ಅದೇ ರೀತಿಯಲ್ಲಿ ಹೆಚ್ಚು ರಿಫೈನ್ಡ್ ಶುಗರ್ಸ್ ಅನ್ನ ಕನ್ಸ್ಯೂಮ್ ಮಾಡೋದ್ರಿಂದಾಗಿ ಡಯಾಬಿಟಿಸ್ ಗೂ ಕೂಡ ಒಳಗಾಗ್ತಾ ಇದ್ದಾರೆ. ಮಹಿಳೆಯರು ಕೂಡ ಏನಲ್ಲಿ ನಮ್ಗೆ ಎಸ್ಟ್ರೋಜನ್ಸ್ ಕವರೇಜ್ ಅಲ್ಲಿ ಕೂಡ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಇದೆಲ್ಲದ್ರ ಜೊತೆಲಿ ಸರ್ ಹೇಳ್ದಾಗೆ ಇವತ್ತಿನ ಮೇನ್ ಥಿಂಗ್ಸ್ ಫಿಸಿಕಲ್ ಫಿಟ್ನೆಸ್ ನ ಹೇಗೆ ಮೇಂಟೈನ್ ಮಾಡೋದು. ನಮ್ಗೆ ಸಾಕಷ್ಟು ತರದ ಎಕ್ಸಸೈಸಸ್ ಎಲ್ರಿಗೂ ಗೊತ್ತಿದೆ. ಏರೋಬಿಕ್ಸ್ ಇರ್ಬೋದು, ಸ್ಟ್ರೆಚಿಂಗ್ ಎಕ್ಸಸೈಸ್ ಇರ್ಬೋದು, ವೇಟ್ ಬೇರಿಂಗ್ ಎಕ್ಸಸೈಸಸ್ ಇರ್ಬೋದು. ಇವೆಲ್ಲವೂ ಕೂಡ ಒನ್ ಆಫ್ ದ ಕೈಂಡ್ಸ್ ಆಫ್ ಲೈಕ್ ಏನು ಒಂದೊಂದು ರೀತಿಯಲ್ಲಿ ನಮಗೆ ಅನುಕೂಲ ಆಗಿರ್ತಕ್ಕಂತಹ ರೀತಿಯಲ್ಲಿ ನಾವು ಎಕ್ಸಸೈಸಸ್ ನ ಮಾಡ್ಕೊಂತ ಹೋಗೋದ್ರಿಂದಾಗಿ ನಮ್ಮ ಬಾಡಿನ ಫಿಟ್ ಆಗಿ ಇಟ್ಕೋಬಹುದು. ಬಾಡಿನ ಯಾಕೆ ಫಿಟ್ ಆಗಿ ಇಟ್ಕೋಬೇಕು ಮ್ಯಾಮ್? ಏನಕ್ಕೆ ಬಾಡಿ ಫಿಟ್ ಆಗಿರ್ಬೇಕು ಅಂದ್ರೆ, ಬಾಡಿ ಫಿಟ್ ಆಗಿರೋದ್ರಿಂದಾಗಿ ನಮ್ಗೆ ಸರ್ ಹೇಳ್ದಾಗೆ ಎಕ್ಸಸೈಸ್ ಮಾಡೋದ್ರಿಂದಾಗಿ ಗುಡ್ ಫೀಲ್ ಹಾರ್ಮೋನ್ಸ್ ಪ್ರೊಡಕ್ಷನ್ ಆಗತ್ತೆ. ಬ್ಯಾಡ್ ಹಾರ್ಮೋನ್ಸ್, ಕ್ಯಾಟಕೋಲಮೈನ್ಸ್ ಇರ್ಬೋದು, ಕಾರ್ಟಿಸಾಲ್ಸ್ ಲೆವೆಲ್ಸ್ ಕಮ್ಮಿ ಆಗುತ್ತೆ. ಗುಡ್ ಫೀಲ್ ಹಾರ್ಮೋನ್ಸ್ ಲೈಕ್ ಸೆರೋಟೋನಿನ್, ಆಮೇಲೆ ಏನು ಡೋಪಮೈನ್ ಇರ್ಬೋದು, ಆಕ್ಸಿಟೋಸಿನ್ ಇರಬಹುದು, ಇವೆಲ್ಲವೂ ಪ್ರೊಡಕ್ಷನ್ ಎಕ್ಸಸೈಸಸ್ ಇಂದ, ಸೋಷಲೈಸಿಂಗ್ ಇಂದ, ಬೇರೆಯವ್ರ ಜೊತೆಯಲ್ಲಿ ನಾವು ಹೆಚ್ಚು ಫ್ರೆಂಡ್ಲಿ ಆಗಿರೋದ್ರಿಂದಾಗಿ, ಬೇರೆಯವ್ರಿಗೆ ಹೆಲ್ಪ್ ಮಾಡೋದ್ರಿಂದಾಗಿ, ಸಂತೋಷವಾಗಿ ಇರೋದ್ರಿಂದಾಗಿ ಈ ಗುಡ್ ಫೀಲ್ ಹಾರ್ಮೋನ್ಸ್ ಪ್ರೊಡಕ್ಷನ್ ಆದಷ್ಟು ಅದು ನಮ್ಮ ಬಾಡಿಗೆ ಇಟ್ಸ್ ಅ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್. ಈ ಬಾಡಿ ಎಕ್ಸಸೈಸ್ ಮಾಡೋದ್ರಿಂದಾಗಿ ಎಲ್ಲರಿಗೆ ಅವ್ರಿಗೆ ಅನುಕೂಲ ಆಗಿರ್ತಕ್ಕಂತಹ ಎಕ್ಸಸೈಸಸ್, ಕೆಲವರು ಏರೋಬಿಕ್ಸ್ ಇಷ್ಟಪಡ್ಬೋದು, ಕೆಲವರು ಸ್ಟ್ರೆಚಿಂಗ್ ಎಕ್ಸಸೈಸಸ್, ಕೆಲವು ವೇಟ್ ಬೇರಿಂಗ್, ಕೆಲವು ಜಸ್ಟ್ ವಾಕ್, ಯೋಗ, ಮೆಡಿಟೇಷನ್, ಇವೆಲ್ಲವೂ ಮಾಡೋದ್ರಿಂದಾಗಿ ಈ ಗುಡ್ ಹಾರ್ಮೋನ್ಸ್, ಗುಡ್ ಫೀಲಿಂಗ್ ಹಾರ್ಮೋನ್ಸ್ ಅನ್ನ ನಾವು ಹೆಚ್ಚು ಪ್ರೊಡಕ್ಷನ್ ಮಾಡಿಕೊಂಡು ನಮ್ಮ ದೇಹದ ಕಾರ್ಯಕ್ಷಮತೆಯನ್ನ ಹೆಚ್ಚಿಸ್ಕೊತಾ ಹೋಗ್ಬೋದು. ಸೊ ಮಹಿಳೆಯರಲ್ಲಿ ಯಾಕೆ ಹೆಚ್ಚು ನಾವು ಈ ಸರಿ ಯಾಕೆ ಪ್ರೋಗ್ರಾಮ್ ಮಾಡ್ತಾ ಇದ್ದಾರಪ್ಪ ಇದನ್ನ, ಯಾಕೆ ಹೆಣ್ಮಕ್ಳಿಗೆ ಯಾಕೆ ಇಷ್ಟು ಸ್ಟ್ರೆಸ್ ಮಾಡ್ತಾ ಇದ್ದಾರೆ? ಮೊದಲನೇದಂದ್ರೆ ಹೆಣ್ಮಕ್ಳು ಇಟ್ಸ್ ಅ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದ ಫ್ಯಾಮಿಲಿ ಆಲ್ಸೋ ಆಸ್ ವೆಲ್ ಆಲ್ಸೋ ದ ಸೊಸೈಟಿ. ನಾವು ಹೆಚ್ಚು ಚೆನ್ನಾಗಿದ್ದಷ್ಟು ನಾವು ಚೆನ್ನಾಗಿರ್ಬೇಕು. ಮನೆಯಲ್ಲಿ ಎಲ್ಲವನ್ನೂ ನೋಡ್ಕೊಳ್ಳೋದಿಕ್ಕೆ ನಾವು ಮೊದಲು ಚೆನ್ನಾಗಿರ್ಬೇಕಾಗತ್ತೆ. ಸೊ ನಾವು ಮಲ್ಟಿ ಟಾಸ್ಕಿಂಗ್ ಪೀಪಲ್ ಆಗಿರೋದ್ರಿಂದಾಗಿ ಮಲ್ಟಿ ಟಾಸ್ಕಿಂಗ್ ಆಗಿ ಕೂಡ ನಾವು ನಮ್ಮ ಆರೋಗ್ಯವನ್ನ ಕಾಪಾಡ್ಕೊತಾ ಹೋಗ್ಬೇಕಾಗುತ್ತೆ. ಮೊನ್ನೆ ಯಾವುದೋ ಒಂದು ಸ್ಟಡಿ ಪ್ರಕಾರ ಮೆಡಿಟೇಷನ್ ಮಾಡೋದ್ರಿಂದಾಗಿ ನಮ್ಮ ಜೀನ್ಸ್ ಅಲ್ಲಿ ಬಹುಶಃ ಗೊತ್ತಿರ್ಬೋದು, ಟೀಲೋಮೀರ್ ಅಂತ ಇರುತ್ತೆ. ಆ ಟೀಲೋಮೀರ್ ಲೆಂತ್ ನ ನೋಡ್ಕೊಂಡು ನಮ್ಮ ಲಾಂಗೆವಿಟಿ ಆಫ್ ದ ಲೈಫ್ ಅನ್ನ ಹೇಳ್ಬೋದು, ಎಷ್ಟು ವರ್ಷ ಬದುಕಬಹುದು ಅಂತ ಹೇಳ್ಬಿಟ್ಟು. ಮೆಡಿಟೇಷನ್ ಮಾಡೋದ್ರಿಂದಾಗಿ ಟೀಲೋಮೀರ್ ಲೆಂತ್ ಆದಷ್ಟು ಶಾರ್ಟನಿಂಗ್ ಆಗೋದು ಕಮ್ಮಿ ಆಗತ್ತೆ ಅನ್ನೋದು ಒಂದು ಸ್ಟಡೀಸ್ ಹೇಳ್ತಾ ಇದೆ. ಹಾಗಾದ್ರೆ ಸೊ ಎಷ್ಟು ಉಪಯುಕ್ತವಾಗಿರುತ್ತೆ ಮೆಡಿಟೇಷನ್ ಇರ್ಬೋದು, ಕಾಮ್ ಆಗಿರ್ಬೋದು. ಇದೆಲ್ಲದ್ರ ಜೊತೆ ನಮ್ಗೆ ಇಷ್ಟವಾದ ಹಾಬೀಸ್ ಅಲ್ಲಿ ನಾವು ಅಳವಡಿಸ್ಕೊಳ್ತಾ ಹೋಗೋದ್ರಿಂದಾಗಿ ನಾವು ಮೈಂಡ್ ಅನ್ನ ಕಾಮಾಗಿ ಇಟ್ಕೋಬಹುದು. ಮೈಂಡ್ ಅನ್ನ ಆದಷ್ಟು ಕಾಮಾಗಿ ಇಟ್ಕೊಂಡಿರೋದ್ರಿಂದಾಗಿ
ಏನು ಎಕ್ಸ್ಟರ್ನಲ್ ವೈಬ್ರೇಷನ್ಸ್ ಒಳಗಾಗಲ್ಲ. ಸೊ ಸ್ಟ್ರೆಸ್ ಹಾರ್ಮೋನ್ಸ್ ಅನ್ನ ಕಮ್ಮಿ ಮಾಡ್ಬೋದು. ಬಹುಶಃ ನಾನು ತುಂಬಾ ಜನರಲ್ ಆಗಿ ಹೇಳ್ಕೊಂತ ಹೋಗಿದ್ದೀನಿ ವಿಷಯನ, ಯಾವ್ದನ್ನು ನಾನು ಸೈಂಟಿಫಿಕ್ ಮ್ಯಾನರ್ ಅಲ್ಲಿ ಹೇಳ್ಕೊಂತ ಹೋಗಿಲ್ಲ. ಐ ಡಿಂಟ್ ವಾಂಟೆಡ್ ಟು ಬಾದರ್ ಯು. ನನ್ನ ಏನು ಸ್ಟಾಟಿಸ್ಟಿಕ್ಸ್ ನ ಹೇಳಿ, ನನ್ನ ಎಲ್ಲಾ ನಂಬರ್ ಫಿಗರ್ಸ್ ನ ಹೇಳಿ ಎಲ್ಲರಿಗೂ ಬೋರ್ ಹೊಡ್ಸೋದು ನನ್ಗೆ ಇಷ್ಟ ಇರಲ್ಲ. ಸುಮ್ಮನೆ ಜನರಲ್ ಕಾನ್ವರ್ಸೇಷನ್ ಮಾಡಿದೆ ಅನ್ಸುತ್ತೆ. ಇನ್ನೇನಾದ್ರೂ ಯಾರಾದ್ರೂ ಡೌಟ್ಸ್ ಇದ್ರೆ ಬಹುಶಃ ನಾನು ಐ ಟ್ರೈ ಮೈ ಬೆಸ್ಟ್ ಟು ಕವರ್ ದೋಸ್ ಡೌಟ್ಸ್. ಯಾರಾದ್ರೂ ಡೌಟ್ಸ್ ಇದ್ರೆ ಕೇಳಿ ದಯವಿಟ್ಟು. ಮಹಿಳೆಯರು ಕೇಳಿದ್ರೆ ಇನ್ನೂ ಉತ್ತಮ. ಮೇಡಮ್, ಈಗ ತುಂಬಾ ಒಬೇಸ್ ಇರ್ತಾರೆ, ತುಂಬಾ ಏಜ್ ಓಲ್ಡ್ ಪರ್ಸನ್ ಆಗಿರ್ತಾರೆ, ಅವ್ರಿಗೆ ಯಾವ ತರ ಎಕ್ಸರ್ಸೈಸ್ ಅನುಕೂಲ ಆಗುತ್ತೆ? ಇವನ್ ನಡೆಯಕ್ಕೂ ಆಗ್ತಾ ಇರೋದಿಲ್ಲ, ಏನು ಕಂಪ್ಲೀಟ್ ಆಸ್ಟಿಯೋಪೋರೋಸಿಸ್ ಒಳಗಾಗಿರ್ತಾರೆ, ಆರ್ಥರೈಟಿಸ್ ಇರುತ್ತೆ, BP ಇರುತ್ತೆ, ಥೈರಾಯ್ಡ್ ಇರುತ್ತೆ, ಮತ್ತೆ ಏನು ಡಯಾಬಿಟಿಸ್ ಇರುತ್ತೆ. ಸೊ ಇಷ್ಟೆಲ್ಲ ಸಮಸ್ಯೆ ಇರುವಂತವ್ರು ಯಾವ ರೀತಿಯಲ್ಲಿ ಅಟ್ಲೀಸ್ಟ್ ಆರೋಗ್ಯವನ್ನ ಕಾಪಾಡ್ಕೋಬೇಕು ಅಂತ? ಓಕೆ ಸರ್, ಮೊಟ್ಟ ಮೊದಲನೇದಾಗಿ ಅವರ ಟ್ರೀಟ್ಮೆಂಟ್ ಆಸ್ ವೆಲ್ ಡಾಕ್ಟರ್ಸ್ ಹೇಗೆ ಹೇಳಿರ್ತಾರೆ ಹಾಗೆ ಕಂಟಿನ್ಯೂ ಮಾಡ್ಕೊತಾ ಹೋಗ್ಬೇಕಾಗುತ್ತೆ. ಅವ್ರಿಗೆ ಸಪ್ಲಿಮೆಂಟ್ಸ್ ಅಥವಾ ಫಾರ್ಟಿಫಿಕೇಶನ್ಸ್ ಏನಾದ್ರು ಹೇಳಿದ್ರೆ ಊಟದ ಜೊತೆಲಿ, ಅಥವಾ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಇರ್ಬೋದು, ಅದಕ್ಕೆಲ್ಲಾನು ಅದ್ರ ತಕ್ಕನಾಗಿ ಅವರು ಅವರ ಊಟದ ಪದ್ಧತಿಗಳನ್ನ ಇರ್ಬೇಕಾಗುತ್ತೆ. ಕಮಿಂಗ್ ಟು ದ ಎಕ್ಸರ್ಸೈಸಸ್ ಸರ್, ಅವ್ರು ತುಂಬಾ ಬೆಡ್ ರಿಡನ್ ಆಗಿದ್ದಾರೆ ಅಥವಾ ವೀಲ್ ಚೇರ್ ಮೇಲೆ ಇದ್ದಾರೆ ಅಂತ ಹೇಳೋದಾದ್ರೆ ಅವ್ರ ಅಪರ್ ಬಾಡಿ ಎಕ್ಸರ್ಸೈಸಸ್ ನ ಮಾಡಬಹುದು. ಬಹುಶಃ ಯೋಗ ಅವರಿಗೆ ತುಂಬಾ ಸಿಂಪಲ್ ಯೋಗಾಸನಗಳು ತುಂಬಾ ಅವ್ರಿಗೆ ಅಂದ್ರೆ ಅಪರ್ ಬಾಡಿಯಲ್ಲೇ ಮಾಡ್ತಕ್ಕಂತಹ ಯೋಗಾಸನಗಳು ಮೋಸ್ಟ್ ಹೆಲ್ಪ್ಫುಲ್. ಅದರ್ವೈಸ್ ಅವ್ರಿಗೆ ಅಟ್ಲೀಸ್ಟ್ ಸ್ವಲ್ಪ ಓಡಾಡಕ್ ಆಗತ್ತೆ ಅಂದ್ರೆ ಸಿಂಪಲ್ ಯೋಗಾಸನ, ಖಂಡಿತ ಯೋಗಾಸನ ಹೆಲ್ಪ್ ಆಗತ್ತೆ. ನಾವು ಬ್ರಿಸ್ಕ್ ಎಕ್ಸರ್ಸೈಸಸ್, ಸ್ಪೀಡ್ ಎಕ್ಸರ್ಸೈಸಸ್, ತುಂಬಾ ನಾವು ಫ್ಯಾಟ್ ನ ಬರ್ನ್ ಔಟ್ ಮಾಡೋದು, ಅವೆಲ್ಲದಕ್ಕಿಂತನೂ ಯೋಗಾಸನ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅವ್ರಿಗೆ ಎಷ್ಟು ಸಾಧ್ಯನೋ ಅಷ್ಟು ಲಿಮಿಟೇಷನ್ಸ್ ಅಲ್ಲಿ ಸ್ಟ್ರೆಚಸ್ ಮಾಡಬಹುದು. ಈ ಆಸನಗಳ ಮಾಡೋದ್ರಿಂದಾಗಿ ಅಂಗಾಂಗಗಳು ಕೆಲವು ಸಾಧಾರಣವಾಗಿ ಸ್ವಲ್ಪ ಮಟ್ಟಿಗೆ ಕಾರ್ಯಕ್ಷಮತೆನ ಇಂಪ್ರೂವ್ ಕೂಡ ಮಾಡ್ಕೋಬಹುದಾಗತ್ತೆ. ಅವರ ಸಮಸ್ಯೆಗಳಿಗೆ ಯಾವುದೇ ಸಮಸ್ಯೆ ಇದು, ನಾನು ಆಗ್ಲೇ ಮೊದಲನೇದಾಗೆ ಹೇಳಿದೆ, ನಾರ್ಮಲ್ ಫಿಸಿಕಲ್ ಫಿಟ್ನೆಸ್, ನಾರ್ಮಲ್ ಫಿಸಿಕಲ್ ಹೆಲ್ತ್ ಅಂತ ಹೇಳಿದ್ರೆ ಎಷ್ಟೇ ಆರೋಗ್ಯ ಸಮಸ್ಯೆಗಳಿದ್ರು ಏನೇ ಇದ್ರು ಕೂಡ ನಾರ್ಮಲ್ ಆಗಿ ನಾವು ಲೈಫ್ ಅನ್ನ ಲೀಡ್ ಮಾಡ್ಕೊಂತ ಹೋಗೋದು, ಒಂದ್ ಸಣ್ಣ ವಾಕ್ ಹೋಗೋದಿರ್ಬೋದು, ನನ್ನ ಕೆಲಸಗಳನ್ನ ನಾನ್ ಮಾಡ್ಕೊಳ್ಳೋದಿರ್ಬೋದು, ಅಥವಾ ನಾನು ಏನೋ ಒಂದು ಸಣ್ಣದಾಗಿ ಅಡಿಗೆ ಮಾಡ್ಕೊಳ್ಳೋದಿರ್ಬೋದು, ಇವೆಲ್ಲವೂ ಕೂಡ ನಾರ್ಮಲ್ ಫಿಸಿಕಲ್ ಹೆಲ್ತ್ಗೆ ಬರ್ತಾ ಹೋಗುತ್ತೆ. ಯಾರು ಕಾಯಿಲೆ ಇಲ್ದಲೇ ಇರೋರು ಯಾರು ಇಲ್ಲ ಅಂತಾನೆ ಹೇಳ್ಬಹುದು ಇವತ್ತಿನ ಕಾಲದಲ್ಲಿ. ಬುದ್ಧ ಹೇಳ್ದಾಗೆ 1000 ಮನೆ ಅನ್ನೋ ತರ ಕಾಯಿಲೆ ಇಲ್ದಲೇ ಇರೋ ಮನೆ ಯಾವ್ದು ಇಲ್ಲ. ಇಷ್ಟೆಲ್ಲ ಇದ್ರೂ ಕೂಡ ನಮ್ಮ ಕೆಲಸಗಳನ್ನ ಮಾಡ್ಕೊಂಡು ಹ್ಯಾಪಿ ಆಗಿದ್ದು ಇರೋಂತ ಸಿಚುವೇಶನ್ ನ ಆದಷ್ಟು ಅಡ್ಮಿಟ್ ಮಾಡ್ಕೊಂಡು, ಓಕೆ ನನ್ಗೆ ಈ ಪ್ರಾಬ್ಲಮ್ ಇದೆ, ನಾನು ಆದ್ರೂ ಕೂಡ ನಾನು ನನ್ನ ಲಿಮಿಟೇಷನ್ಸ್ ಅಲ್ಲಿ ನಾನು ಏನಾದ್ರೂ ಎಕ್ಸರ್ಸೈಸಸ್ ನ ಮಾಡ್ತೀನಿ, ಸಣ್ಣದು ವೇಟ್ ಬೇರಿಂಗ್ ಎಕ್ಸರ್ಸೈಸಸ್ ಅಂದ್ರೆ ಬೋನ್ ಡೆನ್ಸಿಟಿನ ಉಳಿಸ್ಕೊಳ್ಳೋದಕ್ಕೆ ಸಣ್ಣ ವೇಟ್ ಬೇರಿಂಗ್ ಎಕ್ಸರ್ಸೈಸಸ್, ಯೋಗಾಸನಗಳು ಇವನ್ನ ಮಾಡ್ಕೊತಾ ಹೋಗ್ಬೋದು. ಕೂತಲ್ಲೇ ಮಾಡುವಂತಹ ಎಕ್ಸರ್ಸೈಸಸ್ ಸಾಕಷ್ಟು ನಮ್ಗೆ ಅವೈಲಬಿಲಿಟಿ ಇದೆ ಸರ್, ವಿಡಿಯೋಸ್ ಎಲ್ಲ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಈ ಸ್ಲಿಮ್ ಕೇರ್ ಪ್ರಾಡಕ್ಟ್ಸ್ ಮತ್ತೆ ಹೆಚ್ಚು ಆಕರ್ಷಣೆಯನ್ನ ಮಾಡುವಂತ ಒಂದು ಏನು ಕಂಪನಿಗಳು ಇತ್ತೀಚೆಗೆ ಹರ್ಬಲ್ ಲೈಫ್ ಮತ್ತು ಇತರೆ ಫುಡ್ ಸಪ್ಲಿಮೆಂಟ್ಸ್ ಅನ್ನ ಕೊಡ್ತೀವಿ ಅಂತ ಹೇಳ್ತಾ, ಅಥವಾ ಟ್ಯಾಬ್ಲೆಟ್ಸ್ ಗಳನ್ನ ನುಂಗುವಂತದ್ದು, ಏನು ನಾನು ವೇಟ್ ಕಮ್ಮಿ ಮಾಡ್ಬಿಡ್ತೀನಿ, ಕಂಪ್ಲೀಟ್ ಸ್ಲಿಮ್ ಆಗ್ಬಿಡ್ತೀನಿ, ವೇಸ್ಟ್ ಕಮ್ಮಿ ಮಾಡ್ತೀನಿ ಅಂತ ಹೇಳಿ, ಅದ್ರ ಬಗ್ಗೆ ತಮ್ಮ ನಿಲುವೇನಿದೆ ಮೇಡಮ್? ಸರ್, ನನಗೆ ಬಿಕಾಸ್ ಐ ಹ್ಯಾವ್ ಬೀನ್ ವರ್ಕ್ ಫಾರ್ ಮೆನಿ ಫುಡ್ ಫಾರ್ಟಿಫಿಕೇಶನ್ಸ್ ಅಂಡ್ ಆಲ್, ಐ ಡೋಂಟ್ ಬಿಲೀವ್ ಇನ್ ದೋಸ್ ಥಿಂಗ್ಸ್. ಪರ್ಸನಲ್ ಆಗಿ ನಾನು ಹೇಳ್ತಾ ಇರೋದು, ನಮ್ಗೆ ಆಹಾರದಲ್ಲಿ ಸಿಗ್ದಲೇ ಇರ್ತಕ್ಕಂತಹ ವಸ್ತುಗಳು, ಫಾರ್ಟಿಫಿಕೇಶನ್ ಸಪ್ಲಿಮೆಂಟ್ಸ್ ಅಲ್ಲಿ ನನಗೆ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಅಂತ. ಇವಾಗಿನ ಸಾಕಷ್ಟು ಸಪ್ಲಿಮೆಂಟ್ಸ್ ಪ್ರಾಡಕ್ಟ್ಸ್ ಇದೆ, ಅದು ಗೊತ್ತಿಲ್ಲ ನನಗೆ. ನೀವು ಹೆಸರು ತಗೊಂಡಾಗೆ ಅದ್ರದ್ದು ಎಷ್ಟು ಸಮಸ್ಯೆಗಳನ್ನ ನಾನು ನೋಡಿದೀನಿ. ಪ್ರತಿನಿತ್ಯ ನನಗೆ ಫೋನ್ ಕಾಲ್ಸ್ ಬರುತ್ತೆ, ನನಗೆ ಹಿಂಗಾಯ್ತು, ನನಗೆ ಹಂಗಾಯ್ತು. ರಿಲ್ಯಾಪ್ಸಸ್ ಕೇಸಸ್ ಜಾಸ್ತಿ ಇರುತ್ತೆ ಸರ್. ಮೋಸ್ಟ್ ಪ್ರಾಬಬಲಿ ಅವ್ರು ಆಗ್ತಕ್ಕಂತಹ ಇಂಗ್ರೀಡಿಯೆಂಟ್ಸ್ ಇಮಿಡಿಯೇಟ್ ಎಫೆಕ್ಟ್ ಗೋಸ್ಕರ ಮೇ ಬಿ ಸ್ಟೆರಾಯ್ಡ್ಸ್ ಹಾಕಿರ್ಬಹುದು. ಅವ್ರಿಗೆ ಇಮಿಡಿಯೇಟ್ಸ್ ಆಗಿ ಅವ್ರ ಸ್ಕಿನ್ ಚೆನ್ನಾಗಿ ಗ್ಲೋ ಆಗ್ಬಿಡ್ಬಹುದು ಅಥವಾ ಸಣ್ಣ ಆಗ್ಬಿಡ್ಬಹುದು. ಆದ್ರೆ ರಿಲ್ಯಾಪ್ಸ್ ಬಂದು 1.5% ಅಷ್ಟು ರಿಲ್ಯಾಪ್ಸ್ ಜಾಸ್ತಿ ಆಗ್ತಾ ಇದೆ ಈ ಈ ಪ್ರಾಡಕ್ಟ್ಸ್ ನ ಯೂಸ್ ಮಾಡೋದ್ರಿಂದಾಗಿ. ಸರ್, ಇವೆಲ್ಲ ಯಾವ ಹರ್ಬಲ್ ಲೈಫ್ ಬರ್ಬೋದು, ಇನ್ನೊಂದು ಯಾವ್ದು ಮುಂಚೆ ಇರ್ಲಿಲ್ಲ. ನಾವು ನಮಗೆ ನಾ ಹೇಳ್ತೀನಿ, ಆಹಾರನ ಹೇಗೆ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಇಟ್ ಶುಡ್ ಬಿ ರೀಸನಲ್, ಇಟ್ ಶುಡ್ ಬಿ ಸೀಸನಲ್ ಅಂಡ್ ಇಟ್ ಶುಡ್ ಬಿ ಲೋಕಲ್ ಅಂತ ಹೇಳಿ. ನಮ್ಮ ಪೂರ್ವಿಕರು ಏನ್ ತಿಂತಿದ್ರು ಅದೇ ಆಹಾರ ಕ್ರಮಕ್ಕೆ ನಾವು ಆದಷ್ಟು ಹೊಂದ್ಕೊಳ್ಳೋದು ಒಳ್ಳೇದು. ನಮ್ಮ ಲೊಕ್ಯಾಲಿಟಿಯಲ್ಲಿ ಸಿಗ್ತಕ್ಕಂಥ ಆಹಾರಕ್ಕೆ ಹೊಂದ್ಕೊಳ್ಳೋದು ಒಳ್ಳೇದು. ಆದ್ಮೇಲೆ ರೀಸನಬಲ್ ಆಗಿರ್ಬೇಕು. ಎಕ್ಸಾಟಿಕ್ ಫುಡ್ ಗಳನ್ನ ತರಿಸ್ಕೊಳ್ಳೋದು, ಡಬ್ಬ ಸಾವಿರಾರು ರೂಪಾಯಿ ಕೊಟ್ಬಿಟ್ಟು ತರಿಸ್ಕೊಂಡು ಬರೀ ಅದನ್ನ ಮಾತ್ರ ತಿಂದು
ಮತ್ತೆ ಅದರಿಂದ ಇನ್ನೊಂದಷ್ಟು ಈಗ ನಾವು ನಾರ್ಮಲ್ ಮೆಟಬಾಲಿಸಮ್ ನಾನ್ ತಿಂತಕ್ಕಂತ ಆಹಾರ ಕರ್ಲು ಹೋಗಿ ಅದ್ರೊಳಗಡೆ ರಫೇಜಸ್ ಇರ್ಬೇಕು, ಇನ್ವಿಸಿಬಲ್ ಫೈಬರ್ಸ್ ಇರ್ಬೇಕು, ಇವೆಲ್ಲವೂ ಇದ್ರೇನೆ ಅದ್ ನಾರ್ಮಲ್ ಒಂದು ಸಹಜವಾದ ಪಚನ ಕ್ರಿಯೆಗೆ ಒಳಗಾದ ನಂತರನೇನೆ ಅದು ಕರೆಕ್ಟ್ ಆಗಿ ಅಬ್ಸಾರ್ಪ್ಷನ್ ಆಗಿ ಬಾಡಿಗೆ ಅದು ಮಾತ್ರ ಗೊತ್ತಿದೆ. ಅದ್ರ ಮೆಮೊರಿ ಇರೋದು ಬಾಡಿಗೆ ಇದು ಮಾತ್ರ. ತಿಂದಿರೋ ಅಂತಕ ಆಹಾರಗಳು ಪಚನ ಆಗಿ ಅದರಲ್ಲಿ ಸಿಗ್ತಕ್ಕಂತಹ ನ್ಯೂಟ್ರಿಯೆಂಟ್ಸ್ ಇಂದ ದೇಹನ ಹೇಗೆ ಇಟ್ಕೋಬೇಕನ್ನೋದು ಮಾತ್ರ ಗೊತ್ತಿದೆ ದೇಹಕ್ಕೆ. ಅದು ಗೊತ್ತಿಲ್ಲ. ಡೈರೆಕ್ಟ್ ಆಗಿ ನಾನು ಕಾರ್ಬೋಹೈಡ್ರೇಟ್ಸ್ ಕೊಟ್ಬಿಡೋದು, ಡೈರೆಕ್ಟ್ ಆಗಿ ನಾನು ಪ್ರೋಟೀನ್ಸ್ ನ ಕೊಟ್ಟು ಇಮಿಡಿಯೇಟ್ ಆಗಿ ಅದು ಸ್ಟೊಮಕ್ ಇಂದ ಅಬ್ಸಾರ್ಬ್ ಆಗ್ಬಿಡ್ಬೇಕು, ನನ್ಗೇನು ಸಿಗ್ಬಿಡ್ಬೇಕು. ಅದು ನಾವು ದೇಹಕ್ಕೆ ಕನ್ಫ್ಯೂಸ್ ಮಾಡ್ತಾ ಹೋಗ್ತಾ ಇದೀವಿ. ಹೋಗಿ ಹೋಗಿ ಕಡೆಗೆ ಬೇರೆ ಬೇರೆ ಏನಾದ್ರು ಸಮಸ್ಯೆಗಳು ಖಂಡಿತ ಆಗ್ಬೇಕಾಗುತ್ತೆ. ಸ್ಲಿಮ್ ಆಗ್ಬೇಕು ಅಂತ ಹೇಳಿದ್ರೆ ಗೋ ಫಾರ್ ನಾರ್ಮಲ್ ಎಕ್ಸರ್ಸೈಸ್ ಅನ್ಲೆಸ್ ಯು ಆರ್ ನಾಟ್ aimed with any of the ಫಿಸಿಕಲ್ ಇಲ್ನೆಸ್ ಇಲ್ದಲೇ ಇದ್ರೆ ನಾರ್ಮಲ್ ಆಗಿ ರೆಡ್ಯೂಸ್ ಆಗ್ತಾ ಹೋಗಿ. ನಾರ್ಮಲ್ ಆಗಿ ಮೊದಲನೇದಾಗಿ ಹ್ಯಾಪಿ ಆಗಿರಿ. ಹ್ಯಾಪಿ ಹಾರ್ಮೋನ್ಸ್ ಸಾಕಷ್ಟು ಸಮಸ್ಯೆಗಳನ್ನ ಕಮ್ಮಿ ಮಾಡ್ತಾ ಹೋಗುತ್ತೆ. ಯೋಗಾಸನ ಇಸ್ ದ ಬೆಸ್ಟ್ ಹೇಳೋದಾದ್ರೆ. ಯೋಗಾಸನ ಬೆಸ್ಟ್. ಅದ್ರಲ್ಲೇನೆ ವೇಟ್ ರಿಡಕ್ಷನ್ ಮಾಡ್ಕೊಂತ ಹೋಗಿ. ನನಗೆ ಈ ಸಪ್ಲಿಮೆಂಟ್ಸ್ ಇದ್ರಲ್ಲ ಹೆಚ್ಚು ನಂಬಿಕೆ ಇಲ್ಲ. ಮತ್ತೆ ಇದು ಡ್ರೈ ಫ್ರೂಟ್ಸ್ ಬಗ್ಗೆ, ಅದರಲ್ಲಿ ಇಂಪೋರ್ಟೆಡ್ ಡ್ರೈ ಫ್ರೂಟ್ಸ್ ಈ ದೇಶದ್ದು ಆ ದೇಶದ್ದು ಆ ನಿಟ್ಟಿನಲ್ಲಿ ಅದು ಏನಾದ್ರು ವರ್ಕೌಟ್ ಆಗುತ್ತಾ? ಸರ್ ನಾನು ಹೇಳ್ತೀನಿ, ನಾವು ಆಹಾರ ತೆಕ್ಕೊಂಡ್ಮೇಲೆ ನಾನು ರಾಗಿನಾದ್ರೂ ತಿನ್ಲಿ, ಗೋಧಿನಾದ್ರೂ ತಿನ್ಲಿ, ಏನೇ ತಿಂದ್ರು ಕಡೆಯಾಗಿ ಕನ್ವರ್ಟ್ ಆಗೋದು ಅದು ಕಾರ್ಬೋಹೈಡ್ರೇಟ್ಸ್ ಅಥವಾ ಪ್ರೋಟೀನ್ಸ್ಗೆ. ದೇಹಕ್ಕೆ ಇಷ್ಟೇ ಮಾತ್ರ ಗೊತ್ತು. ನೀವು ಡ್ರೈ ಫ್ರೂಟ್ಸ್ ಎಕ್ಸೋಟಿಕ್ ಅಂತ ತಿಂದ್ರೆ ಅದು ಯು ಆರ್ ಜಸ್ಟ್ ಪೇಯಿಂಗ್ ಯುವರ್ ಬಿಲ್ಸ್ ಟು ದ ಅದರ್ ನೇಷನ್ಸ್ ಅಷ್ಟೇನೇನೆ. ಈಗ ನೀವು ಗ್ರೌಂಡ್ ನಟ್ ಅಲ್ಲೂ ಒಂದೇ ಕಂಪೋಸಿಷನ್ ಇದೆ, ಆಲ್ಮಂಡ್ಸ್ ಅಲ್ಲೂ ಒಂದು ಬಾದಾಮಿಯಲ್ಲೂ ಒಂದೇ ಕಂಪೋಸಿಷನ್ ಇದೆ. ಎರಡು ತಿಂದ್ರು ಒಂದೇನೆ. ಇಟ್ ಇಸ್ ನಾಟ್ ದಟ್ ಯು ಹ್ಯಾವ್ ಟು ಗೆಟ್ ಡ್ರೈ ಫ್ರೂಟ್ಸ್ ಫ್ರಮ್ ಅದರ್ ನೇಷನ್ಸ್. ನೀವು ಯು ಆರ್ ಜಸ್ಟ್ ಏನಂದ್ರೆ MNC ಗಳಿಗೆ ಅಥವಾ ಮಾಲ್ ಗಳಿಗೆ ನೀವು ಹೆಚ್ಚು ದುಡ್ಡನ್ನ ಕೊಡ್ತಾ ಹೋಗ್ತೀರಿ. ಡ್ರೈ ಫ್ರೂಟ್ಸ್ ನಮ್ಮಲ್ಲೇ ಈಗ ನಮ್ಗೆ ಪಂಪ್ಕಿನ್ ಸೀಡ್ಸ್ ಅಂತ ಹೇಳ್ತೀವಿ, ಅದನ್ನ ನಾವು ಕೆಲವು ಫಂಕ್ಷನಲ್ ಫುಡ್ಸ್ ಅಂತ ಹೇಳ್ತೀವಿ ಸರ್. ಯಾವೆಲ್ಲ ಹೇಳಿದ್ರೆ ಈಗ ಕುಂಬಳಕಾಯಿ ಬೀಜ ಇರಬಹುದು, ಕಡಲೆಕಾಯಿ ಬೀಜ ಇರಬಹುದು, ಇದ್ರಲ್ಲೇ ಎಲ್ಲ ಸಿಕ್ಕತ್ತೆ. ಎಲ್ಲ ಅಮೈನೋ ಆಸಿಡ್ ಸಿಕ್ಕತ್ತೆ, ಬೇಕಿರುವಂತಹ ಎಲ್ಲ ಫ್ಯಾಟ್ಸ್ ಸಿಕ್ಕತ್ತೆ. ನಾರ್ಮಲ್ ಆಗಿ ನಾವು ಚಿಕ್ಕವರಿರ್ಬೇಕಾದ್ರೆ ಕಡಲೆ ಬೀಜದ ಜೊತೆಲಿ ಕೊಬ್ಬರಿ ಚೂರ್ನ ತಿಂತಾ ಇದ್ವಿ ಅಥವಾ ಬೆಲ್ಲ ತಿಂತಾ ಇದ್ವಿ. ಎಲ್ಲವೂ ಇಲ್ಲೇ ಸಿಕ್ಕತ್ತೆ. ನಾವೇನು ಅಲ್ಲಿಂದ ತರ್ಸ್ಕೊಂಡ್ ತಿನ್ಬೇಕು ಅನ್ನೋದು ಯಾವ ಒಂದು ಮ್ಯಾಂಡೇಟರಿ ರೂಲ್ಸ್ ಇಲ್ಲ. ಎಲ್ಲದೂ ಅಲ್ಟಿಮೇಟ್ಲಿ ಅದೇ ಕಾಂಪೋಸಿಷನ್ ಇರೋದು ಅದ್ರೊಳಗಡೆ. ಈ ಚಿಯಾ ಸೀಡ್ಸ್ ಮತ್ತೆ ಏನು ಬೇರೆ ಯಾವ್ದಾದ್ರು ಸೀಡ್ಸ್ ಅಂತ ಹೇಳ್ತಾರೆ, ನೀರಿಗೆ ನೆನೆ ಹಾಕ್ಬಿಟ್ಟು ಕುಡಿಯೋದು. ಮತ್ತೆ ಅಂದ್ರೆ ಅದು ಚಿಯಾ ಸೀಡ್ಸ್ ಅಥವಾ ಅದನ್ನ ಕನ್ಸ್ಯೂಮ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಅನ್ವಾಂಟೆಡ್ ಫ್ಯಾಟ್ಸ್ ಅನ್ನ ಹೀರ್ಕೊಳ್ಳುತ್ತೆ. ಅಥವಾ ನಮ್ಗೆ ಮೋಸ್ಟ್ ಪ್ರಾಬಬ್ಲಿ ಅದೇನ್ ಮಾಡುತ್ತೆ ಅಂತ ಹೇಳಿದ್ರೆ ಹಂಗರ್ಸ್, ಹೊಟ್ಟೆ ಹಶ್ವಾಗೋದ್ ಸ್ವಲ್ಪ ಕಮ್ಮಿ ಮಾಡುತ್ತೆ. ಹಂಗ್ ಕಮ್ಮಿ ಮಾಡೋದ್ರಿಂದಾಗಿ ನಮ್ಗೆ ಊಟ ಕಮ್ಮಿ ಇಡ್ಸತ್ತೆ. ಅಲ್ಲಿಂದ ನಾವು ಕ್ಯಾಲರಿ ಇಂಟೇಕ್ ಕಮ್ಮಿ ಆಗತ್ತೆ ಅನ್ನೋದೊಂದು. ಅದು ಟ್ರೈ ಮಾಡಬಹುದು, ದಟ್ ಈಸ್ ಓಕೆ. ಬಿಕಾಸ್ ಅದನ್ನ ನಾವು ಮುಂಚೆಯಿಂದನೂ ಇದೆ, ಅದು ತಗೋಬಹುದು. ಚಿಯಾ ಸೀಡ್ಸ್ ಏನ್ ತೊಂದ್ರೆ ಇಲ್ಲ. that you can do. See that like absorption of the gut ಅಲ್ಲಿ ಇರ್ತಕ್ಕಂತಹ ಫ್ಯಾಟ್ ಅನ್ನ ಅಬ್ಸಾರ್ಬ್ ಮಾಡಿ ಹೊರ ಹಾಕುತ್ತೆ ಅನ್ನೋದು ಕೂಡ. ಬಿಕಾಸ್ ಅದ್ರಲ್ಲಿ ಇನ್ಸಾಲ್ಯುಬಲ್ ಪ್ರೋಟೀನ್ ಇದು ಫೈಬರ್ಸ್ ಇರುತ್ತೆ ಅದ್ರಲ್ಲಿ. that you can try sir. ಅದೇ ಚಿಯಾ ಸೀಡ್ಸ್ ಅಲ್ಲಿ ಒಂದು ಪ್ರಾಬ್ಲಮ್ ಏನಂದ್ರೆ ಕ್ಯಾಲ್ಸಿಯಂ ಕೂಡ ಅಬ್ಸಾರ್ಬ್ ಆಗ್ಬಿಡುತ್ತೆ ಅದ್ರೊಳಗಡೆ. ನೀವು ಕ್ಯಾಲ್ಸಿಯಂ ನ ನೀವು ಬೇರೆ ರೀತಿ ಸಪ್ಲಿಮೆಂಟ್ ಮಾಡ್ಕೋಬೇಕಾಗುತ್ತೆ. ಬಹುಶಃ ಹಾಲು ಕುಡಿಯೋದ್ರಿಂದ ಅಥವಾ ಮುದ್ದೆ ತಿನ್ನೋದ್ರಿಂದ ಅದನ್ನ ನೀವು ಸಪ್ಲಿಮೆಂಟ್ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ಮತ್ತೆ ಯಾರ್ದಾದ್ರು ಪ್ರಶ್ನೆ ಇದೆಯಾ? ಪ್ರಶ್ನೆ ಏನಾದ್ರೂ ಇದ್ರೆ ಕೇಳಿ. ಮೇಡಮ್ ಶಿ ಇಸ್ ಎ ನ್ಯೂಟ್ರಿಷನ್ ಎಕ್ಸ್ಪರ್ಟ್. ಈಗ ಮತ್ತೆ ಹೊರಗಡೆ ಹೋದ್ರೆ ನೀವು ಪೇ ಮಾಡ್ಬೇಕಾಗತ್ತೆ. ಸೊ ನಿಮ್ಗೆ ಇಲ್ಲಿ ಉಚಿತವಾಗಿ ಸಿಗ್ತಾ ಇದೆ. ಸುಸ್ತಾಗ್ಬಿಟ್ಟಿದ್ದಾರೆ ಸರ್ ಎಲ್ಲರೂ ಮೋಸ್ಟ್ಲಿ. ಸಂಜೆ 7 ಗಂಟೆಯಿಂದ ಕಂಟಿನ್ಯೂಸ್ ಮೋಸ್ಟ್ಲಿ ಇರ್ಬೋದು. ಹೊಟ್ಟೆ ಹಶ್ವಾಗ್ಬಿಟ್ಟು. ನಮಸ್ಕಾರ. ಹೇಳಿ ಸರ್, ಹೇಳಿ ಸರ್. ಮಾತಾಡಿ. ಕೇಳಿ. Hello. ಹೇಳಿ ಸರ್. Madam, how does the cosmetic induced effects will going to change the metabolic orders? ಕಾಸ್ಮೆಟಿಕ್ ಇಂಡ್ಯೂಸ್ಡ್ ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಹೇಳ್ತಾ ಇದ್ದೀರಾ ನೀವು? Like the people are been using nowadays. ಟಾಪಿಕಲ್ ಕಾಸ್ಮೆಟಿಕ್ಸ್ ಹೇಳ್ತಾ ಇದ್ದೀರಾ? Yeah, topical only. ಸರ್ ಅದರಲ್ಲಿ ಸಾಕಷ್ಟು ಇದ್ರೊಳಗಡೆ ಮೊದಲನೇದಾಗಿ ಫೇರ್ ಆಗಿ ಕಾಣಿಸ್ಬೇಕು ಅಂತ ಸ್ಟೆರಾಯ್ಡ್ಸ್ ಇರುತ್ತೆ, ಪ್ಯಾರಾಬಿನ್ಸ್ ಇರುತ್ತೆ. ಖಂಡಿತ ಅದು ನಮ್ಮ ಸ್ಕಿನ್ ಅಲ್ಲಿ ಎಸ್ಪೆಷಲಿ ಮಹಿಳೆಯರಲ್ಲಿ ಸ್ಕಿನ್ ತುಂಬಾ ತೆಳ್ಳಗಿರುತ್ತೆ ಪುರುಷರಿಗೆ ಕಂಪೇರ್ ಮಾಡಿದ್ರೆ. ಸೊ ಈಗ ನಾವು ಅಪ್ಲೈ ಮಾಡ್ತಕ್ಕಂತಹ ಕಾಸ್ಮೆಟಿಕ್ಸ್ ಅಬ್ಸಾರ್ಬ್ ಆಗುತ್ತೆ. ನಾವು ಏನೇ ಹೇಳಿದ್ರು ಕೂಡ ಇಟ್ ವಿಲ್ ಗೆಟ್ ಅಬ್ಸಾರ್ಬ್ಸ್ ಅಂಡ್ ಇಟ್ ವಿಲ್ ಎಂಟರ್ ಇನ್ ಟು ದ ಸಿಸ್ಟಮಿಕ್ ಸರ್ಕ್ಯುಲೇಷನ್. ಸರ್ ಇದು ಏನಾಗುತ್ತೆ ಪ್ಯಾರಾಬೆನ್ಸ್ ಇವೆಲ್ಲ ಅಂತ ಹೇಳಿದ್ರೆ ಇಟ್ ವಿಲ್ ಆಕ್ಟ್ ಲೈಕ್ ಜಸ್ಟ್ ಲೈಕ್ ಎಸ್ಟ್ರೋಜನ್ಸ್. ಈ ಹಾರ್ಮೋನ್ಸ್ ಎಸ್ಟ್ರೋಜನ್ ಹಾರ್ಮೋನ್ಸ್ ತರನೇ ಆಕ್ಟ್ ಮಾಡುತ್ತೆ. ಅದಕ್ಕೆ ಇರ್ತಕ್ಕಂತಹ
ಕೆಮಿಕಲ್ ಸ್ಟ್ರಕ್ಚರ್ ಹಾರ್ಮೋನ್ಸ್ ತರನೇ ಇರುತ್ತೆ. ಸೊ ದೇಹ ಕನ್ಫ್ಯೂಸ್ ಆಗ್ತಾ ಶುರುವಾಗುತ್ತೆ. ಈಗ ನಾವು PCOS, PCOD ಪ್ರಾಬ್ಲಮ್ಸ್, ಅದು ಲೇಟರ್ ಆನ್ ವಿತ್ ಕ್ಯಾನ್ಸರ್ಸ್, ಎಸ್ಪೆಷಲಿ ಬ್ರೆಸ್ಟ್ ಕ್ಯಾನ್ಸರ್, ಓವೇರಿಯನ್ ಕ್ಯಾನ್ಸರ್ ಅಥವಾ ಕಿಡ್ನಿ ಫೇಲ್ಯೂರ್ಗೆ ಕೂಡ ಈ ಕಾಸ್ಮೆಟಿಕ್ಸ್ ಅದು ಕಾರಣ ಆಗ್ತಾ ಹೋಗುತ್ತೆ. ಲಿಪ್ಸ್ಟಿಕ್ಸ್ ಇರ್ಬೋದು ಅಥವಾ ಏನೇ ಟಾಪಿಕಲ್ ಆಗಿ ಅಪ್ಲೈ ಮಾಡುವಂತಹ ಸನ್ಸ್ಕ್ರೀನ್ಸ್ ಇಂದ ಇರಬಹುದು, ಇವೆಲ್ಲವೂ ಕಾರಣ ಆಗ್ತಾ ಹೋಗುತ್ತೆ. ಕೆಮಿಕಲ್ಸ್ ಇರೋದ್ರಿಂದಾಗಿ ಡೆಫಿನೆಟ್ಲಿ ಇಟ್ ವಿಲ್ ಎಂಟರ್ ಇನ್ ಟು ದ ಸಿಸ್ಟಮಿಕ್ ಸರ್ಕ್ಯುಲೇಷನ್. ನಮಸ್ಕಾರ ಮೇಡಮ್. ಹೇಳಿ ಸರ್. ಅವಾಗ ಡಿಸ್ಕನೆಕ್ಟ್ ಆಯ್ತು ಮೇಡಮ್ ಅಂತ ಹೇಳಿ. ಇದು ನೀವು ನ್ಯೂಟ್ರಿಷನ್ ಹೇಳಿದ್ರಲ್ಲ, ಇವೆಲ್ಲವನ್ನು ಒಂದ್ ಏನಾದ್ರು ಮನೆಯಲ್ಲಿರೋ ಪದಾರ್ಥಗಳು ಯೂಸ್ ಮಾಡಿ ಬ್ಯಾಲೆನ್ಸ್ಡ್ ಒಂದ್ ಏನಾದ್ರು ಪೌಡರ್ ಟೈಪ್ ಇದು ಮಾಡಿ ನ್ಯೂಟ್ರಿಷನ್ ಫುಡ್ ಅಲ್ಲಿ ಶಾರ್ಟೇಜ್ ಆದ್ರೆ ಮೇಕಪ್ ಮಾಡುವಂತ ಯಾವ್ದಾದ್ರು ಮಾಡ್ಬೋದಾ ನೀವು? ನಾವೇ ಮನೆಯಲ್ಲೇ ಮಾಡ್ಕೊಳ್ಳುವಂತದ್ದು? ಖಂಡಿತ ಸರ್. ಈಗ ನಾವು ಹಾರ್ಲಿಕ್ಸ್ ನಾವೇನು ಆಚೆ ಕಡೆ ಮಾರ್ಕೆಟ್ ಅಲ್ಲಿ ತೆಕ್ಕೊಂತೀವಲ್ವಾ, ಅದನ್ನ ಮನೆಯಲ್ಲೇ ಮಾಡ್ಬೋದು. ಸಿಂಪಲ್ ಆಗಿ ನಾ ಹೇಳ್ತೀನಿ, ಹೆಸರುಬೇಳೆ ಎಲ್ರ ಮನೇಲೂ ಇರುತ್ತಲ್ಲ, ಹೆಸರುಬೇಳೆ. ಮೇಡಮ್, ಹೆಸರುಬೇಳೆನ ಒಂದಷ್ಟು ಸ್ವಲ್ಪ ಘಮ ಬರೋ ತರ ಲೈಟ್ ಆಗಿ ಫ್ರೈ ಮಾಡಿ, ಅದಕ್ಕೆ ಬೆಲ್ಲ, ನಿಮ್ ಜೋನಿ ಬೆಲ್ಲ ಆಗಿರ್ಬೋದು ಅಥವಾ ಯಾವ್ದು ಕಪ್ಪು ಬೆಲ್ಲ ಇರ್ಬೋದು, ಅದನ್ನ ಸೇರಿಸಿ ಪೌಡರ್ ಮಾಡಿ ಇಟ್ಕೊಳ್ಳೋದ್ರಿಂದಾಗಿ ಅದನ್ನ ಹಾಲ್ಗೆ ಹಾಕಿ ಕುಡಿದ್ರೆ ಎಕ್ಸಾಕ್ಟ್ಲಿ ಲೈಕ್ ಇದ್ ತರನೇ ಇರುತ್ತೆ, ಏನೋ ಹಾರ್ಲಿಕ್ಸ್ ತರನೇ ಇರುತ್ತೆ. ಅದರ್ವೈಸ್ ನೀವು ಮಿಲ್ಲೆಟ್ಸ್ ಅನ್ನ ಮೊಳಕೆ ಬರ್ಸಿ, ಮಿಲ್ಲೆಟ್ಸ್ ಅನ್ನ ನಂತರ ನೆರಳಿನಲ್ಲಿ ಚೆನ್ನಾಗಿ ಒಣಗಿಸಿ ಅವನ್ನ ಪೌಡರ್ ಮಾಡಿ ಯೂಸ್ ಮಾಡೋದ್ರಿಂದ, ಈಗ ಮಾರ್ಕೆಟ್ ಅಲ್ಲಿ ಏನೆಲ್ಲ ಮಿಲ್ಲೆಟ್ಸ್ ಪೌಡರ್ ಏನೇನೋ ಹೇಳ್ತಾರಲ್ಲ, ಆ ರೀತಿಯಲ್ಲ ನೀವು ಮನೆಯಲ್ಲಿ ಕೂಡ 4-5 ಮಿಲ್ಲೆಟ್ಸ್ ಜೊತೆಯಲ್ಲಿ ಒಂದ್ ಸ್ವಲ್ಪ ಹೆಸರು ಕಾಳು, ಜೊತೆಯಲ್ಲಿ ಬೆಲ್ಲ ಆಗಿರಬಹುದು, ಒಂದ್ ಸ್ವಲ್ಪ ಏಲಕ್ಕಿ, ಜೊತೆಯಲ್ಲಿ ಸ್ವಲ್ಪ ಅವಲಕ್ಕಿ, ಇದನ್ನೆಲ್ಲ ಹಾಕಿ ಪೌಡರ್ ಮಾಡಿ ವಾರಕ್ಕೊಂದ್ಸತಿ ಮಾಡಿಟ್ಕೊಂಡ್ರು ಸಾಕು. ನೀವು ಬಿಸಿ ನೀರಿನ ಜೊತೆಲಿ ಹಾಕಿದ್ರು ಕೂಡ ತಿನ್ಬೋದು. ಕಡಲೆ ಬೀಜ ಅಥವಾ ಬಾದಾಮಿ ಏನಿರುತ್ತೆ ಅದನ್ನ ಹಾಕೊಂಡ್ರೆ ಇಟ್ ಮೇಕ್ಸ್ ಅ ಕಂಪ್ಲೀಟ್ ಸಪ್ಲಿಮೆಂಟರಿ ಫುಡ್. ಬೆಳಗ್ಗೆ ಹೊತ್ತು ನೀವು ಬ್ರೇಕ್ಫಾಸ್ಟ್ ತಗೊಳ್ದೇಲೆ ಈ ಪೌಡರ್ ನ ಕನ್ಸ್ಯೂಮ್ ಮಾಡಿದ್ರು ಆಗತ್ತೆ. ಈಗೆಲ್ಲ ಮಾಡಕ್ ಆಗಲ್ಲ ಅನ್ನೋ ಕಾರಣಕ್ಕೇನೆ ಇದೆಲ್ಲ ಮಾರ್ಕೆಟ್ ಅಲ್ಲಿ ಸಿಕ್ಕಿದೆ. ಮಾರ್ಕೆಟ್ ಅಲ್ಲಿ ಸಿಕ್ತಕ್ಕಂತಹ ಯಾವುದೇ ಪ್ರಾಡಕ್ಟ್ ಅಲ್ಲಿ ಖಂಡಿತ ಅದರಲ್ಲಿ ಕ್ಲಾಸ್ 2 ಪ್ರಿಸರ್ವೇಟಿವ್ಸ್ ಹಾಕೇ ಇರ್ತಾರೆ, ಅವ್ರ ಶೆಲ್ಫ್ ಲೈಫ್ ನ ಇನ್ಕ್ರೀಸ್ ಮಾಡೋದಕ್ಕೋಸ್ಕರ. ಸೊ ಖಂಡಿತ ನಾವು ಆ ಪ್ರಿಸರ್ವೇಟಿವ್ಸ್ಗೂ ಕೂಡ ಆ ಒಂದು ಆರೋಗ್ಯ ಸಮಸ್ಯೆಗೆ ನಾವು ತೆರೆದುಕೊಳ್ತಾ ಹೋಗ್ತೀವಿ. ಮನೆಯಲ್ಲೇ ಮಾಡ್ತಕ್ಕಂತಹದ್ದು ಸಾಕಷ್ಟು ಫಾರ್ಟಿಫೈಡ್ ಮತ್ತೆ ಸಪ್ಲಿಮೆಂಟರಿ ಆಹಾರಗಳಿದಾವೆ. ಮೇಡಮ್, ಇದು ಮಿಲೆಟ್ಸ್ ಹೇಳಿದ್ರಲ್ಲ, ಸ್ಪೆಸಿಫಿಕ್ ಆಗಿ ಯಾವ್ದಾದ್ರು ಮಿಲೆಟ್ ಇದೆಯೋ ಅಥವಾ ನಾವು ಯಾವ್ದಾದ್ರು 4 ಮಿಲೆಟ್ ತಗೋಬಹುದು? ಯಾವ್ದಾದ್ರು ತಗೋಬಹುದು, 4-5 ಮಿಲೆಟ್ಸ್. ನೀವು ಏನು ಸಜ್ಜೆ, ನವಣೆ, ಸಾಮೆ ಯಾವ್ದನ್ನಾದ್ರೂ ತಗೋಬಹುದು ನೀವು. ಅದನ್ನ ಮೊಳಕೆ ಬರಿಸ್ಬೇಕು, ಮೊಳಕೆ ಬರಿಸಿ ಡ್ರೈ ಮಾಡಿ ಹೌದು, ನೆನ್ಸ್ಬಿಟ್ಟು ಮೊಳಕೆ ಬರ್ಸೋದು. ಅದು ಸ್ವಲ್ಪ ಪ್ರಕ್ರಿಯೆ ಸ್ವಲ್ಪ ಕಷ್ಟ, ಯಾಕಂದ್ರೆ ಅದು ವೆದರ್ ಮೇಲೆ ಡಿಪೆಂಡ್ ಆಗತ್ತೆ. ಸ್ವಲ್ಪ ಬಿಸಿಲಿದ್ರೆ ಚೆನ್ನಾಗಿ ಬೇಗ ಮೊಳಕೆ ಬರುತ್ತೆ. ಆಗ ಮೊಳಕೆ ಬರ್ಸಿದ್ರೆ ಏನಾಗತ್ತೆ ಅಂತ ಹೇಳಿದ್ರೆ ನ್ಯೂಟ್ರಿಟಿವ್ ವ್ಯಾಲ್ಯೂಸ್ ಜಾಸ್ತಿ ಆಗತ್ತೆ. ಸೊ ಈ ಮೊಳಕೆ ಅಂದ್ರೆ ಏನು, ಒಂದು ಗಿಡಕ್ಕೆ ಬೇಕಿರ್ತಕ್ಕಂತಹ ಎಲ್ಲಾ ಸಾರಾಂಶನೂ ಮೊಳಕೆಯಲ್ಲಿ ಇರತ್ತೆ ಅನ್ನೋದಾದ್ರೆ, ಆ ಒಂದು ಮೊಳಕೆಯಲ್ಲಿ ನಮಗೂ ಕೂಡ ಒಳ್ಳೇದೇ ಇರತ್ತೆ. ಆತರ ಮಾಡ್ಬೋದು. ಆಗಿಲ್ಲ ಅಂತ ಹೇಳಿದ್ರೆ ನೀವು ಹಾಗೇನು ಕೂಡ ಸ್ವಲ್ಪ ಬಿಸಿ ಮಾಡಿ ಪುಡಿ ಮಾಡ್ಕೊಂಡು ಕೂಡ ಯೂಸ್ ಮಾಡಬಹುದು. ಅದ್ರಲ್ಲಿ ಇರ್ತಕ್ಕಂತಹ ಫೈಬರ್ ಕೂಡ ನಮ್ಗೆ ಕರುಳಿಗೆ ತುಂಬಾ ಒಳ್ಳೇದು. ಇರಿಟಬಲ್ ಬೌಲ್ ಸಿಂಡ್ರೋಮ್ ಇರೋರು ಇರ್ಬೋದು, ಕಾನ್ಸ್ಟಿಪೇಷನ್ ಇರಬಹುದು. ನಾನು ಹೇಳ್ತೀನಿ, ಸ್ಟ್ರೆಸ್ ಹಾರ್ಮೋನ್ಸ್ ಏನಿದೆಯಲ್ಲ ನಮ್ಮ ದೊಡ್ಡ ಕರಳಿನಲ್ಲಿ, ಈ ಒಂದು ಫೈಬರ್ಸ್ ಏನ್ ಸೇರತ್ತೆ ಮಿಲ್ಲೆಟ್ಸ್ ಇಂದ ಇರಬಹುದು ಅಥವಾ ಸೀರಿಯಲ್ಸ್ ಇರಬಹುದು, ಈ ಫೈಬರ್ಸ್ ಬೇಡದಲ್ಲೇ ಇರ್ತಕ್ಕಂಥ ಸ್ಟ್ರೆಸ್ ಹಾರ್ಮೋನ್ಸ್ ಅನ್ನ ಹಿಡ್ದಾಕತ್ತೆ. ಬೇಡದಲ್ಲೇ ಇರೋ ಫ್ಯಾಟ್ ಅನ್ನ, ನಾವು ಚಿಯಾ ಸೀಡ್ಸ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ, ಎಲ್ಲ ಫ್ಯಾಟ್ ಅನ್ನ ಇಲ್ಲೇ ಹೀರ್ಕೊಂಡು ಅದು ಆಚೆ ಹಾಕ್ತಕ್ಕಂತಹ ಪ್ರಕ್ರಿಯೆನ ಮಾಡ್ತಾ ಹೋಗುತ್ತೆ. ಮೇಡಮ್, ಲಾಸ್ಟ್ ಕ್ವಶನ್ ಮ್ಯಾಮ್. ಇದು ಈ ಪರ್ಟಿಕ್ಯುಲರ್ಲಿ ವುಮೆನ್ಗೆ ಅವರು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಮಾಡ್ತಾರೆ. ಮತ್ತೆ ಏನು ಈ ವಯಸ್ಸಾದಂತ ಮಹಿಳೆಯರು ಏನಿರ್ತಾರೆ ಅವ್ರಿಗೆ ಸಾಕಷ್ಟು ಸಮಸ್ಯೆ ಇರುವಂತವ್ರು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಮಾಡ್ಬೋದಾ? ಮಾಡ್ಬೋದು ಸರ್, ಖಂಡಿತ. ಇಫ್ ದೇ ಆರ್ ನಾಟ್ ಡಯಾಬಿಟಿಕ್ ಅಂಡ್ ನಾಟ್ ಅಂಡರ್ ದ ಮೆಡಿಸಿನ್ಸ್ ಇಟ್ಕೊಂಡು ಫಾಸ್ಟಿಂಗ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಏನು ಸಮಸ್ಯೆ ಇಲ್ಲದೆ ಇದ್ರೆ ಫಾಸ್ಟಿಂಗ್ ಮಾಡಬಹುದು. ಫಾಸ್ಟಿಂಗ್ ನಮ್ಮ ಪರಂಪರೆಯಲ್ಲೇ ಇದೆ. ಎವ್ರಿ 15 days ಒಂದ್ಸತಿ ಫಾಸ್ಟಿಂಗ್ ಮಾಡಬಹುದು. ಸೊ ಫಾಸ್ಟಿಂಗ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ವಿ ಆರ್ ಕಟ್ಟಿಂಗ್ ಡೌನ್ ದ ಕಂಟಿನ್ಯೂಸ್ ಗ್ಲೂಕೋಸ್ ಲೆವೆಲ್ ಟು ದ ಸೆಲ್ಸ್ ಒಳಗಡೆ ನಾವು ಗ್ಲೂಕೋಸ್ ಲೆವೆಲ್ ನ ಸ್ವಲ್ಪ ಮಟ್ಟಿಗೆ ಸ್ಟಾಪ್ ಮಾಡಿದ್ರೆ ದೇಹದಲ್ಲಿ ಇರುವಂತಹ ಫ್ಯಾಟ್ ಬರ್ನ್ ಆಗ್ತಾ ಹೋಗುತ್ತೆ. ಅಂದ್ರೆ ಗ್ಲೈಕೋನಿಯೋಜೆನಿಸಿಸ್ ಆಗ್ತಾ ಹೋಗುತ್ತೆ. ಅವಾಗ ಇರುವಂತಹ ನಾವು ಸ್ವಲ್ಪ ಬಾಡಿನೂ ಮೇಂಟೈನ್ ಮಾಡಬಹುದು, ಬ್ಲಡ್ ಕೊಲೆಸ್ಟ್ರಾಲ್ ಲೆವೆಲ್ ಮೇಂಟೈನ್ ಮಾಡಬಹುದು. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇಸ್ ಅ ಗುಡ್ ಐಡಿಯಾ, ಬಟ್ ಅನ್ಲೆಸ್ ನಿಮ್ಗೆ ಬೇರೆ ಏನು ಫಿಸಿಕಲ್ ಏಲ್ಮೆಂಟ್ಸ್ ಇರಬಾರ್ದು. ಮ್ಯಾಮ್, ಲಾಸ್ಟ್ ಕ್ವಶನ್ ಮ್ಯಾಮ್. ಈ ಹೆಣ್ಮಕ್ಳು ನಾನು ದಪ್ಪ ಆಗ್ಬಿಡ್ತೀನಿ ಅಂತ ಹೇಳಿ ಊಟ ಬಿಟ್ಬಿಡುವಂತದ್ದು, ಮತ್ತೆ ಆ ರೀತಿ ಎಲ್ಲ ಒಂದು ಟ್ರಯಲ್ಸ್ ಮಾಡ್ತಾ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾರೆ. ಅದ್ರ ಬಗ್ಗೆ ಏನಾದ್ರು
ಸರ್ ಇದು ಫ್ಯಾಡಿಂಗ್ ಅಂತ ಹೇಳ್ತೀವಿ. ಇದನ್ನ ನಮಗೆ ನಾವೇ ಏನೋ ಅನ್ಕೊಂಡು ಏನೋ ಮಾಡುವಂತಹ ಒಂದು ಇದು. ಎಲ್ಲದಕ್ಕೂ ಒಂದು ನಿಯಮಿತವಾದ ಫಾಸ್ಟಿಂಗ್ ಇದ್ರೆ ತುಂಬಾ ಒಳ್ಳೇದು. ಆ ಸುಮ್ನೆ ತಿಂದಲೇ ಇರೋದು. ಅದನ್ನ ಹೆಣ್ಣು ಮಕ್ಕಳ ವಿಷಯ ಬಂದ್ರೆ ನಾನು ಈ ವಿಷಯ ನೀವ್ ಹೇಳಿದಿದ್ರೆ ಇದೊಂದು ದೊಡ್ಡ ಟಾಕ್ ಆಗ್ತಿರ್ತಾ ಇತ್ತು. ಒಂದ್ 3 hours ಆಗಿರ್ತಾ ಇತ್ತು ಅದೇನೇನೆ. ಬುಲಿಮಿಯಾ ನರ್ವೋಸಾ ಇರಬಹುದು, ಏನೋ ತಿಂದ್ಬಿಟ್ಟು ವಾಮಿಟ್ ಮಾಡೋದು. ಚೆನ್ನಾಗಿ ತಿನ್ನಕ್ ಆಸೆ ಇರುತ್ತೆ, ತಿಂದ್ಬಿಟ್ಟು ವಾಮಿಟ್ ಮಾಡೋದು, ಅಥವಾ ಏನೋ ತಿಂದಲ್ಲಿ ತುಂಬಾ ಎನರ್ಜಿ ರಿಸ್ಟ್ರಿಕ್ಷನ್ ಮಾಡ್ಬಿಡೋದು. ಇವೆಲ್ಲ ಮಾಡೋದ್ರಿಂದಲೂ ಕೂಡ ಅವರು ಸಾಕಷ್ಟು ಆರೋಗ್ಯ ಸಮಸ್ಯೆಗೆ ಮತ್ತಷ್ಟು ಒಳಗಾಗ್ತಾ ಹೋಗ್ತಾರೆ. ಸ್ಕಿಪ್ಪಿಂಗ್ ದ ಬ್ರೇಕ್ಫಾಸ್ಟ್ ಇವಾಗಿನ ಟ್ರೆಂಡ್ ಅದು. ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟೇ ತಿನ್ನಲ್ಲ, ಹಾಗೆ ಹೋಗೋದು, ಸ್ಕೂಲ್ಗೆ ಹೋಗೋದು, ಕಾಲೇಜ್ಗೆ ಹೋಗೋದು, ಆಫೀಸ್ಗೆ ಹೋಗೋದು, ಅಥವಾ ಏನೋ ಸಿಕ್ಕಿದನ್ ತಿಂದ್ಬಿಡೋದು. ಒಂದು ಅದ್ರೊಳಗೆ ಏನ್ ನ್ಯೂಟ್ರಿಯೆಂಟ್ ಕಂಟೆಂಟ್ ಇರುತ್ತೆ ಅಂತ ನೋಡಲ್ಲ, ಸುಮ್ನೆ ತಿಂದ್ಬಿಡೋದು. ಇವೆಲ್ಲವೂ ಒಂದು ಯಾವ್ದು ನಿಯಮಿತವಾಗಿ ಒಂದು ಸಂಪ್ರದಾಯಬದ್ಧವಾಗಿ ಯಾವ್ದು ಫಾಲೋ ಮಾಡ್ದಲೇ ಇದ್ರೆ ನಾವು ಆರೋಗ್ಯ ಸಮಸ್ಯೆ ಖಂಡಿತ ಒಳಗಾಗ್ತೀವಿ. ಸೊ ಸುಮ್ನೆ ಫಾಸ್ಟಿಂಗ್ ಅಲ್ಲ, ಅದಕ್ಕೊಂದು ಕರೆಕ್ಟ್ ಆಗಿರೋದು ಒಂದು ಇರ್ಬೇಕು. ಒಂದು 15 ದಿವಸಕ್ಕೆ ಒಂದ್ಸತಿ ನಾನು ಫಾಸ್ಟಿಂಗ್ ಮಾಡ್ತೀನಿ, ಅಥವಾ ಏನಾದ್ರೂ ಒಂದು ರೀಸನ್ ಇಟ್ಕೊಂಡ್ರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇಸ್ ಗುಡ್. ಅಥವಾ ಅರ್ಧ ದಿನ ಫಾಸ್ಟಿಂಗ್ ಮಾಡೋದು. ತುಂಬಾ ಫಾಸ್ಟಿಂಗ್ ಮಾಡಿದ್ರೆ ಮತ್ತಿನ್ನೊಂದಷ್ಟು ಹೇಳಿದ ದೇಹ ಒಂದಷ್ಟು ಕನ್ಫ್ಯೂಷನ್ ಒಳಗಾಗ್ಬಿಡುತ್ತೆ. ಯಾವಾಗ್ಲೂ ಫಾಸ್ಟಿಂಗ್ ಮಾಡ್ಬಿಟ್ರೆ ತಿಂದಿದ್ ಊಟ ಎಲ್ಲ ಕಂಟಿನ್ಯೂಸ್ ಆಗಿ ಅಡಿಪೋಸ್ ಟಿಶ್ಯೂ ಅಂದ್ರೆ ಫ್ಯಾಟ್ ಆಗಿ ಕನ್ವರ್ಟ್ ಆಗ್ತಾ ಹೋಗಕ್ ಶುರುವಾಗ್ಬಿಡುತ್ತೆ. ಯಾಕಂದ್ರೆ ದೇಹಕ್ಕೆ ಭಯ, ಮತ್ತಿನ್ಯಾವಾಗ ಫಾಸ್ಟಿಂಗ್ ಮಾಡ್ತಾರೋ, ನನ್ಗೆ ಇನ್ನೇನಾದ್ರು ಊಟ ಸಿಗುತ್ತೋ ಇಲ್ವೋ ಅನ್ನೋ ಕಾರಣಕ್ಕೆ ಫ್ಯಾಟ್ ಅಕ್ಯುಮುಲೇಷನ್ ಆಗ್ತಾನೆ ಅವಾಗ ಮತ್ತಷ್ಟು ದಪ್ಪಗಳಾಗ್ತಾರೆ. ಹೆಣ್ಮಕ್ಳು ನಮ್ಗೆ ಬಾಡಿ ಶೇಪ್ ಎಲ್ಲ ಹೇಗಿರುತ್ತೆ, ಫಿಸಿಯಾಲಜಿ ಹೇಗಿರುತ್ತೆ ಅಂದ್ರೆ ನಮ್ಗೆ ಲೀನ್ ಬಾಡಿ ಮಾಸ್ ಕಮ್ಮಿ, ಫ್ಯಾಟ್ ಜಾಸ್ತಿ ಇರುತ್ತೆ. ಮತ್ತಷ್ಟು ಫ್ಯಾಟ್ ಅಕ್ಯುಮುಲೇಷನ್ಗೆ ಈ ಹಾರ್ಮೋನ್ಸ್ ವ್ಯತ್ಯಾಸಗಳಿಗೂ ಕೂಡ ಕಾರಣ ಆಗ್ತಾ ಹೋಗುತ್ತೆ. ಈಗ ಹೇಗೇಗೋ ಫಾಸ್ಟಿಂಗ್ ಮಾಡೋದ್ರಿಂದಾಗಿ ಯು ಹ್ಯಾವ್ ಟು ಹ್ಯಾವ್ ಅ ಪ್ರಾಪರ್ ಲೈಕ್ ರೆಕಮೆಂಡೆಡ್ ಫಾಸ್ಟಿಂಗ್ ಪ್ರೋಟೋಕಾಲ್ ಫಾರ್ ದಟ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ ಮ್ಯಾಮ್. ಇದರಿಂದ ಸಾಕಷ್ಟು ಜನರಿಗೆ ಮತ್ತು ಮಹಿಳೆಯರಿಗೆ ಹೆಚ್ಚು ಪ್ರಯೋಜನಕಾರಿಯಾಗುತ್ತೆ ಅಂತ ಭಾವಿಸ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಪ್ರಶ್ನೆ ಬರಲಿಲ್ಲ ಸರ್, ಯಾವ ಮಹಿಳೆಯರಿಗೂ ಏನು ಪ್ರಶ್ನೆ ಇಲ್ವಾ? ಇಲ್ಲ, ಮಹಿಳೆಯರ ಪರವಾಗಿ ನಾನು ಕೇಳಿರೋದು ಪ್ರಶ್ನೆಗಳನ್ನ. ಅವ್ರ ಕಾರ್ಯಕ್ರಮ ಆಗಿರೋದ್ರಿಂದ ಅವ್ರಿಗೆ ಅನುಕೂಲ ಆಗಲಿ ಅಂತಾನೆ ಕೇಳಿದ್ದೀನಿ. ಹೇಳಿ ಶ್ರೀಧರ್ ಅವರೇ. ಇದು ಅವರು ಮೇಡಮ್ ಹೇಳಿದ್ರಲ್ಲ, ಅದೊಂದು ಪೌಡರ್ ರೆಸಿಪಿ ಮನೆಯಲ್ಲಿ ಮಾಡೋದು, ಸ್ವಲ್ಪ ಅದನ್ನ ರೈಟ್ ಅಪ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಮರ್ತೋಗ್ಬಿಡುತ್ತೆ, ಜನ ಕಿವಿಯಲ್ಲಷ್ಟೇ ಕೇಳಿದೀವಿ. ನಾನು ರೈಟ್ ಅಪ್ ಮಾಡ್ಬಿಟ್ಟು ನಾನು ಸರ್ಗೆ ಫಾರ್ವರ್ಡ್ ಮಾಡ್ತೀನಿ. ಮತ್ತೆ ನಾನು ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ ಸರ್, ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ಮತ್ತೆ ಮೇಡಮ್ PPT ನ ಶೇರ್ ಹೌದು. ಇಂಗ್ರೀಡಿಯೆಂಟ್ಸ್ ಇಂಗ್ರೀಡಿಯೆಂಟ್ಸ್ ಫಾರ್ ಆಲ್ ದಿ ಸಪ್ಲಿಮೆಂಟ್ಸ್, ಇಂಗ್ರೀಡಿಯೆಂಟ್ಸ್ ನಾನು ಒಂದು ರೈಟ್ ಅಪ್ ಮಾಡ್ಬಿಟ್ಟು ಕಳಿಸ್ತೀನಿ ಸರ್ ನಿಮ್ಗೆ. ಓಕೆ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಮಹಿಳೆಯರಲ್ಲಿ ಮತ್ತೊಂದು ನಮ್ಗೆ ಸಾಕಷ್ಟು ಡಿಫಿಷಿಯನ್ಸಿ ಆಫ್ ಐರನ್ ಅಂಡ್ ಫೋಲಿಕ್ ಆಸಿಡ್, ಅದ್ರ ಕಡೆ ನಾವು ಹೆಚ್ಚು ಗಮನ ಕೊಡ್ಬೇಕಾಗುತ್ತೆ. ಬಿಕಾಸ್ ಎವ್ರಿ ಮಂತ್ ಲಾಸ್ ಆಗ್ತಾ ಹೋಗುತ್ತೆ ಫೋಲಿಕ್ ಆಸಿಡ್ ಮತ್ತೆ ಐರನ್. ಸೊ ಐರನ್ ಮೇಲೆ ಹೆಚ್ಚು ನಾವು ಸ್ವಲ್ಪ ಗಮನ ಕೊಡ್ಬೇಕಾಗತ್ತೆ. ಬಿಕಾಸ್ ವಿ ನೋ ದಟ್ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಡೆಫಿನೆಟ್ಲಿ ಇಟ್ ಅಫೆಕ್ಟ್ಸ್ ದ ಕಾಗ್ನಿಟಿವ್ ಡೆವಲಪ್ಮೆಂಟ್ ಆಫ್ ದ ಪರ್ಸನ್. ಸೊ ನಮ್ಗೆ ಫಿಸಿಕಲ್ ಫಿಟ್ನೆಸ್ ಇರಬೇಕು, ನ್ಯೂಟ್ರಿಷನಲ್ ರಿಕ್ವೈರ್ಮೆಂಟ್ ಆಡಿಯ ಪ್ರಕಾರ ಇರಬೇಕು. ಸೊ ಇವೆಲ್ಲವೂ ಓವರ್ ಆಲ್ ಹಾಲಿಸ್ಟಿಕ್ ಆಗಿ ನಾವು ಹೆಲ್ತ್ ಅನ್ನ ಮ್ಯಾನೇಜ್ ಮಾಡ್ಕೊತಾ ಹೋಗ್ಬೇಕಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಮೇಡಮ್ ನಾನು ನಂಬರ್ ಶೇರ್ ಮಾಡ್ತೀನಿ ಗ್ರೂಪ್ ನಲ್ಲಿ. ತಮ್ಗೆ ಯಾರಾದ್ರೂ ಪ್ರಶ್ನೆಗಳಿದ್ರೆ ಮೇಡಮ್ ಅವ್ರನ್ನ ಕೇಳೋಣ, ಅವ್ರಿಗೆ ಸಪರೇಟ್ ಆಗಿ ನಾವು ಕೇಳೋಣ. ನೀಲಮ್ಮ ಅಂತ ಹೇಳಿ. ಹೇಳಿ ಮ್ಯಾಮ್. ಮೇಡಮ್ ನಮಸ್ಕಾರ. ಹೇಳಿ ಮ್ಯಾಮ್. ಮೇಡಮ್ ನಾವು ಇಲ್ಲಿ ಬಾಲ್ಕೋಟ್ ಡಿಸ್ಟ್ರಿಕ್ಟ್ ನಿಂದ ಮಾತಾಡ್ತಾ ಇರೋದು. ಹೇಳಿ ಮ್ಯಾಮ್. ಈಗ ಇನ್ನೀಗ ಜಸ್ಟ್ ನೀವು 5 ಕಾಳುಗಳ ಬಗ್ಗೆ ಹೇಳಿದ್ರಲ್ಲ ಮೇಡಮ್. ಹಾ ಸರ್, ಹೇಳಿ. ಅದನ್ನ ಹುರಿಬೇಕಾ ಅಥವಾ ಹಾಗೆ ಸ್ವಲ್ಪ ಬಿಸಿ ಮಾಡ್ಬೇಕಾಗತ್ತೆ? ಸ್ವಲ್ಪ ಬಿಸಿ ಮಾಡಿ, ಬಿಕಾಸ್ ಅದು ಹೆಚ್ಚು ಫೈಬರ್ಸ್ ಇರೋದ್ರಿಂದ ನುಣ್ಣಗಾಗಲ್ಲ ಮನೇಲಿ ಮಾಡಕ್ ಹೋದ್ರೆ, ನಮ್ಗೆ ಮಿಕ್ಸಿಯಲ್ಲಿ ಹಾಕೋದ್ರಿಂದಾಗಿ. ಇಲ್ಲ ರೈಟ್ ಅಪ್ ಅಲ್ಲಿ ಕಳಿಸ್ತೀನಿ ಬಿಡಿ ಮ್ಯಾಮ್ಗೆ, ಸರ್ಗೆ ಕಳಿಸ್ತೀನಿ ನಾನು. ಮೋಸ್ಟ್ಲಿ ಫಾರ್ವರ್ಡ್ ಮಾಡ್ತಾರೆ ನಿಮ್ಗೆ. ಸಪ್ಲಿಮೆಂಟ್ಸ್ ಮನೇಲೆ ಹೇಗ್ ಮಾಡ್ಕೊಳ್ಳೋದು ಅಂತ ಹೇಳೋದು. ಕನ್ನಡದಲ್ಲಿ ಕಳಿಸ್ಬೇಕಾಗುತ್ತೆ? ಕಳಿಸಿ ಮೇಡಮ್, ಯಾವ ಲ್ಯಾಂಗ್ವೇಜ್ ಆದ್ರೂ ನಡೀತು. ಕನ್ನಡದಲ್ಲಿ ಕಳಿಸ್ಬೇಕು ಮ್ಯಾಮ್. ಕನ್ನಡದಲ್ಲಿ ಕಳಿಸ್ತೀನಿ ನಾನು. ಓಕೆ ಮೇಡಮ್, ಇನ್ನೊಂದು ಪ್ರಶ್ನೆ. ಹೇಳಿ ಮ್ಯಾಮ್. ವೇಟ್ ಬರ್ನ್ ಬಗ್ಗೆ ಹೇಳಿದ್ರಿ, ಅದು ಯಾವ ತರ ಅಂತ ನಾನು ಸ್ವಲ್ಪ ಅರ್ಥ ಆಗಿಲ್ಲ. ವೇಟ್ ಬರ್ನ್ ಅಂತ ಹೇಳಿದ್ರೆ ಎಕ್ಸರ್ಸೈಸ್ ಮೂಲಕನಾ ಮ್ಯಾಮ್? ಮೇಡಮ್, ಯಾವ ತರ ಬರ್ನ್ ಮಾಡ್ಬೇಕು ಅಂತ. ಅದು ನಿಮ್ಗೆ ಡಿಪೆಂಡ್ ಆಗತ್ತೆ. ಈಗ ನಿಮ್ಗೆ ಕೆಲವರು ಸ್ಪೀಡಿ ಎಕ್ಸರ್ಸೈಸಸ್ ಮಾಡ್ತಾರೆ. ವಿತಿನ್ ಅರ್ಧ ಗಂಟೆ, ಒಂದ್ ದಿವಸಕ್ಕೆ ಒಂದ್ ಅರ್ಧ ಗಂಟೆ ಎಕ್ಸರ್ಸೈಸ್ ಮಾಡೋದು, ಅವಾಗ ಸ್ಪೀಡ್ ಅಪ್ ಮಾಡ್ಕೊಂಡಷ್ಟು ಬೇಗ ಫ್ಯಾಟ್ ಬರ್ನ್ ಆಗತ್ತೆ ಅಂತ. ಕೆಲವರು ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಮಾಡಬಹುದು, ಅಥವಾ ಕೆಲವರು 1.5 ಗಂಟೆ. ಎಷ್ಟೇ ಮಾಡಿದ್ರು ಒಂದ್ ದಿವಸಕ್ಕೆ ಮಿನಿಮಮ್ 1000 ಹೆಜ್ಜೆ ನಡಿಬೇಕು ಅಂತ ಹೇಳ್ತಾರೆ, ಅಥವಾ ಅರ್ಧ ಗಂಟೆ ವರ್ಕೌಟ್ ಮಾಡ್ಬೇಕು ಅಂತ ಹೇಳ್ತಾರೆ, ಅಥವಾ ವಾರಕ್ಕೆ 3 ಗಂಟೆ ಟೈಮ್ ವರ್ಕೌಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ಫ್ಯಾಟ್ ಹೇಗೆ ಬರ್ನ್ ಆಗತ್ತೆ ಅನ್ನೋದಾದ್ರೆ, ನಾವು ಹೆಚ್ಚು ಬಾಡಿನ ತುಂಬಾ ಆಕ್ಟಿವ್ ಆಗಿ ಇಟ್ಕೊಳ್ಳೋದ್ರಿಂದಾಗಿ ರಕ್ತ ಪರಿಚಲನೆ ಚೆನ್ನಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಅಲ್ಲಿ ಏನಾಗತ್ತೆ, ನಮ್ಗೆ
ಬ್ರಿಸ್ಕ್ ಆಗಿ ಬ್ಲಡ್ ಸಪ್ಲೈ ಆಗುವಂತಹ ಸಮಯದಲ್ಲಿ ಇರ್ತಕ್ಕಂತಹ ಫ್ಯಾಟ್ ಮೊದಲನೇದಾಗಿ ಕರಗುವಂತಹದ್ದು ಗ್ಲೂಕೋಸ್ ಅಂದ್ರೆ ಗ್ಲೈಕೋಜನ್, ಮಸಲ್ ಇರ್ತಕ್ಕಂತಹ ಗ್ಲೈಕೋಜನ್ ಕರಗ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದು ಫ್ಯಾಟ್ ಬರ್ನ್ ಆಗ್ತಾ ಹೋಗುತ್ತೆ. 1 ದಿವಸದಲ್ಲಿ 2 ದಿವಸದಲ್ಲಿ ಆಗ್ತಕ್ಕಂತಹ ಪ್ರಕ್ರಿಯೆ ಇಲ್ಲ ಇದು ಮಿನಿಮಮ್ ಅಂದ್ರೆ ಒಂದು 21-26 ದಿವಸ ಆಗ್ಬೇಕು. ಅಲ್ಲಿಂದನೇ ನಿಮ್ಮ ಬಾಡಿ ವೇಟ್ ರೆಡ್ಯೂಸ್ ಆಗ್ಲಿಕ್ಕೆ ಸಾಧ್ಯ. ಅದು ನಿಯಮಿತವಾಗಿರ್ಬೇಕು. ನಾವು ಮಾಡೋ ಯಾವುದೇ ಎಕ್ಸಸೈಸ್ ರೀತಿ ಇರಬಹುದು, ನಿಯಮಿತವಾಗಿ ವಾಕ್ ಆದ್ರೂ ಮಾಡ್ರಿ, ಏನಾದ್ರೂ ಮಾಡಿ ನೀವು ಒಂದೇ ದಿವಸಕ್ಕೆ ಬಾಡಿ ಅಲ್ಲಿ ಮೆಟಬಾಲಿಕ್ ರೇಟ್ ಇನ್ಕ್ರೀಸ್ ಆಗಲ್ಲ. ಸೊ ಬಾಡಿಗೆ ನಿಯಮಿತವಾಗಿ ಮಾಡ್ತಾ ಇದ್ರೆ, ಡೈಲಿ ಒಂದ್ ಸ್ವಲ್ಪ ಮಾಡ್ತಾ ಇದ್ರೆ ಫ್ಯಾಟು ಬರ್ನ್ ಆಗ್ತಾ ಹೋಗಕ್ಕೆ ಶುರುವಾಗತ್ತೆ. ಅದು ಹೆಚ್ಚು ನೀವು ಔಟ್ಡೋರ್ ಅಲ್ಲಿ ಅಂದ್ರೆ ಆಚೆ ಗಾಳಿಯಲ್ಲಿ ಮಾಡ್ಬೇಕು. ಬಿಕಾಸ್ ಇಟ್ ನೀಡ್ಸ್ ಪ್ರಾಪರ್ ಸಪ್ಲೈ ಆಫ್ ಇವನ್ ಆಕ್ಸಿಜನ್ ಆಲ್ಸೋ. ಇಂಡೋರ್ ಅಲ್ಲಿ ಮಾಡೋದ್ರಿಂದಾಗಿ, ಅಥವಾ ನೀವು ಯೋಗಾಸನ ಮಾಡ್ತಿದೀನಿ ಅಂದ್ರೂ ಕೂಡ ಇಂಡೋರ್ ಅಲ್ಲಿ ಮಾಡಿದ್ರೆ ಅಷ್ಟು ಹೆಲ್ಪ್ಫುಲ್ ಅಲ್ಲ. ಒಳ್ಳೆ ಪ್ರಾಪರ್ ವೆಂಟಿಲೇಷನ್ ಇರ್ಬೇಕು. ಅಲ್ಲಿ ಮಾಡೋದ್ರಿಂದಾಗಿ ಬೇಗ ಫ್ಯಾಟ್ ಬರ್ನ್ಔಟ್ ಆಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಮೇಡಮ್. ಇನ್ನೊಂದು ಪ್ರಶ್ನೆ ಇದೆ. ಹಾ ಹೇಳಿ ಮಾ. BP ಇದ್ರೆ ನೈಟ್ ಊಟ ಬ್ರೇಕ್ ಮಾಡ್ಬೋದಾ ಮೇಡಮ್, ಅಥವಾ ಮಾಡ್ಬೇಕಾ ಊಟ? ಊಟಕ್ಕೂ BP-ಗೂನು ಏನಂತ ಸಂಬಂಧ ಇಲ್ಲ ಮ್ಯಾಮ್. ನೀವು ಊಟ ಸರಿಯಾಗಿ ಮಾಡ್ಲೇಬೇಕಾಗುತ್ತೆ. ಸಮಟೈಮ್ಸ್ ಊಟ ಕಮ್ಮಿ ಆದ್ರೆ ಆಂಗ್ಸೈಟಿಗೆ BP ಜಾಸ್ತಿ ಆಗ್ಬೋದು, ಸುಸ್ತಿಗೆ ಅಲ್ವಾ. ಸೊ ಊಟ ಕಮ್ಮಿ ಮಾಡುವಂತಹ ಅವಶ್ಯಕತೆ ಏನಿಲ್ಲ. ನಿಮಗೆ ರೆಕಮೆಂಡೆಡ್ ನಿಮ್ಮ ಐಡಿಯಲ್ ಬಾಡಿ ವೇಟ್ ನ ಮೇಂಟೈನ್ ಮಾಡೋದಕ್ಕೆ ಎಷ್ಟು ರೆಕಮೆಂಡೆಡ್ ಊಟ ಬೇಕು ಅಷ್ಟು ಮಾಡಿ. ಜೊತೆಲಿ ಸಾಲ್ಟ್ಸ್ ನ ಕಮ್ಮಿ ಮಾಡಿ. ಅಂದ್ರೆ ಉಪ್ಪಿನಂಶ ಮೇಲೆ ಟೇಬಲ್ ಸಾಲ್ಟ್ ಮೇಲೆ ಹಾಕೊಳ್ಳೋದು. ಉಪ್ಪಿನಕಾಯಿನ ಕಮ್ಮಿ ಮಾಡಿ ಅಂತ ಹೇಳಿದ್ರೆ 1 ವಾರಕ್ಕಾಗೋಷ್ಟು ಉಪ್ಪಿನಕಾಯಿ ಮಾತ್ರ ಮಾಡ್ತೀವಿ ಗೊತ್ತಾ. ಉಪ್ಪಿನಕಾಯಿನ ಯಾಕೆ ಉಪಯೋಗಿಸಬಾರ್ದು ಅಂತ ಹೇಳಿದ್ರೆ, ಲಾಂಗ್ ರನ್ ಅಲ್ಲಿ ಇರ್ತಕ್ಕಂತಹ ಉಪ್ಪಿನಕಾಯಿ ಹೆಚ್ಚು ಉಪ್ಪನ್ನು ಹಾಕಿರ್ತೀವಿ. ಆದ್ರೆ 1 ವಾರಕ್ಕೆ ಮಾಡುವಂತಹ ಉಪ್ಪಿನಕಾಯಿಲಿ ಏನ್ ತೊಂದರೆ ಇರಲ್ಲ. ನಾವು ಉಪ್ಪಿನಕಾಯಿ ಕೂಡ ಅವಶ್ಯಕತೆನೆ ಆಸ್ ಅ ಪ್ರಿಬಯೋಟಿಕ್ ಬೇಕು, ಕರ್ಲಿಗ್ ಬೇಕು ಉಪ್ಪಿನಕಾಯಿ. ಈ ತರ ಮೇಲೆ ಹಾಕತಕ್ಕಂತಹ ಉಪ್ಪುಗಳನ್ನ ಆದಷ್ಟು ಅವಾಯ್ಡ್ ಮಾಡಿ. ಉಪ್ಪಿನಂಶ ಇರ್ತಕ್ಕಂತಹ, ಈಗ ನಾವು ದಂಟಿನ ಸೊಪ್ಪನ್ನು ಯೂಸ್ ಮಾಡ್ತಿದೀವಿ, ನುಗ್ಗೆ ಸೊಪ್ಪನ್ನು ಯೂಸ್ ಮಾಡ್ತಿದೀವಿ ಅಂತ ಹೇಳಿದಾಗ ಅವಾಗ ಹೆಚ್ಚು ಉಪ್ಪು ಅವಶ್ಯಕತೆ ಇಲ್ಲ. ಉಪ್ಪನ್ನ ಮೇಲ್ ಹಾಕೋದು ಬೇಕಿಲ್ಲ ಸಾಂಬಾರ್ ಮಾಡ್ಬೇಕಾದ್ರೆ. ಅದ್ರಲ್ಲೂ ಆಲ್ರೆಡಿ ಪೊಟ್ಯಾಷಿಯಮು ಸೋಡಿಯಮು ಇರತ್ತೆ. ಸೊ BP ಇರ್ತಕ್ಕಂತಹವ್ರು ಈ ತರ ನಾನ್ ಬೇಕಿದ್ರೆ ಬಹುಶಃ ಸರ್ಗ್ ಹೇಳ್ತೀನಿ ನಾನು, BP ಇರೋರು ಯಾವ ತರಕಾರಿಯನ್ನ ತ್ಯಜಿಸ್ಬೇಕು, ಯಾವ ತರಕಾರಿನ ನೀವು ಹೆಚ್ಚು ಉಪಯೋಗಿಸಬಹುದು, ಡಯಾಬಿಟೀಸ್ ಇರೋರು ಯಾವ ತರಕಾರಿನ ತ್ಯಜಿಸ್ಬೇಕು, ಯಾವ್ದನ್ನ ಹೆಚ್ಚು ಸೇಫ್ ಆಗಿ ಉಪಯೋಗಿಸಬಹುದು ಅಂತ ಹೇಳ್ಬೇಕಾದ್ರೆ ನಾನು ರೈಟ್ ಅಪ್ ನ ಕೊಡ್ತೀನಿ ಸರ್ಗೆ. ಸರ್ ಶೇರ್ ಮಾಡ್ತಾರೆ ನಿಮ್ ಜೊತೆಯಲ್ಲಿ ಯಾವ್ದನ್ನ. ಸೊ ಅದ್ರೊಳಗೆ ಮಾಡಿಫಿಕೇಶನ್ಸ್ ಮಾಡ್ಕೊಂಡ್ರೆ ಸಾಕು ವಿತ್ ಅವರ್ ನಾರ್ಮಲ್ ಮೆಡಿಕೇಶನ್ಸ್. ಊಟ ಮಾಡೋದು ಯಾರೇ ಆಗ್ಲಿ, BP ಇರೋರಾಗ್ಲಿ ಇಲ್ದಲೇ ಇರೋರಾಗಿರ್ಲಿ, ಮಲಗಕ್ಕೆ 2 ಗಂಟೆ ಟೈಮ್ ಮುಂಚೆ ಊಟ ಮಾಡೋದು ಬಹಳಷ್ಟು ಸೇಫ್. ಊಟ ಮಾಡಿದ ತಕ್ಷಣ ಮಲಗೋದ್ರಿಂದಾಗಿ ನಮ್ಗೆ ಮೆಟಬಾಲಿಕ್ ರೇಟ್ ಕಮ್ಮಿ ಆಗತ್ತೆ. ಅವಾಗ ಪಚನ ಕ್ರಿಯೆಗೆ ತೊಂದರೆ ಆಗ್ತಾ ಹೋಗುತ್ತೆ. ಸರಿಯಾದ ಅರ್ಧಂಬರ್ಧ ಪಚನ ಕ್ರಿಯೆ ಆಗೋದ್ರಿಂದಾಗಿ ದೇಹದಲ್ಲೇ ಕೆಲವು ಥಿಂಗ್ಸ್ಗಳು ಸರಿಯಾಗಿ ಮೆಟಬಲೈಸ್ ಆಗದೆ ಉಳಿಬಹುದು ದೇಹದೊಳಗಡೆ. ಅದೊಂದು ಕಾರಣ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಲಾಸ್ಟ್ ಪ್ರಶ್ನೆ ಮೇಡಮ್. ಹೇಳಿ ಸರ್. ಮೇಡಮ್, ಇದು ನಮ್ಮ ಮಗಳದು ಕೂದಲು PUC ಆದ್ಮೇಲೆ ಈಗ ಮೆಡಿಕಲ್ ಸೇರಿಸಿದ 75% ಕೂದಲು ಸಣ್ಣದಾಗ್ಬಿಟ್ಟಿದೆ ಮೇಡಮ್. 75%. ಮೊದ್ಲಿಗೆ ಫುಲ್ ಕೂದಲೇ ಇರೋದು. PUC ಅಲ್ಲಿ ಓದ್ತಿರ್ಬೇಕಾದಾಗ ಫಸ್ಟ್ ಇಯರ್ ಎಕ್ಸಾಮ್ ಮೆಡಿಕಲ್ ಬರೀ ಓದೋದ ಆದ್ಮೇಲೆ 70% ಕೂದಲು ಕಡಿಮೆ ಆಗ್ಬಿಟ್ಟಿದೆ. ಕೇಳಿದ್ರೆ ಸ್ಟ್ರೆಸ್ ಇರುತ್ತೆ, ಅದನ್ನ ತಲೆ ಕೆಡಿಸ್ಕೋಬೇಡ ಅಂತ ಹೇಳೋದು. ಸರ್ ಒಂದ್ ರೀತಿಯಲ್ಲಿ ಈಗ್ಲೇ ನೀವು ಸರಿ ಮಾಡ್ಕೊಂಡ್ರೆ ಪರವಾಗಿಲ್ಲ, ಮತ್ತೆ ಅದು ರೀಗ್ರೋತ್ ಆಗುವಂತಹ ಚಾನ್ಸಸ್ ಇದೆ. ಬಟ್ ಹೇರ್ ಫಾಲಿಕಲ್ ಡೆಡ್ ಆಗ್ಬಿಟ್ರೆ ಅದು ಲೈಫ್ ಟೈಮ್ ಸಮಸ್ಯೆ ಆಗ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಸ್ಟ್ರೆಸ್ ಇದೆ ಖಂಡಿತ. ಮೆಡಿಕಲ್ ಬಿಕಾಸ್ ನಮಗೂ ಗೊತ್ತಿದೆ, ನಾವು ಓದ್ಬೇಕಾದ್ರೆ ನಾವು ಅನುಭವಿಸಿರ್ತಕ್ಕಂತಹ ಸಮಸ್ಯೆ, ವರ್ಕ್ ಮಾಡ್ಬೇಕಾಗಿರುವಾಗ ಏನೆಲ್ಲ ಇರುತ್ತೆ ಅಂದ್ರೆ ಆ ಸಮಸ್ಯೆ, ಆ ಸ್ಟ್ರೆಸ್ ಅನ್ನ ಹೇಗೆ ಕಮ್ಮಿ ಮಾಡ್ಕೋಬೇಕು. ತುಂಬಾ ಓದ್ತಾರೆ ಅವ್ರು, ರಾತ್ರಿ ಎಲ್ಲ ಓದ್ಲೇಬೇಕಾಗತ್ತೆ. ಸ್ಟ್ರೆಸ್ ಅನ್ನ ಹೇಗೆ ಕಮ್ಮಿ ಮಾಡ್ಕೋಬಹುದು, ಸ್ಟ್ರೆಸ್ ಬಸ್ಟರ್ಸ್ ಅನ್ನ ನಾವು ಕೆಲವು ಮಾಡಿಫಿಕೇಶನ್ ಮಾಡ್ಕೋಬೇಕಾಗತ್ತೆ. ಏನಾದ್ರೆ ಕೆಲವು ಹಾಬೀಸ್ ಅಥವಾ ಸಂಗೀತ ಕೇಳೋದಿರ್ಬೋದು, ಮೆಡಿಟೇಷನ್ ಮಾಡೋದ್ರಿಂದ ಇರ್ಬೋದು, ಅಥವಾ ಈ ತರ ಏನಾದ್ರು ಮಾಡ್ಕೊಂಡು ಸ್ಟ್ರೆಸ್ ಹಾರ್ಮೋನ್ಸ್ ಅನ್ನ ಖಂಡಿತ ಕಮ್ಮಿ ಮಾಡ್ಕೋಬೇಕಾಗತ್ತೆ. ಜೊತೆಲಿ ಫುಡ್ ಫಾರ್ಟಿಫಿಕೇಶನ್, ನೀವು ಐರನ್ ಕ್ಯಾಪ್ಸೂಲ್ಸ್, ನೀವು ಡಾಕ್ಟರ್ಸ್ ನ ಒಂದ್ಸತಿ ಕನ್ಸಲ್ಟ್ ಮಾಡಿ ಅವ್ರದ್ದು ಒಂದು ಇದು ಬ್ಲಡ್ ಪ್ರೊಫೈಲ್ ನ ತಕೊಳ್ಳಿ, ಎಷ್ಟು ಡಿಫಿಷಿಯನ್ಸಿ ಆಗಿದೆ ಅಂತ ನೋಡ್ಕೊಳ್ಳಿ. ಆ ಡಿಫಿಷಿಯನ್ಸಿ ಪ್ರಕಾರ ಅವ್ರಿಗೆ ಒಂದ್ ಸ್ವಲ್ಪ ದಿನದ ಮಟ್ಟಿಗೆ ಐರನ್ ಕ್ಯಾಪ್ಸೂಲ್ಸ್ ಏನಾದ್ರು ಕೊಡಿಸಬಹುದು. ಜೊತೆಲಿ ಫುಡ್ ಫಾರ್ಟಿಫಿಕೇಶನ್ಸ್ ಕೂಡ ಮಾಡ್ಕೋಬೇಕಾಗತ್ತೆ ಕೆಲವು. ನಾ ಹೇಳ್ತೀನಿ, ನಾನು ಹಾಗಾದ್ರೆ ನಾನು ರೈಟ್ ಅಪ್ ಕಳಿಸ್ತೀನಿ. ಸೊ ಅದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ಕೊಡೋದ್ರಿಂದಾಗಿ ಹೆಣ್ಮಕ್ಳಿಗೆ ಯಾರಿಗೇ ಆಗ್ಲಿ ಒಂದು ಅವ್ರ ಅಂದ ಕೆಡಿಸ್ತಕ್ಕಂತಹ ಒಂದು ಪ್ರಕ್ರಿಯೆವರೆಗೆ ಹೋಗ್ತಾ ಇದೆ ಅಂದ್ರೆ ಅವ್ರು ಎಷ್ಟು ಲೆವೆಲ್ ಸ್ಟ್ರೆಸ್ ತಗೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ. ದಟ್ ಶುಡ್ ನಾಟ್ ಗೋ ಇನ್ ಟು ಎನಿ ಅದರ್ ಫಿಸಿಕಲ್ ಏಲ್ಮೆಂಟ್ಸ್ ಆಲ್ಸೋ. ಇವಾಗಿಂದನೇ ನೀವು ರೆಡ್ಯೂಸ್ ಮಾಡ್ಕೋತಾ ಹೋಗ್ಬೋದು ಸರ್. ಏನ್ ಮಾಡ್ಬೇಕು ಮೇಡಮ್ ಆಕ್ಷನ್ ಇಮಿಡಿಯೇಟ್ ಆಗಿ? ವಾಟ್ ಸ್ಟೆಪ್ಸ್ ಐ ಹ್ಯಾವ್ ಟು ಟೇಕ್?
ಸರ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಅವ್ರು ಅಳವಡಿಸ್ಕೊಳ್ಳೇಬೇಕಾಗುತ್ತೆ. ಅವ್ರು ಯಾವ್ದಾದ್ರು ಹಾಬೀಸ್ ಇದ್ರೆ ಒಂದ್ ದಿವಸದಲ್ಲಿ ಒಂದ್ ಅರ್ಧ ಗಂಟೆ ಹಾಬೀಸ್ ಏನಾದ್ರು ಸ್ಟಾರ್ಟ್ ಮಾಡ್ಕೊಳಕ್ ಹೇಳಿ. ಜೊತೆಲಿ ನಾ ಹೇಳದ್ ಮೊದಲನೇದಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವ್ರದ್ದು ಐರನ್ ಪ್ರೊಫೈಲ್ ಹೇಗಿದೆ ಅಂತ ನೋಡಿ, ವೈಟಮಿನ್ಸ್ ಲೆವೆಲ್ಸ್ ಹೇಗಿದೆ ಅಂತ ಒಂದು ಚೆಕ್ ಮಾಡಿಸಿ, ಅದಕ್ಕೆ ಒಂದ್ ಸ್ವಲ್ಪ ದಿವಸ ನೀವು ಫಾರ್ಟಿಫಿಕೇಶನ್ಸ್ ಅಂದ್ರೆ ನೀವು ಟ್ಯಾಬ್ಲೆಟ್ಸ್ ಮೂಲಕ ಕ್ಯಾಪ್ಸೂಲ್ಸ್ ಮೂಲಕ ತಗೊಳ್ಳೇಬೇಕಾಗುತ್ತೆ. ಆಮೇಲೆ ನಿಧಾನಕ್ಕೆ ಬಹುಶಃ ನಿದ್ದೆ ಮಾಡ್ದಲೇ ಇರೋದ್ರಿಂದ ತುಂಬಾ ಓದೋದ್ರಿಂದಾಗಿ ಅಬ್ಸಾರ್ಪ್ಷನ್ ಆಗಲ್ಲ ಅನ್ಸುತ್ತೆ, ತಿನ್ನೋದು ಅಬ್ಸಾರ್ಪ್ಷನ್ ಆಗಲ್ಲ. ಇವೆಲ್ಲವೂ ಒಂದು ಸ್ವಲ್ಪ ದಿನ ಹಿಡಿಯತ್ತೆ ಅದು ಅದೆಲ್ಲ ಸರಿ ಹೋಗೋದಿಕ್ಕೆ. ಇಮಿಡಿಯೇಟ್ ಆಗಿ ನೀವು ಮಾಡ್ಬೇಕಾಗಿರೋದು ಐರನ್ ಕ್ಯಾಪ್ಸೂಲ್ಸ್ ಮತ್ತೆ ವೈಟಮಿನ್ ಕ್ಯಾಪ್ಸೂಲ್ಸ್ಗೆ ನೀವು ಇದೇನು ತಗೊಳ್ಳೋದು ಒಳ್ಳೇದು ಸರ್. ಮತ್ತೆ ನೀವು ಜೊತೆಲಿ ಹೌದು 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 ಸರ್. ಐರನ್ ಮತ್ತೆ ವೈಟಮಿನ್ ಲೆವೆಲ್ಸ್ ಹೇಗಿದೆ, ಹೋಮೋಸಿಸ್ಟಿನ್ ಏನಾದ್ರು ಪ್ರಾಬ್ಲಮ್ ಇದೆಯಾ, ಹೋಮೋಸಿಸ್ಟಿನ್ ಲೆವೆಲ್ಸ್ ಏನಾದ್ರು ಜಾಸ್ತಿ ಆಗಿದೆ ಅಂದ್ರೆ ಅವ್ರ ವೈಟಮಿನ್ಸ್ ತುಂಬಾ ಕಮ್ಮಿ ಆಗಿದೆ ಅಂತ ಹೇಳ್ಬಿಟ್ಟು ಅದಂತೂ ತುಂಬಾನೇ ಪ್ರಾಬ್ಲಮ್ ಆಗತ್ತೆ. ಅದನ್ನ ನೋಡ್ಕೊಳ್ಳಿ ನೀವು. ಜೊತೆಯಲ್ಲಿ ಅದೇ ನಿಮ್ಮ ಮನೆಯಿಂದ ಏನಾದ್ರು ಅಡಿಗೆಗಳನ್ನ ಮಾಡಿ ಕಳಿಸ್ತಾ ಇರಿ. ಹೋಮ್ ಫುಡ್ ಈಸ್ ಗುಡ್ ಅನ್ಸುತ್ತೆ. ಹಾಸ್ಟೆಲ್ ಅಲ್ಲಿ ಅವ್ರಿಗೆ ಹೇಗೆ, ಹಾಸ್ಟೆಲ್ ಅಲ್ಲಿ ಇದಾರ ಮನೆಯಲ್ಲಿ ಇದಾರ ಅವರು? ಹಾಸ್ಟೆಲ್ ಇದಾರೆ ಮೇಡಮ್. ಊಟ ಚೆನ್ನಾಗಿದೆ ಹುಬ್ಳಿಯಲ್ಲಿ. ಹಾಸ್ಟೆಲ್ ಊಟ ಚೆನ್ನಾಗಿದೆ, ನಾವು ಕೂಡ ನೋಡ್ಕೊಂಡ್ ಬಂದಿದೀವಿ. ಬಟ್ ಇಲ್ಲಿ ಮನೆಯಲ್ಲೆಲ್ಲ ಅವ್ರ ಅಮ್ಮನೆ ಉಣಿಸ್ತಾ ಇದ್ದು, ಅಲ್ಲಿ ನೆಗ್ಲೆಕ್ಟ್ ಮಾಡ್ತಾಳೆ. ಅವ್ರಿಗೆ ಜವಾಬ್ದಾರಿ ಇರ್ಬೇಕು. ನನ್ನ ಆರೋಗ್ಯನೇ ಚೆನ್ನಾಗಿಲ್ದಲೆ ನಾನು ಬೇರೆಯವ್ರ ಆರೋಗ್ಯನ ಏನ್ ನೋಡ್ಕೊಳ್ಳಿಕ್ಕೆ ಸಾಧ್ಯ ಅಲ್ವಾ? ಸೊ ಲಾಟ್ ಆಫ್ ಮುಂದೆ ಬರೀ MBBS ಇವಾಗ ಜಾಯಿನ್ ಆಗಿದ್ದಾರೆ, ಮುಂದೆ ತುಂಬಾ ಇದೆ ಅವ್ರ ಪೋಸ್ಟ್ ಗ್ರಾಜುಯೇಷನ್ ಇಂದ ಹಿಡಿದು ಅವ್ರ ವರ್ಕ್ ಮಾಡೋದ್ರಿಂದ ಹಿಡಿದು ತುಂಬಾ ಜವಾಬ್ದಾರಿಗಳಿದಾವೆ ಮುಂದೆ ಲೈಫ್ ಅಲ್ಲಿ. ಸೊ ಇಲ್ಲಿಂದ ಅವ್ರು ಗಟ್ಟಿ ಆಗ್ತಾ ಹೋಗ್ಬೇಕಾಗುತ್ತೆ. ಖಂಡಿತ ಸರ್, ಖಂಡಿತ. ಸಿ ಮೀ ಆಲ್ಸೋ ಬೀಯಿಂಗ್ ಅ ಪೇರೆಂಟ್, ನನಗೆ ಗೊತ್ತಾಗುತ್ತೆ ಮಕ್ಕಳು ಸ್ಟ್ರೆಸ್ ಒಳಗಾಗ್ಬಿಟ್ರೆ ತುಂಬಾ ಟೆನ್ಷನ್ ಆಗುತ್ತೆ. ಏನ್ ಮಾಡ್ಬೇಕು ಅಂತ ತುಂಬಾ ಟೆನ್ಷನ್ ಆಗುತ್ತೆ. ಇದೊಂದು ಮಾಡಿ, ನೀವು ಐರನ್ ಪ್ರೊಫೈಲ್ ನೋಡಿ, ನಾವು ಅವ್ರ ಐರನ್ ಲೆವೆಲ್ಸ್ ಎಷ್ಟಿದೆ, ವೈಟಮಿನ್ಸ್ ಲೆವೆಲ್ಸ್ ಎಷ್ಟಿದೆ ಅಂತ ಹೇಳಿ ಒಂದು ಕರೆಕ್ಟ್ ಆಗಿರೋ ಡಾಕ್ಟರ್ಸ್ ಹತ್ರ ಹೋಗಿ ಅವ್ರಿಗೆ ಎಷ್ಟು ಬೇಕು ಅಷ್ಟು ಪ್ರಿಸ್ಕ್ರೈಬ್ಡ್ ಅಮೌಂಟ್ಸ್ ಆಫ್ ಸ್ಟಾರ್ಟ್ ಮಾಡಿ. ಮೊದಲನೇ ತಿಂಗಳಲ್ಲಿ ನಿಧಾನಕ್ಕೆ ಅವ್ರಿಗೆ ಫುಡ್ ಸಪ್ಲಿಮೆಂಟ್ಸ್ ಅಲ್ಲಿ ಫಾರ್ಟಿಫಿಕೇಶನ್ ಮಾಡ್ಕೊಂತ ಹೋಗ್ಬೋದು. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಮೇಡಮ್ ಇನ್ನೊಂದು ಪ್ರಶ್ನೆ. ಒಂದ್ ನಿಮಿಷ. ಈಗ ಆಲ್ರೆಡಿ ಸಮಯ ಆಗಿದೆ, ನಾವು ಹೆಚ್ಚು ಸ್ಟ್ರೆಸ್ ಮಾಡೋದ್ ಬೇಡ. ಈಗ ಮೇಡಮ್ ಅವ್ರದ್ದು ನಂಬರ್ ನಾನು ಗ್ರೂಪ್ ನಲ್ಲಿ ಕಳಿಸ್ಕೊಡ್ತೀನಿ. ಮೇಡಮ್ಗೆ ತಾವು ಅವರ ಬಿಡುವಿನ ಸಮಯದಲ್ಲಿ ಮೆಸೇಜ್ ಅನ್ನ ಹಾಕಿ, ಅವ್ರು ಯಾವಾಗ ಬಿಡುವಿನ ಸಮಯದಲ್ಲಿ ನೀವು ಫೋನ್ ಮಾಡಿ ಅಂತ ಹೇಳ್ತಾರೆ, ಆ ಸಂದರ್ಭದಲ್ಲಿ ಅವ್ರಿಗೆ ಫೋನ್ ಮಾಡಿ ಮಾತಾಡ್ಬೇಕು ಅಂತ ಕೇಳ್ಕೊತೀನಿ. ಸೊ ಹೇಳಿ ಮೇಡಮ್. ಮೇಡಮ್ ತುಂಬಾ ಪಿತ್ತ ಆಗ್ತಾ ಇದೆ, ಊಟ ಮಾಡಿದ್ದೆಲ್ಲ ಎದೆ ಕೂಡ್ಕೊಂಡ ಆಗುತ್ತೆ, ಅದಕ್ಕೆ ಏನ ಪರಿಹಾರ ಮೇಡಮ್? ಮ್ಯಾಮ್ ನಿಮ್ಗೆ ತುಂಬಾ ಪಿತ್ತ ಯಾವ ಕಾರಣಕ್ಕೆ ಆಗ್ತಾ ಇದೆ ಅಂತ ನೀವು ಫಸ್ಟ್ ತಿಳ್ಕೊಬೇಕಾಗ್ತದೆ. ನೀವ್ ನೋಡಿ ನಿಮ್ಗೆ ಗಾಲ್ ಬ್ಲಾಡರ್ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಥವಾ ಲಿವರ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆಯಾ ಅಂತ ಒಂದ್ಸತಿ ನೀವು ಡಾಕ್ಟರ್ನ ನೀವು ತೋರ್ಸ್ಲೇಬೇಕಾಗುತ್ತೆ. ಎಷ್ಟು ದಿವಸದಿಂದ ಈ ಸಮಸ್ಯೆ ಇದೆ ಮೇಡಮ್? ಸುಮಾರು ಈಗ 2 years ಇಂದ ಇದೆ. ಹಾಗಾದ್ರೆ ನೀವು ಖಂಡಿತ ನೀವು ಡಾಕ್ಟರ್ಸ್ಗೆ ತೋರಿಸ್ಬೇಕು. ಗಾಲ್ ಸ್ಟೋನ್ಸ್ ಇರ್ಬೋದು, ಗಾಲ್ ಪಾಲಿಪ್ ಇರಬಹುದು, ಅಬ್ಸ್ಟ್ರಕ್ಷನ್ಸ್ ಇರಬಹುದು, ಏನಾದ್ರು ಇದನ್ನೊಂದ್ಸತಿ ನೀವು ನಾರ್ಮಲ್ ಎಂಡೋಸ್ಕೋಪಿಗಿಂತನೂ ನೀವು ನಾರ್ಮಲ್ ಅಲ್ಟ್ರಾಸೌಂಡ್ ಅಲ್ಲೇ ಗೊತ್ತಾಗುತ್ತೆ ಏನಾದ್ರು ಪ್ರಾಬ್ಲಮ್ ಇದ್ರೆ. ಎಂಡೋಸ್ಕೋಪಿನೇ ಬೇಕಾಗ್ಬೋದು, ಏನಾದ್ರು ಅಬ್ಸ್ಟ್ರಕ್ಷನ್ ಅಥವಾ ಡಿವಿಯೇಷನ್ಸ್ ಏನಾದ್ರು ಇದ್ರೆ ಒಂದ್ಸತಿ ತೋರಿಸ್ಕೊಳ್ಳಿ. ಸರಿಯಾದ ಸಮಯಕ್ಕೆ ಊಟ ಮಾಡ್ದಲೇ ಇರೋದು ಕೂಡ ಸಮಸ್ಯೆ ಆಗಿರಬಹುದು. ಬಟ್ ಇದು ಲಾಂಗ್ ಸ್ಟ್ಯಾಂಡಿಂಗ್ ಇದೆ, 2 years ಇದೆ ಅಂತ ಹೇಳಿದ್ರೆ ನೀವು ಡೆಫಿನೆಟ್ ಆಗಿ ಡಾಕ್ಟರ್ ಹತ್ರ ಹೋಗ್ಬೇಕಾಗತ್ತೆ. ಬೇರೆ ಏನಾದ್ರು ಸಮಸ್ಯೆ ಇದೆಯಾ ಅಂತ ತೋರಿಸ್ಕೊಳ್ಳಿ ಒಂದ್ಸತಿ. ಥ್ಯಾಂಕ್ ಯು ಮೇಡಮ್. ಸೊ ಧನ್ಯವಾದಗಳು ಮೇಡಮ್. ಬಹಳಷ್ಟು ವಿಚಾರಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದೀರಿ. ಇದು ಸಾಕಷ್ಟು ಜನರಿಗೆ ರೀಚ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಧನ್ಯವಾದಗಳು ಮೇಡಮ್. ಮತ್ತೆ ತಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ಏನಾದ್ರೂ ಏನು ಸಮಸ್ಯೆಗಳಿದ್ದು ಏನಾದ್ರೂ ಸಜೆಷನ್ಸ್ ಇದ್ರೆ ನಮ್ಮ ಏನು ಆಡಿಯನ್ಸ್ ಏನಿದ್ದಾರೆ ಅವರು ತಮ್ಮನ್ನ ಭೇಟಿ ಮಾಡ್ತಾರೆ ಮೇಡಮ್. ಖಂಡಿತ ಸರ್, ನನ್ನ ನಂಬರ್ ಕಳಿಸಿ. ನೀವು ಯಾರೇ ಏನಿದೆ ನಾನು ಫ್ರೀ ಇದ್ದಾಗ ನಾನೇ ಕಾಲ್ ಮಾಡಿ ನಾನು ಹೇಳ್ತೀನಿ. ನನ್ನ ಎಕ್ಸ್ಪರ್ಟೈಸ್ ಅಲ್ಲಿ ಏನ್ ಸಾಧ್ಯನೋ ಅಷ್ಟು ಸುಲಭ ಪರಿಹಾರ ಬಿಕಾಸ್ ಐ ಬಿಲೀವ್ ಇನ್ ಸಿಂಪ್ಲಿಸಿಟಿ. ಸುಲಭ ಪರಿಹಾರಕ್ಕೆ ಹೋಗೋಣ. ನನ್ನ ಕಡೆಯಿಂದ ಏನ್ ಹೆಲ್ಪ್ ಇದ್ರು ಖಂಡಿತ ನಾನು ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಮೋಸ್ಟ್ಲಿ 1 hour ಮೇಲಾಗಿರ್ಬೋದು. ನನ್ನನ್ನು ಸಹಿಸ್ಕೊಂಡು ಧನ್ಯವಾದಗಳು. ನನ್ನ ಒಂದೆರಡು ಮಾತುಗಳು, ಇದು ತುಂಬಾ ವೇಗ ಆಗಿದೆ ಸರ್ ಟಾಪಿಕ್. ಇದು ನಾವು ಜನರಲ್ ಆಗಿ ಎಲ್ಲವನ್ನು ನಾವು ರೀಚ್ ಮಾಡಕ್ಕಾಗಿಲ್ಲ, ಎಲ್ಲ ಒಂದು ಟಾಪಿಕ್ ರೀಚ್ ಮಾಡಕ್ಕಾಗಿಲ್ಲ. ತುಂಬಾ ಎಷ್ಟು ಸಾಧ್ಯನೋ ಅಷ್ಟು ನಾನು ಸಿಂಪ್ಲಿಫೈಡ್ ಆಗಿ ಹೇಳಿದೀನಿ. ಬಹುಶಃ ಯಾರಿಗಾದ್ರೂ ಉಪಯೋಗ ಆಗಿದ್ರೆ ನನ್ನ ಕಡೆಯಿಂದ ಐ ಬಿ ವೆರಿ ಹ್ಯಾಪಿ. ಇಲ್ಲ, ಡೆಫಿನೆಟ್ ಆಗಿ ಇದು ಸುಮಾರು ಜನಕ್ಕೆ ರೀಚ್ ಆಗುತ್ತೆ. ಪ್ರತಿಯೊಂದು ವಿಚಾರನು ಸಾಕಷ್ಟು ಸೂಕ್ಷ್ಮ ರೀತಿಯಲ್ಲಿ ಹೇಳಿದ್ದೀರಿ ಮೇಡಮ್. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್. ನಮಸ್ತೆ ಮೇಡಮ್. ನಮಸ್ತೆ.